ಮತ್ತೊಂದು ಬೇರೆ ಬರ್ತೀನಿ, ಒಂದು ಬೇರೆ ಬರ್ತೀನಿ, ಮತ್ತೊಂದು ಬೇರೆ ಬರ್ತೀನಿ, ಬೊಕ್ಕ ಒಂದು ಬೇರೆ ಬರ್ತೀನಿ, ಬೊಕ್ಕ ಒಂದು ಬೇರೆ ಬರ್ತೀನಿ. ನಿಜ ಏ ಹಾಲಮ್ಮನ ತಾವು ದ ಬಾಯ್ ಎ ಬಾಯ್ ವೆಂಟ್ ಫಾರ್ ಎ ರನ್ ಆರ್ ಯು ಎನ್ ರನ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಯಾರು ಲೈಕ್ ಕೊಟ್ಟರು ಬನ್ನಿ ಸಪೋರ್ಟ್ ಮಾಡಿ. ಒಂದು ಐ ವಿಲ್ ಪುಟ್ ಆನ್ ಮೈ ಹ್ಯಾಟ್. ಓದುದು ಬುಕ್ ಬರೀರಿ ಉಂಟು. ಯಾರು ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ ಪ್ಲೀಸ್. ಲೈಕ್ ಕೊಡಿ, ಒಂದು ಸಪೋರ್ಟ್ ಮಾಡಿ. ಮೆಸೇಜ್ ಬಂದಿಲ್ಲ, ಪ್ಲೀಸ್ ಬಂದು ಸಪೋರ್ಟ್ ಮಾಡಿ. ಕಾವ್ಯ ಬ್ಲಾಗ್ಸ್ ಅವರು ಬರೋದು. ಹಾಯ್ ಅಕ್ಕ, ಗುಡ್ ಮಾರ್ನಿಂಗ್ ಕಾವ್ಯ. ಟಿಫನ್ ಆಯ್ತಾ ನಿಮ್ಮದು? ಏನು ಇವತ್ತು ಟಿಫನ್ಗೆ? ಐ ವಿಲ್ ಗೋ ಫುಟ್ ಆನ್ ಮೈ ಹ್ಯಾಟ್. ಹೌದು. ದ ಡಾಗ್ ಈಸ್ ಎಟ್ ದ ವೆಟ್. ದ ಡಾಗ್ ಈಸ್ ಎಟ್ ದ ವೆಟ್. ಥ್ಯಾಂಕ್ ಯು ಸೋ ಮಚ್ ಕಾವ್ಯ, ಥ್ಯಾಂಕ್ ಯು ಸೋ ಮಚ್ ಕಾವ್ಯ. ಟಿಫನ್ ಚೀಸಾ? ಹಾಂ, ಟಿಫನ್ ಹೋಗಯಾ? ಆಯಿತು, ನಿಮ್ದು ಆಯಿತಾ? ಬರೀ ಟೂದ್ ಬರೋದ್ರಲ್ಲಿ बरे टिफन हो गया, आपका हो गया? निम्द आयता टिफन? काव्य सीस दूध बरे उड़ची अगर आपको मिल जाए तो आप हेल्दी भी रहेंगे, साथ ही में आपके जो फ्रूट है वो वेस्ट भी नहीं होंगे. 3 ಮೆಂಬರ್ಸ್ ಇದ್ದೀರಾ ಇದರಲ್ಲಿ? ಯಾಕೆ ಮೆಸೇಜ್ ಬರ್ತಾ ಇಲ್ವಾ? ಏನು ಗೊತ್ತಿಲ್ಲ. 3 ಲೈಕ್ ಬಂತು, ಮೆಸೇಜ್ ಬಂದಿಲ್ಲ. ಯಾಕೆ, ಏನಾಯಿತು? ಹಾರ್ಟ್ ಬಂತು ನೋಡಿ. ಯಾರು ಪ್ಲೀಸ್ ಬಂದು ಸಪೋರ್ಟ್ ಮಾಡಿ ಹೋಗಿ. ದ್ಯಾಟ್ ಈಸ್ ಎ ಹಾಂ ಕೂದಲೇನಾ? ದ್ಯಾಟ್ ಈಸ್ ಎ ದೇವರಗುಡ್ಡ ಅವರು ಬಂದರು. ಕನ್ಯಾ ಅಕ್ಕ ಅಂತಿದ್ದಾರೆ. ಕನ್ಯಾ ಅವರು ಬಂದರು. ಕನ್ಯಾ ಅವರು, ಸಾರಿ ಕಾವ್ಯ ಅಂತ ಓದಿದೆ. ಕನ್ಯಾ ಅವರೇ ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ತಿಂಡಿ ಆಯಿತಾ ಅಂತಿದ್ದಾರೆ ದೇವರಗುಡ್ಡ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ದೇವರಗುಡ್ಡ ಅವರೇ, ಥ್ಯಾಂಕ್ ಯು. ವೆಲ್ಕಮ್ ನನ್ನ ಲೈವಿಗೆ. ನಿಮಗೆ ಗುಡ್ ಮಾರ್ನಿಂಗ್. ನಿಮಗೆ ತಿಂಡಿ ಆಯಿತು ನಮ್ಮದು. ನಿಮ್ದು ಆಯಿತಾ? ಪೂರ್ಣ ಪ್ರಕಾಶ್ ಅವರು ಬಂದರು. ಹಾಂ ಒಂದು ಅವ ಕಾಣ ಈ ಬಣ್ಣ. ಥ್ಯಾಂಕ್ ಯು ಸೋ ಮಚ್ ಪೂರ್ಣ ಪ್ರಕಾಶ್ ಅವರೇ, ಥ್ಯಾಂಕ್ ಯು. ಅಮ್ಮ ಅಂತಿದ್ದಾರೆ. ಯಾರು ಅಮ್ಮ ಅಂತಿದ್ದಾರೆ? ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ಅಕ್ಕೋಯ್ ಮೋಬೋ ಅವರು ಬಂದರು. ಯಾರು ಅಂತ ಗೊತ್ತಿಲ್ಲ, ಸಾರಿ. ಥ್ಯಾಂಕ್ ಯು ಸೋ ಮಚ್. SVS ಚಾನಲ್ ಅವರು ಬಂದರು. ಹಾಯ್ ಚಿಕ್ಕಿ, ಹಾಯ್ ಮಗಳೇ, ಎಂಚೆ ಉಳ್ಳ ಪುಟ್ಟ ಚಾಪರಿಯನಾ? ಪೂರ್ಣ ಪ್ರಕಾಶ್ ಭಯ್ಯ ಅವರು ಬಂದರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. 10 ಮೆಂಬರ್ಸ್ ಇದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಸರಿ. ದ ಬಾಯ್ ಸರಿ ತೂಲ ಹೂ ಮತ್ತೊಂದು ಪೂರ್ಣ ಹಾಂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಕ್ಕೋಯ್ ತಿಂಪು ಹುಂಗಿಯು ಎಂತೆಂತ ಬರೆಯುತ್ತಿದ್ದಾರೆ, ನನಗೆ ಅರ್ಥ ಆಗಲ್ಲ ಏನಂತ. ಯಶ್ವಿ ಚಾತು ಆಂಡವಣ ಚಾಪರಿಯನ ದಾದ ತಿಂಡಿ ಮಂದಿರ. ಪೂರ್ಣ ಪ್ರಕಾಶ್ ಭಯ್ಯ, ಥ್ಯಾಂಕ್ ಯು ಸೋ ಮಚ್. ನಾಷ್ಟನ ಹೋಗಯ್ಯ ಅಪ್ಕ. ದೇವರಗುಡ್ಡ ಅವರೇ ಇದ್ದೀರಾ? ಎಲ್ಲಿದ್ದೀರಿ? ವೆಂಟ್ ಫಾರ್ ಎ ರನ್. ಯಾರೆಲ್ಲ ಐಡಲ್ಲಿದ್ದೀರಾ? ಬಂದು ಸಪೋರ್ಟ್ ಮಾಡಿ ಬನ್ನಿ. ಚಿಕ್ಕಿ ಎಲ್ಲಿದ್ದೀಯಾ? ಬನ್ನಿ ಬಾ ಚಾತ್ವಿ. ಒಂದು SVS ಚಾತ್ವಿ ಬಾ. ಏನ
ಅಲ್ಲಾಮುದ್ದೀಲ್ ಅವರು ಬಂದರು. ಹಾಯ್ ವೆಲ್ಕಮ್ ಅಲ್ಲಾಮುದ್ದೀಲ್ ಅವರೇ, ಗುಡ್ ಮಾರ್ನಿಂಗ್ ನಿಮಗೆ. ಏ ಅಹಮದುಲ್ಲಾ ಅವರು ಬಂದರು. ಥ್ಯಾಂಕ್ ಯು, ವೆಲ್ಕಮ್ ನಿಮಗೆ. ಆಯ್ತಾ ಟಿಫನ್ ನಿಮ್ಮದು? ಸಜ್ಜಿಗೆ ಅಂತಿದ್ದಾರೆ ಎಸ್ ಬಿ ಅವರು. ಐ ವಿಲ್ ಸುಬ್ರಹ್ಮಣ್ಯ ಸರ್ ಬಂದರು. ಹಾಯ್ ಸಿಸ್ಟರ್, ಗುಡ್ ಮಾರ್ನಿಂಗ್ ಬ್ರದರ್. ಐ ವಿಲ್ ನೈ ಅದು ಐ ವಿಲ್ ಮಾತ್ರ, ಐ ವಿಲ್ ಬರೆಯುವಷ್ಟೇ. ಮುಂಚಿನ ಬರೀತೀವಿ ನಾವು, ಐ ವಿಲ್ ಒಂದು. ಥ್ಯಾಂಕ್ ಯು ಸುಬ್ರಹ್ಮಣ್ಯ ಸರ್, ವೆಲ್ಕಮ್, ಗುಡ್ ಮಾರ್ನಿಂಗ್ ನಿಮಗೆ. ಇವತ್ತು ಟೈಮು ಮಧ್ಯಾಹ್ನ 12:30 ಲೈವ್ ಇದೆ, ಬನ್ನಿ ಪ್ಲೀಸ್. ಹಾಂ ಬರ್ತೀವಿ, ನನಗೆ ಸಪೋರ್ಟ್ ಮಾಡಿ, ನಿಮಗೂ ಬರ್ತೀವಿ ನಾನು. ಐ ವಿಲ್ इधर इसमें क्या है देखो अभी. I will put and it like that. Thank you so much Alamuddin ಅವರೇ, thank you so much. ಆನ್ ಸಪೋರ್ಟ್ ಅಲ್ಲಿ ಇದ್ದಾರೆ ಸುಬ್ರಹ್ಮಣ್ಯ ವಿ ಸರ್ ಅವರು. ಕ್ಯೂಟ್ ಎಂಗಲ್ ಅವರು ಬಂದರು. ಹಾಯ್ ವೆಲ್ಕಮ್ ಕ್ಯೂಟ್ ಎಂಗಲ್ ಅವರೇ. ಸುಬ್ರಹ್ಮಣ್ಯ ಸರ್ ನೈಸ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೆ ಅಣ್ಣ ಪುಟ್ಟುಮೈ ಆನ್ ಬರೀ ಜನ ಪುಟ್ ಆನ್ ಮೈ ಇನ್ ಮೂಲು ಆನ್ ಪುಟ್ ಮೈ ಹ್ಯಾಟ್ ಆನ್. ಥ್ಯಾಂಕ್ ಯು ಸೋ ಮಚ್ ಕ್ಯೂಟ್ ಎಂಗಲ್ ಅವರು. ಥ್ಯಾಂಕ್ ಯು ಸೋ ಮಚ್ ಸುಬ್ರಹ್ಮಣ್ಯ ಅವರು ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ HVS ಅವರು. ಥ್ಯಾಂಕ್ ಯು ಮಗಳೇ, ಥ್ಯಾಂಕ್ ಯು. ನಿಮಗೆ ಕಮೆಂಟ್ ಹಾಕಿದ್ದೇನೆ ಸ್ಟಾರ್ ಸಿಸ್ಟರ್ ನೋಡಿ. ಓಕೆ ಹಾಕಿ ಬರ್ತೀನಿ ನಾನು, ಇಲ್ಲಾಂದರೆ ನನಗೆ ಸಿಗಲ್ಲ. ಮತ್ತೆ ಬರಿ, ಈಗ ಸ್ವಲ್ಪ ಕುತ್ಕೊ. ಇಲ್ಲ ಇದನ್ನು ಬರಿ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಅಂತೀರಿ. ಥ್ಯಾಂಕ್ ಯು ಸೋ ಮಚ್. 7 ಸೂಪರ್ ಅಂತೀರಿ. ಸುಬ್ರಹ್ಮಣ್ಯ ಅವರು ಆನ್ ಸಪೋರ್ಟಲ್ಲಿದ್ದಾರೆ. ಅಲಾಮುದ್ದೀನ್ ಅವರು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕ್ಯೂಟ್ ರಿಟರ್ನ್ ಮೀ ಅಂತಿದ್ದಾರೆ. ಕ್ಯೂಟ್ ಎಂಗಲ್ ಅವರೇ, ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಸುಬ್ರಹ್ಮಣ್ಯ ಸರ್ ಅವರು ರಿಟರ್ನ್ ಕೊಡಿ ಅವರಿಗೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಹಮದುಲ್ಲಾ ಅವರು ಬರ್ತೀನಿ ಇವತ್ತು, ಆಯಿತಾ? ಹಾಂ ಒಂದು ಬರೇ. ಸತ್ಯಲ್ಲಂದು ಸನ್ನಿತ ಎಂಕ್ ಇರಿಟೇಷನ್ ಕೊರ್ರ ಬಲ್ಲಿ ಕಷ್ಟವಂತೇನು. ಹಾಂ ಸತ್ಯಲ್ಲಂದು ಪರೀಕ್ಷೆ ಉಂಡು ದಾ ಬರೇ. ಒಂದೆಂಚ ಬರೀ ಮುತ್ತಲ್ಲ ಒಂದೆಂಜೆ ಬರೀ ಒಂದು ಪನ್ನೆನ್ನಡ. ಸೂಪರ್ ಸಪೋರ್ಟಲ್ಲಿದೆ. ಅಲಾಮುದ್ದೀನ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಅಹಮದುಲ್ಲಾ ಅವರೇ, ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಕ್ಯೂಟ್ ಎಂಗಲ್ ಅವರು ನೋಡಿ. ಕ್ಯೂಟ್ ಎಂಗಲ್ ಅವರೇ, ನಿಮಗೆ ಸುಬ್ರಹ್ಮಣ್ಯ ಅವರು ಕೊಟ್ಟಿದ್ದಾರೆ. ಹಾಂ ಸುಬ್ರಹ್ಮಣ್ಯ ಅವರು ಕೊಟ್ಟಿದ್ದಾರೆ ನೋಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಲಾಮುದ್ದೀನ್ ಅವರು ಕ್ಯೂಟ್ ರಿಟರ್ನ್ ಮೀ ಅಂತಿದ್ದಾರೆ. ಸುಬ್ರಹ್ಮಣ್ಯ ಸರ್ ಅವರು ದ ಡಾಗ್ ಈಸ್ नहीं दा बाद में ये दा बाद में. हाँ ಈಸ್ ಹಾಂ ಎಟ್ ಬೊಕ್ಕ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. SVS ಅವರು ಹಾರ್ಟ್ ಅನ್ನು ಕೊಡ್ತಿದ್ದಾರೆ. ಥ್ಯಾಂಕ್ ಯು ಮಗಳೇ. ಎಟ್ಟದಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಗಳೇ. ಸುಬ್ರಹ್ಮಣ್ಯ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ಸುಬ್ರಹ್ಮಣ್ಯ ಸರ್ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ. ಕ್ಯೂಟ್ ಎಂಗಲ್ ಅವರು. ಸಾತ್ವಿ, ನನಗೆ ಹಾರ್ಟನ್ನು ಕಳಿಸ್ತಾ ಇರು ನೀನು. ಕ್ಯೂಟ್ ಗಿಫ್ಟ್ ಡನ್ ಅಂತಿದ್ದಾರೆ. ಅಲಾಮುದ್ದೀನ್ ಅವರು. ಹಾಂ ಇದು ಹಾರ್ ಪೆನ್. ಹಾಂ ಹಾರಿಯೇ ಎಂತೆಂತ ಬರ್ದಿಡು ನಾ ಈ ನೆಟ್ಟೆ ಬಂತು ನೋಡಿ ಸಣ್ಣ ಫಸ್ಟ್ ಬಂತೇನೆ. ಕ್ಯೂಟ್ ಸುಬ್ರಹ್ಮಣ್ಯ ಗಿಫ್ಟ್ ಡನ್ ಅಂತಿದ್ದಾರೆ. ನಮ್ದೆಲ್ಲ ಅವರು. ಥ್ಯಾಂಕ್ ಯು ಸೋ ಮಚ್. ಕುಲ್ಲುಂಬ ಸರಿ ನೆಟ್ಟು ಕುಲ್ಲ ಅವು ಪತ್ತಲ್ಲ ಕುರ್ಚಿ ಬತ್ತಲ್ಲ ಕುಲ್ಲೆ ಅನ್ನು ತೂಪ ಕುಲ್ಲುಂಬ ಕುರ್ಚಿ ಬತ್ತ. ಥ್ಯಾಂಕ್ ಯು ಸೋ ಮಚ್. 17 ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬೀಮ್ ಮೆಲೋಡಿ ವರ್ಡ್ ಅವ್ರು ಬಂದರು. BHM ಮೆಲೋಡಿ ವರ್ಡಮ್ ಗುಡ್ ಮಾರ್ನಿಂಗ್ ಅಂತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ನಿಮಗೆ ಕೂಡ. ಥ್ಯಾಂಕ್ ಯು ಸೋ ಮಚ್. ನಾನು ಲೈವ್ಗೆ
ಬಂದಿದ್ದಕ್ಕೆ ನಿಮಗೆ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಹಮದುಲ್ಲಾ ಅವರು ಥ್ಯಾಂಕ್ ಯು ಸೋ ಮಚ್. ಅಹಮದುಲ್ಲಾ ಅವರೇ ಒಂದು ಮೆಸೇಜ್ ಹಾಕಿ ನನಗೆ, ಮೆಸೇಜ್ ಹಾಕಿ, ನಾನು ನೋಡ್ತೀನಿ, ಬರ್ತೀನಿ. 12:30 ತನಕ ನಂದು ಇದೆ. ನಿಮ್ದು ಎಷ್ಟು ಗಂಟೆ ತನಕ ಇದೆ? ಅಹಮದುಲ್ಲಾ ಅವರೇ ಸಪೋರ್ಟಲ್ಲಿದ್ದಾರೆ. ಸುಬ್ರಹ್ಮಣ್ಯ ಸರ್ ಅವರು ಥ್ಯಾಂಕ್ ಯು ಸೋ ಮಚ್. ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸುಬ್ರಹ್ಮಣ್ಯ ಸರ್ ಅವರು. ಹರ್ರಾಕಿನ ಒಂದು ಕೂಡ ಒಂದು ಲೆಟ್ರ್ ಉಂಟು ಕಿಂಜ ಹರ್ರ ಯಾಕೆ ಕಿಂಜ ಲೆಟ್ರ್. ಥ್ಯಾಂಕ್ ಯು ಸೋ ಮಚ್. ಪ್ರವಲ್ ಮ್ಯೂಸಿಕ್ ಮಿಕ್ಸ್ ಅವರು ಬಂದರು. ಐ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ನಿಮಗೆ. ಗುಡ್ ಮಾರ್ನಿಂಗ್. ಓದು. ಸುಬ್ರಹ್ಮಣ್ಯ ಸುಮಿಕುಮಾರ್ ಅವರು ಬಂದರು. ರಾಧೆ ರಾಧೆ. ಹಾಯ್ ಸುಬ್ಬು ಅಣ್ಣ ಗುಡ್ ಮಾರ್ನಿಂಗ್ ಅಂತಿದ್ದಾರೆ ನೋಡಿ. ಮ್ಯೂಸಿಕ್ ಮಿಕ್ಸ್ ಅವರು. ಸುಬ್ರಹ್ಮಣ್ಯ ಸಪೋರ್ಟ್ देखो पढ़ाई करने का है ना इधर ब्रोकली दूध वरेना हर ए पेन रेड ತಪ್ಪು ಒಂದು ತಪ್ಪು ಒಂದು ನೆಟೆ ಪಡೋದು. ಪೆನ್ ಈಸ್ ರೆಡ್. ನಿಕ್ಕೆ ಕಟ್ಕೊಂಡು ಬಂದಿದ್ದಾನು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ಸ್. ತಿನ್ನಾರ ಅಣ್ಣ ಅಂತಿದ್ದಾರೆ ನೋಡಿ. ಸುಬ್ರಹ್ಮಣ್ಯ ವೆರಿ ಗುಡ್ ಮಾರ್ನಿಂಗ್ ಅಂತಿದ್ದಾರೆ. ಪ್ರವಲ್ಯ ಅವರಿಗೆ ಪ್ರವಲ್ಯ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಲಾಮುದ್ದಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ध्यान रख के बोलो लिखो, बाद में टीवी देखने को छोड़ती हूँ. पेन ಥ್ಯಾಂಕ್ ಯು ಸೋ ಮಚ್. ಲೈಕ್ ಅಂತಿದ್ದಾರೆ. ಪ್ರವಲ್ಯ ಮ್ಯೂಸಿಕ್ ಅವರು ಥ್ಯಾಂಕ್ ಯು ಸೋ ಮಚ್. ಅಲಾಮುದ್ದೀನ್ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಮ್ಯೂಸಿಕ್ ಮಿಕ್ಸ್ ರಿಟರ್ನ್ ಮೀ ಅಂತಿದ್ದಾರೆ ನೋಡಿ. BH ಮೆಲೋಡಿ ವರ್ಡ್ ಅವರು ಭಾರಿ ಬ್ಯುಸಿ ಇತ್ತಿಲಕ್ಕ ತೋಜು ಬಾರಿ ಬ್ಯುಸಿ ಇಜ್ಜಿ ಮಗಕ್ಕೆ ಬರೆಯಲ್ಲ ಅಂತ ಬರೆಯೋದ ಕೊಡ್ತೆ. ಎಕ್ಕಾಡೊಂದು ವರ್ಮ ಅಂತ ಹೇಳಿ ದಿಂಚುಕೊಳ್ದೆ ಎಕ್ಸಾಮ್ ಇತ್ತಂಡೆ ಇಕ್ಕೊಂತ ಬರೆಯೋದ ಕೊಡ್ತೆ ಒಂಚದು ಒಂದು ಮಲ್ ತಂದುಲ್ಲೆ. ನವ್ಯ ಕುಕ್ಕಿಂಗ್ ಚಾನಲ್. ಹಾಯ್ ನವ್ಯ ಅವರೇ, ವೆಲ್ಕಮ್ ನವ್ಯ ಅವರೇ. ಗುಡ್ ಮಾರ್ನಿಂಗ್ ನಿಮಗೆ. ತಿಂಡಿ ಆಯಿತಾ ನಿಮ್ಮದು ತಿಂಡಿ ಆಯಿತಾ? ಬ್ಯುಸಿ ಇಜ್ಜಿಯೇ. ಹಾಂ ಬರೇ ಹರ್ ಪೆನ್ನಿ ಹರೇ ಪೆನ್ನಿ ಥ್ರೆಡ್. ಹಾಂ ಡಾಗ್ ಹಾಂ ಚೀಸ್ ನೋ ची डबल या SE. हाँ बरे तो जोड़ बारी बिजी विತ್ ಲಕ್ಕ ತೋಜುವಾರಿ ಇಜ್ಜಿ ಬಿಜಿ ಅಲಮದಿಲ್ಲ ಅವರು. ಸುಮಿ ಹಾಯ್. ಗೋಲ್ಡನ್ ಹಾಯ್ ಅಂತಿದ್ದಾರೆ. ಗೋಲ್ಡನ್ ಅವರು ಬಂದ್ರ. ಹಾಯ್ ಗುಡ್ ಮಾರ್ನಿಂಗ್ ನಿಮಗೆ. ಹಾಂ ಬರೇ ದರೋಜೆ ಬಂದ್ ಕರಿ. ಗುಡ್ ಮಾರ್ನಿಂಗ್. ತಿಂಡಿ ಆಯ್ತಾ? ನಿಮ್ದು ಆಯ್ತಾ? ನಂದು ಆಯಿತು. ನಿಮ್ಮದು ಆಯ್ತಾ? ನಂದು ಕೂಡ ಆಯಿತು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟ್ ಅಲಾಮುದ್ದೀಲ್ಲ ಅವರು. ಥ್ಯಾಂಕ್ ಯು ಸೋ ಮಚ್. ನಂಬರ್ 1999 ರಿಟರ್ನ್ ಮೀ ಐ ಜಾಯಿನ್ಡ್ ಯು ಅಂತಿದ್ದಾರೆ. ಯಾರು 1999? ಅಲಾಮುದ್ದೀಲ್ಲ ಅವರು. ಅಹಮದುಲ್ಲಾ ಅವರು. ಗೋಲ್ಡನ್ ಸ್ಟಾರ್ ಅವರೇ ಬಂದ್ರಾ? ಎಲ್ಲಿದ್ದೀರಿ ನೀವು? ಮಿಸ್ ಆದ್ರಿ. ಸುಮ್ಮಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹಾಂ ಮೈಸ್ ಲೈಕ್. ಹಾಂ ಸರಿ ಓಕೆ ಥ್ಯಾಂಕ್ ಯು. ಬರೀ ತೋಜ ಯಾನು ಮನ್ಪೆ ಬರೀದು ಪನ್ನೋಡು. ಈಟಿಂಗ್ ETING ಅಹಮದುಲ್ಲಾ ಕೊಟ್ಟೆ ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. ಸುಮಿ ಅವರು 1919 ಅವರು ರನ್ ಅಂತಿದ್ದಾರೆ. ಆಯ್ ಸಿಸ್ಟರ್ ಯಾನ್ ಬತ್ತೆ. ಕವಿತಾ ಅವರು ಬಂದರು. ಬತ್ತಾರೆ. ಬಲ್ಲೆ ಬರೋಡೆ ತೀರು ಇದು ಬರ್ಜಿಲ್ಲ. ಹಾಂ ಚೀಸ್ CHEESE. ಹಾಂ ಬರೇ ಈಚೆ ಬರೆ ಅವೇನೇ ಬರೆದು ಬಿಡು. ಅವೇತ ಬರೆದು ಬಿಡು. CHEESE. ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್. ಮ್ಯೂಸಿಕ್ ಮಿಕ್ಸ್ ರಿಟರ್ನ್ ಮೀ ಅಂತ ಪಂಡ ಅರ್ಥ ಜನಕ್ಕೆ. ಹಾಂ CHEESE ಪಂಡ ಅರ್ಥ ಹಾಂ अर्थ जा सानू ये शुभ दरवाजे बंद कर.
ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯೂಸಿಕ್ ಬಸ್ ಹಾಯ್ ಬ್ರೂ ಅಲ್ಲ ಮುದ್ದಿಲ್ ಅವರೇ ಬ್ರೂ ಗಿಫ್ಟ್ ಡನ್ ಅಂತಿದ್ದಾರೆ ಗೋಲ್ಡನ್ ಸ್ಟಾರ್ ಹೇಮಲತಾ ಅವರು ಹೇಮಲತಾ ಅವರೇ ಗುಡ್ ಮಾರ್ನಿಂಗ್ ನಿಮಗೆ ತಿಂಡಿ ಆಯಿತಾ ನಿಮ್ಮದು ಏನು ತಿಂಡಿ ಇವತ್ತು ಐ ಗೋ ಟು ಹಾಂ ಸ್ಕೂಲ್ ಥ್ಯಾಂಕ್ ಯು ಸೋ ಮಚ್ ಸುಮಿ ಗಿಫ್ಟ್ ಡನ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಲಾಮುದ್ದೀಲ್ ಅವರು ಅಹಮದುಲ್ಲಾ ಅವರು ಸುಮಿ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ ಹಾಂ ಥ್ಯಾಂಕ್ ಯು बस बाय बस ओके थैंक यू सो मच माँ दो ये 3 लिखने का ही बाकी हो गया लिखना नहीं पहले कौन सा हाँ लिखो ಥ್ಯಾಂಕ್ ಯು ಸೋ ಮಚ್ ಸುಮಿ ಗಿಫ್ಟ್ ಡನ್ ಅಂತಿದ್ದಾರೆ ಎಷ್ಟು 37 ಸೂಪರ್ ಯಶು ಸೂಪರ್ ಅಂತಿದ್ದಾರೆ ಕವಿತಾರೆ ಯಾರಿಗೆ ಬೇಕು ಗಿಫ್ಟ್ ಬೇಕಾದ ನಮ್ಮ ಮನೆಗೆ ಬನ್ನಿ ಚಾನಲ್ಗೆ ಬನ್ನಿ ನಮ್ಮ ಗಿಫ್ಟ್ ಕೊಡಿ ನಾನು ಕೂಡ ಕೊಡ್ತೀನಿ ಅಂತಿದ್ದಾರೆ ನೋಡಿ ಅಹಮದುಲ್ಲಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಗೋಲ್ಡನ್ ಜಿ ರಿಟರ್ನ್ ಮೀ ಅಂತಿದ್ದಾರೆ ಸುಮಿ ಅವರು जेट्स हाँ जेट्स 100 है ना 100 बोला ना मैंने सीधा में बैठने का क्या होएगा सही सीधा में बैठने का है ना ये वो चिकन है ना जेट्स यार तुम जेट्स हो ना 100 कैसा होएगा बेटा तू गलत किया ना शो नहीं ये एक्सचेंज हो गया ये इधर आने का लिखो सुपर सपोर्ट अलिदारे थैंक यू सो मच थैंक यू सो मच थैंक यू पानी किधर गया मैं ओपन सरिट पर तरी सरिट जेट्स बको सरी जेट्स बको हाँ बरे नाने सोकमल बरे बक्का बको बको हाँ बरे ಗೋಲ್ಡನ್ ಸ್ಟಾರ್ ಅಲಾಮುದ್ದೀಲ್ ಅವರೇ ಗಿಫ್ಟ್ ಮಾಡಿ ರಿಟರ್ನ್ ಮಾಡಿ ಕಮೆಂಟ್ ಮಾಡಿ ಕೊಡಿ ಅಂತಿದ್ದಾರೆ ನಮ್ಮ ಸೂಪರ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಪೋರ್ಟಲ್ಲಿದ್ದಾರೆ ಅಹಮದುಲ್ಲಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ನಿಮಗೆ ಯಾರೇ ಲೈಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ थैंक यू सो मच ओके हाँ ओके इसमें क्या है बोलने का बार बार इधर नहीं देखने का वो साइड से वही आएगी देखती हूँ इधर से हाँ लेमन ನೀರು ಕರೆದುಕೊರ ಈಗ ಕರೆದುಕೊರು ಥ್ಯಾಂಕ್ ಯು ಸೋ ಮಚ್ ಸುಮಿ ಅವರು ಮ್ಯೂಸಿಕ್ ಮಿಕ್ಸ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ ಅಹಮದುಲ್ಲಾ ಅವರು ಸೂಪರ್ ಸಪೋರ್ಟು ಇವತ್ತು ಕನ್ನಡ ಅಂತಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಯಾರೋ ಬಂದು ಹೋದರು ಲಿಖನಾ लेमन हाँ लेमन के बाद क्या लेमन के बाद क्या लेमन ये हाँ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ 15 ಗಿಫ್ಟ್ ಇದು ಡನ್ हो गया ಯಾರು ಬಂದ್ರಿ लेमन ये तेरे को 3-4 बार सिखा दिया ना तो क्यों करता है बाकी लेमन के बाद क्या ये गलत निकालिए किधर है रबर जा लेके आजा उधर है देखो ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಯಾರೇ ಲೈಡಲ್ಲಿದ್ದೀರಾ ಬನ್ನಿ ಸಪೋರ್ಟ್ ಮಾಡಿ ಯಾಕೆ ಮೆಸೇಜ್ ಏನು ಸ್ಟಾಪ್ ಆಯ್ತಾ ಏನು ಗೊತ್ತಿಲ್ಲ ಬನ್ನಿ सपोर्ट ಮಾಡಿ प्लीज़ बन्नी लिखना नहीं तेरे को एक बार बोला ना कैसे लिखने का बोला ना एक बार मैंने म्यूजिक मिक्स ಅವರು थैंक यू सो मच ಯಾರೇ ಲೈಡಲ್ಲಿದ್ದೀರಾ ಬನ್ನಿ क्या हो गया लिखो क्या
कौन सा ए ಒಟ್ರಾಸಿ ಬರೆಯರ ಬಲ್ಲಿ ಓ ಬನ್ನಿ मेरा पास नहीं चलेगा तेरा लेमन के बाद क्या लेमन के बाद क्या हाँ लिखो लेमन के बाद उनके बाद क्या ये वाला ಕ್ಯೂಟ್ ಸೂಪರ್ ಸಪೋರ್ಟ್ ಮೈ ಚಾನಲ್ ಅಂತಿದ್ದಾರೆ ಸುಮಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ये वाला देखो लेमन के हैज के बाद क्या लेमन हैज लेमन है किधर है बाकी किधर है लेमन हैज ये ये हाँ बातें जी तो बुरा लग रही हाँ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಹೈಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ 16 ಲೈಕ್ ಬಂದಿದೆ ಯಾರು ಕುಕ್ಕಿಂಗ್ ಸಪೋರ್ಟ್ ಮೈ ಚಾನಲ್ ಅಂದಿದ್ದಾರೆ ನಯನ ಅವರು ಏನು ಅಂತ ಗೊತ್ತಿಲ್ಲ 16 ಮಂದಿ ಬಂದರು ಆದರೆ ಮೆಸೇಜ್ ಬರ್ತಾ ಇಲ್ಲ ಯಾಕೆ ಏನು ಸುಪ್ರೀತಾ ಅವರು ಬಂದರು ಹಾಯ್ ಸುಪ್ರೀತಾ ಹಾಯ್ ವೆಲ್ಕಮ್ ಸುಪ್ಪಿ ಶೂರ್ ಟೇಸ್ಟಿ ಹಾಂ ಇಂದು तेरा दिमाग किधर गया बोल हाँ ಸುಮಿ ರಿಟರ್ನ್ ಟು ಅಂತಿದ್ದಾರೆ ಸುಪ್ರೀತಾ ಚಾಂಡ ದಾದ ತಿಂಡಿ ಕನ್ನಡ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಅಲಾಮುದ್ದೀಲ್ ಅವರು ಕ್ಯೂಟ್ ಎಂಗಲ್ ರಿಟರ್ನ್ ಮೀ ಅಂತಿದ್ದಾರೆ ಸುಮಿ ಅವರು ಕ್ಯೂಟ್ ಎಂಗಲ್ ಸುಮಿ ಅಂತಿದ್ದಾರೆ ಅಮುದಿಲ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಿಮಗೆ ಥ್ಯಾಂಕ್ ಯು ಕ್ಯಾ ಕರೆಗಾ ಮಚ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಐಡಲ್ಲಿದ್ದೀರಾ 9 ಮಂದಿ ಇದ್ದೀರಿ ಪ್ಲೀಸ್ ಬನ್ನಿ ಹಾಂ ಬರೀ ಕ್ಯೂಟ್ ಎಂಗಲ್ ಗಿಫ್ಟ್ ಗೋಲ್ಡನ್ ಸ್ಟಾರ್ BMHS ಕಮೆಂಟ್ ಮಾಡಿ ಅಂತಿದ್ದಾರೆ ನೋಡಿ ಗೋಲ್ಡನ್ ಗಿಫ್ಟ್ ಡನ್ ಅಂತಿದ್ದಾರೆ BMH ಅಲಾಮುದ್ದೀಲ್ ಗಿಫ್ಟ್ ರಿಟರ್ನ್ ಕೊಡಿ ಅಂತಿದ್ದಾರೆ ಅಲಾಮುದ್ದೀಲ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಅಮುದ್ದೀಲ್ ಅವರು ಸೂಪರ್ ಏ ಆಜಾ ಇದ್ದಾರೆ ಇಲ್ಲಿ ಪಂಡು ಕೊರ್ಪೆ ಬಲ ಇಡಲ್ಲ ನಮಿ ಅವ್ರಿಗೆ ಪ್ಲೀಸ್ ಗಿಫ್ಟ್ ಕೊಡಿ ಅಂತಿದ್ದಾರೆ ಅಮುದಿಲ್ಲ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ 7 ಮಂದಿ बैठना सीधा में तेरे को नहीं आएगा ना that is a big web इधर देख that is a big web ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ BMHS ಮೆಲೋಡಿ ಅವರು ಕಮೆಂಟ್ ಮಾಡಿದ್ದೀನಿ ಗೋಲ್ಡನ್ ಸ್ಟಾರ್ ಹೇಮಲತಾ ಅಂತಿದ್ದಾರೆ BMH ಗುಡ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ಆಮದೆಲ್ಲ ಅವರು 76 ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಹಾಂ ಒಂದು ದ ಬಾಯ್ ವೆಂಟ್ ಫಾರ್ ಎ ರನ್ The boy went for a run. ಕುಕ್ಕಿಂಗ್ ಗೋಲ್ಡನ್ ಸ್ಟಾರ್ ಅವರು BHMS ಗಿಫ್ಟ್ ಡನ್ ಅಂತಿದ್ದಾರೆ ಅಲಮುದ್ದೀಲ್ ಅವರು ಕನ್ನಡ ಅಂತಿದ್ದಾರೆ ದ ಬಾಯ್ ವೆಂಟ್ ಫಾರ್ ಎ ರನ್ ದ ಬಾಯ್ ವೆಂಟ್ ಫಾರ್ ಎ ರನ್ I will put on my hat. Put on my hat. ಪಕ್ಕ ಬರೆಯೋಡು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಥ್ಯಾಂಕ್ ಯು ಗೋಲ್ಡನ್ ಸ್ಟಾರ್ ಅವರು ಕ್ಯೂಟ್ ಎಂಗಲ್ ಅವರೇ ಚುಪ್ करना देती हूँ ना हाँ देखो एक बार बोलने से हमको समझता है सुपर सपोर्ट अलीदारी थैंक यू सो मच क्यूट एंगल और सुपर सपोर्ट अलीदारी थैंक यू सो मच शो कहीं अभी नहीं बाद में आवाज काम कर रहा सुपर सपोर्ट अलीदारी थैंक यू सो मच ಥ್ಯಾಂಕ್ ಯು ಅಹಮದುಲ್ಲ ಅವರೇ ಥ್ಯಾಂಕ್ ಯು ನಿಮಗೆ ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ ಪ್ಲೀಸ್ 16
ನವ್ಯ ಅವರು 336 ಅಮೃತಾ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ವೆಲ್ಕಮ್. ಕ್ಯೂಟ್ ಎಂಗಲ್ ನವ್ಯ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಕ್ಯೂಟ್ ಅವರು ಓಕೆ ಅಂತಿದ್ದಾರೆ. ಜಾತೆ ಬೈಟು ಟೈಪ್ ಕೋರಿ देखो दीन है आवाज थोड़ा कम कर थोड़ा आवाज. थैंक यू सो मच, थैंक यू. क्यूट ಅವರೇ ಕ್ಯೂಟ್ ಅವರೇ ಅಂತಿದ್ದಾರೆ. यश सन्विता टीवी का आवाज कम कर. ओके क्यूट सिस, थैंक यू. ಏನು ಕ್ಯೂಟ್ ಪ್ಲೀಸ್ ಗೋಲ್ಡನ್ ಸ್ಟಾರ್ ಗಿಫ್ಟ್ ಕೊಡಿ ಅಂತಿದ್ದಾರೆ ನವ್ಯ ಅವರು. ಮಕ್ಕಳು ಕ್ಯೂಟ್ ಅವರೇ. ಹೌದಾ? ಅವರು ನನಗೆ ತುಂಬ ಟೆನ್ಷನ್ ಕೊಡ್ತಾರೆ. ಓಕೆ ಕ್ಯೂಟ್ ಸಿಸ್, ಥ್ಯಾಂಕ್ ಯು ಅಂತಿದ್ದಾರೆ. ಓಕೆ ಕ್ಯೂಟ್ ಅವರೇ ಅಂತಿದ್ದಾರೆ. ಕೊಟ್ಟಿದ್ದೆ ಕ್ಯೂಟ್ ಎಂಗಲ್ ಅವರೇ ಅಂತಿದ್ದಾರೆ ನವ್ಯ ಅವರು. ಓಕೆ ಸೀಸ್ ಅಂತಿದ್ದಾರೆ. ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ ಪ್ಲೀಸ್. ಒಂದು ಮೆಸೇಜ್ ಮಾಡಿ. ಕರ್ನಾಟಕ ಅವರು ಬಂದಿರೋ ಅಹಮದಲ್ಲ ಅವರು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಗೆ. ನಿಮ್ಮದು ಎಷ್ಟು ಗಂಟೆಗೆ? 12:30 ಅಂತ ಅಂದ್ರಲ್ವಾ? 12:30 ಎಷ್ಟು ಗಂಟೆ ತನಕ ಇದೆ ನಿಮ್ಮದು? ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ. ಯಾಕೆ ಏನಾಯಿತು? ನೀವು ಸಪೋರ್ಟ್ ಮಾಡ್ತಾ ಇಲ್ಲ ಯಾಕೆ? ಹೋಗಿ ಬರುತ್ತೇನೆ ಸ್ಟಾರ್, ಬಾಯ್ ಬಾಯ್ ಅಂತಿದ್ದಾರೆ. ಪೋಲೆ ಅಲ್ಲಿ ತಿನ್ನಲೇರದು ಅನ್ನೆ ಪಾಡುವೆ ಪೋಲೆ ಪಲ್ಲೆ. ಗೋಲ್ಡನ್ ಸ್ಟಾರ್ ಮೀನು ಸಾರು ಗಿಫ್ಟ್ ಡನ್ ಸಿಸ್ ಅಂತಿದ್ದಾರೆ. ಯಾರ್ದು ಮೀನು ಸಾರು? BMHS ಮೆಲೋಡಿ ವರ್ಡ್ಸ್ ಅವರು. ನವ್ಯ ಕುಕ್ಕಿಂಗ್ ಚಾನಲ್ ಗಿಫ್ಟ್ ಕೊಡಿ, ನಾನು ಕೊಡ್ತೀನಿ ಅಂತಿದ್ದಾರೆ. ನೋಡಿ ಕೊಡಿ ಒಬ್ರಿಗೊಬ್ರು ಕೊಡಿ. ಸನ್ಮಿತಾ ಉನ್ಕಾ ಚಾನಲ್ ಡಾಲ್ నాకు బుల్పావర్ చాయను బుల్పావర్ పాడు. ಥ್ಯಾಂಕ್ ಯು ಸೋ ಮಚ್ ಗೋಲ್ಡನ್ ಸ್ಟಾರ್ ಅವರು. BMH ಅವರೇ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಕೊಡ್ತೀನಿ ಅಂತಿದ್ದಾರೆ. ನವ್ಯ ಕುಕ್ಕಿಂಗ್ ಚಾನಲ್ ಕೊಡ್ತೀನಿ ಅಂತಿದ್ದಾರೆ. ನವ್ಯ ಕುಕ್ಕಿಂಗ್ ಮೀನ್ಸ್ ಸಾರು ಗಿಫ್ಟ್ ಡನ್ ಅಂತಿದ್ದಾರೆ. ನೋಡಿ ಥ್ಯಾಂಕ್ ಯು ಸೋ ಮಚ್. ಓಕೆ ನಾನು ಗಿಫ್ಟ್ ಕೊಟ್ಟಿದ್ದೇನೆ ಅಂತಿದ್ದಾರೆ ನವ್ಯ ಅವರು. ಯಾರಿಗೆ ಕೊಟ್ಟಿದ್ದೀರಿ ನವ್ಯ ಅವರೇ? ನಾನು ಯಾರಿಗೆಲ್ಲ ಕಮೆಂಟ್ ಹಾಕಿ ಗಿಫ್ಟ್ ಕೊಟ್ಟಿರುವೆ ರಿಟರ್ನ್ ಮಾಡಿ ಅಂತಿದ್ದಾರೆ ನಮ್ಮ ಗೋಲ್ಡನ್ ಸ್ಟಾರ್ ಅವರು. ಗೋಲ್ಡನ್ ಸ್ಟಾರ್ ಯಾರಿಗೆಲ್ಲ ಕಮೆಂಟ್ ಹಾಕಿದ್ದಾರೆ ಅವರು ರಿಟರ್ನ್ ಕೊಡಿ. ತ್ರೀ 8 ಗಿಫ್ಟ್ ಡನ್ ನವ್ಯ ಕುಕ್ಕಿಂಗ್ ಚಾನಲ್ ಅವರೇ ಅಂತಿದ್ದಾರೆ. ಲೈಕ್ ಓಕೆ ಡನ್ ಅಂತಿದ್ದಾರೆ ಕ್ಯೂಟ್ ಅವರು. BMHS ಅವರಿಗೆ ಕೊಟ್ಟಿದ್ದೇನೆ ಅಂತಿದ್ದಾರೆ ನವ್ಯ ಅವರು. BMHS ಅವರೇ ನಿಮಗೆ ಕೊಟ್ಟಿದ್ದಾರಂತೆ ನೋಡಿ.
ಕೊರ್ತೆರ್ಗೆ ಇರೆಗ್ BMHS ಅವರೇ ನಿಮಗೆ ಕೊರ್ತೆರ್ಗೆ. सन्विता टीवी बंद करने का, आने का टीवी बंद करने का सन्विता. निनगे पढ़ाई करने का आगुदिल्ला, पढ़ाई करने का नहीं होता है, बाद में टीवी देखने का ही ना. अभी BMS ಅವರಿಗೆ ಕೊಟ್ಟಿದ್ದೇನೆ. ಅವರು ಥ್ಯಾಂಕ್ ಯು ನವ್ಯ ಅಂತಿದ್ದಾರೆ, ವೆಲ್ಕಮ್ ಅಂತಿದ್ದಾರೆ ನವ್ಯ ಅವರು. ವೆಲ್ಕಮ್ ಅಂತಿದ್ದಾರೆ. ಪೋ ಅಣ್ಣಪ್ಪ ನಮ್ಮ ಪಾಡೋಡ್ಗೆ ಮನೆಜಿ ನಮ್ಮ ಬಂದ್ ಮಾಡ್ತೀರಿ ಬನ್ನಿ. ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ. ಯಾಕೆ ಏನಾಯಿತು? ಬನ್ನಿ 16 ಮಂದಿ ಬಂದ್ರಿ, ಆದರೆ ಮೆಸೇಜ್ ಮಾತ್ರ ಸ್ವಲ್ಪನೇ ಬಂತು. ಯಾಕೆ ಏನಾಯಿತು? ಬನ್ನಿ ಸಪೋರ್ಟ್ ಮಾಡಿ. ಹರಿನಾ ಅವರು ನೀವು ಟೀಚರಾ? ನಾನು ಟೀಚರ್ ಅಲ್ಲ, ನಾನು ಮಗನಿಗೆ ಮಾತ್ರ ಟೀಚರ್. ಮಗನಿಗೆ ಟೀಚರ್ ನಾನು. ನನ್ನ ಮಗನೇ ಅಂತಿದ್ದ ಅಲ್ವಾ, ಅವನಿಗೆ ಟೀಚರ್. BMHS ಬ್ರೂ ಕಮೆಂಟ್ ಮಾಡಿ ಗಿಫ್ಟ್ ರಿಟರ್ನ್ ಮಾಡಿ ಬ್ರೂ ಅಂತಿದ್ದಾರೆ. ಕ್ಯೂಟ್ ಎಂಗಲ್. ಮಗನಿಗೆ ಟೀಚರ್, ಮತ್ತು ಮನೆಯಲ್ಲಿ ನಾನು ಟೀಚರ್ ಅಲ್ಲ, ನಾನು ಟೈಲರ್. ನನ್ನ ತಂಗಿ ಟೀಚರ್. ಯಾರದು? ನನ್ನ ಮಗ ಅಂತಾನೆ, ಟೀಚರ್ ಆದರೂ ಆಗ್ಬೋದು, ಅಮ್ಮ ಬೇಡ ಅಂತ. ಸೂಪರ್. ಓಕೆ. ಪೆನ್. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮೆಸೇಜ್ ಹಾಕಿ ಬನ್ನಿ, ಸಪೋರ್ಟ್ ಮೆಸೇಜ್ ಹಾಕಿ. ಸ್ವಲ್ಪ ಈಗ ಬರುತ್ತಾರೆ ನೋಡಿ, ಮತ್ತೆ ನೀವು ಕನೆಕ್ಟ್ ಆಗಿ. ಗ್ಯಾಸ್ ಬಂದ್ ಕಿಯಾ? BMHS ಬ್ರೂ ಅಲ್ಲ ಸಿಸ್ಟರ್, ಹೌದು. ಕಮೆಂಟ್ ಮಾಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಹಾಗಾದರೆ ನನಗೆ ಡ್ರೆಸ್ ಸ್ಟಿಚಿಂಗ್ ಫ್ರೀ ಮಾಡಿ ಕೊಡುವ ಬನ್ನಿ. ಏನಾಗುತ್ತೆ, ಕೊಡುವ ಬನ್ನಿ. ಸ್ಟಿಚಿಂಗ್ ಫ್ರೀ ನಿಮಗೆ, ಬನ್ನಿ. ಅಯ್ಯೋ ದೇವ, ಎಷ್ಟು ಡ್ರೆಸ್ ಸ್ಟಿಚಿಂಗ್. ನಾನು ಇರೋದು ಮುಂಬೈಯಲ್ಲಿ. ನೀವು ಆಗ ಅನಿಸ್ತಿರೋ ಇವ್ರದ್ದು ಡ್ರೆಸ್ ಮುಂಬೈಯಲ್ಲಿ ಹೋಲ್ಕೊಂಡು ಇಲ್ಲಿ ಟೈಲರ್ ಇಲ್ವಾ ಅಂತಾರೆ. तू इसका ಚಾನಲ್ डाला ना? ಹಾಂ, ಹಾಗಾದರೆ ಡ್ರೆಸ್ ಫ್ರೀ ಕೊಡುವ ಬನ್ನಿ. ಕ್ಯೂಟ್ ಎಂಗಲ್ ಅವರೇ, ನಿಮ್ದು ಹೆಸರು ಸೂಪರ್ ಕ್ಯೂಟ್ ಆಗಿದೆ. ನಿಮ್ದು ಹೆಸರು ಕ್ಯೂಟ್. ನಾವು ಉಡುಪಿ. ಹೌದಾ? ನಾನು ಕಾರ್ಕಳದಿಂದ ಮತ್ತೆ ನಾನು ಸೀದಾ ಮುಂಬೈಯಲ್ಲಿರೋದು ನಾನು. ಆವಾಜ್ ಕಮ್ ಕರ. ಗೋಲ್ಡನ್ ಸ್ಟಾರ್ ಕಮೆಂಟ್ ಮಾಡಿ ಗಿಫ್ಟ್ ರಿಟರ್ನ್ ಮಾಡಿದ್ದೀನಿ ಅಂತಿದ್ದಾರೆ. ಥ್ಯಾಂಕ್ ಯು ಅಂತಿದ್ದಾರೆ ನಮ್ಮ ಕ್ಯೂಟ್ ಎಂಗಲ್ ಅವರು. ಸೂಪರ್ ಇದೆ ನಿಮ್ಮದು ಕ್ಯೂಟ್ ಎಂಗಲ್. ಮಕ್ಕಳದ್ದು ಗಲಾಟೆ ಆಗ್ತುಂಟು ಗೊತ್ತಾ? ತುಂಬಾನೇ ಗಲಾಟೆ ಮಾಡ್ತಾರೆ ನನ್ನ ಮಕ್ಕಳು. ए सन्वी आवाज कम कर, नहीं तो टीवी बंद करके रखती हूँ मैं. थैंक यू गोल्डन स्टार. थैंक यू ब्रू अल्ल गोल्डन स्टार और सिस्टर BMHS ಅವರು ಸಿಸ್ಟರ್ ಬ್ರೂ ಅಲ್ಲ. ಲೈಕ್ ಕೊಟ್ಟಿದ್ದಾರೆ. ಯಾರಂತ ಗೊತ್ತಿಲ್ಲ, ಬರುವುದೇ ಇಲ್ಲ, ಎಂತಂತ ಗೊತ್ತಿಲ್ಲ. ನನ್ನ ಹತ್ರ ಕೋಪವ ನಿಮಗೆ ಎಲ್ಲ. ಬನ್ನಿ ಎಂತ ಏನಾಗಿದೆ ನಿಮಗೆ? ಲೈಕ್ ಕೊಟ್ಟು ಹೋಗ್ತೀರಿ, ಬರಬೇಕಲ್ವಾ?
ಥ್ಯಾಂಕ್ ಯು ಬ್ರೂ ಅಂತಿದ್ದಾರೆ. ಓಕೆ ಸಿಸ್ಟರ್ ಅಂತಿದ್ದಾರೆ. ಯಾರೆಲ್ಲ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಯಾಕೆ 17 ಮಂದಿ ಲೈಕ್ ಕೊಟ್ರಿ, ಎಲ್ಲರೂ ಬಂದಿಲ್ಲ ಯಾಕೆ? ಏನಾಯಿತು? ಲೈಕ್ ಕೊಟ್ಟು ಅಲ್ಲಿಂದನೇ ವಾಪಸ್ ಹೋದ್ರಾ? ಯಾಕೆ ಕೋಪವಾ ನಿಮಗೆ ಎಲ್ಲ? ಸಮ್ ವೆರಿ ಮೆಸೇಜ್ ಇನ್ಕ್ಲೂಡಿಂಗ್ ರಿಟರ್ನಲ್ಸ್ ಇನ್ಫಾರ್ಮ್ ಸೊ ಮೋಸ್ಟ್ ಮೆಸೇಜಸ್ ದ ರಿಟರ್ನಲ್ಸ್ ಇನ್ಫಾರ್ಮ್ ರಿಮೂವ್. ಏನೋ ಆಗಿದೆ ನನ್ನ ಮೊಬೈಲ್ಗೆ. ಬಾಯ್, ಆಮೇಲೆ ಬರುವೆ ಸಿಸ್, ಊಟ ಮಾಡಿ ಬರುವೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಯಾರೆಲ್ಲ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಪ್ಲೀಸ್. ಸಪೋರ್ಟ್ ಮಾಡಿ ಬಂದು, ಐಡಲ್ ಇರಬೇಡಿ. ಯಾರದು ಸೌಂಡ್ ಮಾಡೋದು? ನಾನು ಲೈವ್ ಮೈಂಡ ಕ್ವೈಟ್ ಆಗ್ತೀನಿ, ಆಮೇಲೆ ಬರ್ತೀನಿ. ಓಕೆ 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 ಓಕೆ, ಥ್ಯಾಂಕ್ ಯು ಸೋ ಮಚ್ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ನಿಮಗೆ ಬನ್ನಿ, ಜಾಯ್ನ್ ಆಗಿ. ಊಟ ಊಟ ಊಟ, ನನಗೆ ಕೆಲಸ ಇದೆ. ಯಾರೆಲ್ಲ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಪ್ಲೀಸ್, ಬನ್ನಿ. ಇಬ್ರು ನೋಡ್ತಾ ಇದ್ದಾರೆ, ಯಾಕಂತ ಗೊತ್ತಿಲ್ಲ. ಬರಲ್ವಾ? ನೋಡ್ತಾ ಇರ್ತೀರಾ? ಯಾರು ಯಾರು ಯಾಕೆ ಮೆಸೇಜೇ ಬರ್ತಿಲ್ಲ? ಏನಾಯ್ತು ಏನಾಯ್ತು ದೇವರೇ? ಏನಾದರೂ ಆಯ್ತಾ? ಪ್ಲೀಸ್ ಬನ್ನಿ. 5 ಮೆಂಬರ್ಸ್ ಇದ್ದೀರಾ, ಯಾಕೆ? ಏನಾಯಿತು? ಏನು ಮೆಸೇಜ್ ಮಾಡಲ್ಲ ಯಾಕೆ? ಏನಾದರೂ ಆಯಿತಾ? ಯಾಕೆ ಮೆಸೇಜ್ ಬರ್ತಾ ಇಲ್ವಾ ನಮ್ಮದು? ಏನಾಯ್ತಂತ ನನಗೆ ಗೊತ್ತಾಗಲ್ಲ. ಪ್ಲೀಸ್ 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 ಬನ್ನಿ, ಐಡಲ್ ಇರಬೇಡಿ. ಯಾಕೆ ಐಡಲ್ ಇದ್ದೀರಾ? ಏ ಕ್ಯಾ ಎಂತ ಮೆಸೇಜ್ ಬರ್ತಾ ಇಲ್ವ ಅಂತ ಗೊತ್ತಿಲ್ಲ. ಪ್ಲೀಸ್ ಮೆಸೇಜ್ ಹಾಕಿ, ಸ್ವಲ್ಪ ಮೆಸೇಜ್ ಬರ್ತದ ನೋಡುವ.
ನೋಡ್ತಾ ಇದ್ದಾರೆ ಯಾರಿದ್ದಾರಾ ಅಂತ. ಯಾಕಪ್ಪ ಏನಾಯ್ತು? ಏನಾಯ್ತಪ್ಪ ಏನಾಯ್ತು? ಗೊತ್ತಿಲ್ಲ ಹೋಗ್ದು. ಯಾಕೆ ಏನಾಯ್ತು? ಮೆಸೇಜ್ ಬರ್ತಾ ಇಲ್ವಾ? ಯಾಕೆ ಏನಾಯ್ತು? ಮೆಸೇಜ್ ಬರ್ತಾ ಇಲ್ವಾ? ಆಲ್ ಮೆಸೇಜ್ ಅಂತ ಇಟ್ಟಿದ್ದೀನಿ, ಏನಾಯ್ತು? ಇಂಥದ್ರು ಆಯ್ತು ಏನೋ ಗೊತ್ತಿಲ್ಲ ಕರ್ಮ. ನೋಡಿ ಇದ್ದಾರೆ, ನೋಡ್ತಾ ಇದ್ದಾರೆ, ಯಾಕಂತ ಯಾಕೆ ಹಾಗೆ ಮಾಡ್ತಾರೆ ಗೊತ್ತಿಲ್ಲ. ಪ್ಲೀಸ್ ಸೈಡಲ್ಲಿ ಇರಬೇಡಿ, ಪ್ಲೀಸ್ ಬಂದು ಮೆಸೇಜ್ ಮಾಡಿ, ಬನ್ನಿ ಸಪೋರ್ಟ್ ಮಾಡಿ. ಮೈ ವಿಲೇಜ್ ಅವರು ಹಾಯ್ ಸಿಸ್ಟರ್, ಹಾಯ್ ವೆಲ್ಕಮ್ ಸಿಸ್ಟರ್, ಗುಡ್ ಮಾರ್ನಿಂಗ್ ಸಿಸ್ಟರ್. ನಿಮಗೆ ಥ್ಯಾಂಕ್ ಯು ಸೋ ಮಚ್. ಟಿಫನ್ ಆಯ್ತಾ ನಿಮ್ಮದು ಸಿಸ್ಟರ್? ಗುಡ್ ಮಾರ್ನಿಂಗ್. ನಿಮಗೂ ಕೂಡ ಗುಡ್ ಮಾರ್ನಿಂಗ್ ಸಿಸ್ಟರ್. ಟಿಫನ್ ಆಯ್ತಾ? ಏನು ಟಿಫನಿಗೆ ಇವತ್ತು? ನಾನು ರೇಣುಕಾ ಸಿಸ್ಟರ್. ಗುರ್ತಾ ರೇಣುಕಾ ಸಿಸ್, ಮೈ ವಿಲೇಜ್ ಹೋಮ್ ಟೂರ್ ರೇಣುಕಾ ಸಿಸ್. ಓಕೆ ಥ್ಯಾಂಕ್ ಯು ಸೋ ಮಚ್. ನಿಮಗೆ ವೆಲ್ಕಮ್ ನನ್ನ ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೋಡಿ 5 ಮಂದಿ ಐಡಲ್ಲಿದ್ದೀರಾ, ಬಂದು ಸಪೋರ್ಟ್ ಮಾಡಿ ಪ್ಲೀಸ್. ಪೂರಿ ಪೂರಿ ಓ ಸೂಪರ್. ಅರ್ಥ ಆಗುತ್ತೆ ಸ್ವಲ್ಪ ಓದಲಿಕ್ಕೆ, ಎಲ್ಲನೂ ಓದಲಿಕ್ಕೆ ಬರಲ್ಲ, ಸ್ವಲ್ಪ ಓದಲಿಕ್ಕೆ ಬರುತ್ತೆ. ಊರಿ ತಿಂದ್ರಾ? ಯಾರೆಲ್ಲ ಇಡಲಿದ್ದೀರಾ ಬಂದು ಸಪೋರ್ಟ್ ಮಾಡಿ. ನೋಡಿ ಅಷ್ಟು ಮಂದಿ ಇದ್ದೀರಾ, ಯಾಕೆ ಏನಾಯಿತು? 18ನೇ ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್ ಸಿಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಅಣ್ಣ ಅಂದರೆ 2ನೇ ತಾಯಿ ಲೈಕ್ ಡನ್. ಪೆದ್ದು ಅಣ್ಣಯ್ಯ ಅವರು ಬಂದರು. ಅಕ್ಕವ್ವ ಹಾಯ್ ಅಣ್ಣಯ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್. DC ಲೋಕೇಶ್ ಅವರೇ ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ. ನಗಾಡ್ತಿದ್ದಾರೆ ನಮ್ಮ ಸಿಸ್. ಏನಾಯಿತು ಸಿಸ್? ಊಟ ಮುದ್ದು ಅಕ್ಕ, ಊಟ ಆಯಿತು. ಊಟ ಇಲ್ಲ ತಿಂಡಿ, ಚಪಾತಿ ಮಾಡಿದ್ದೆ, ಆಯಿತು ತಿಂದೆ. ಏನು ಊಟ? ಸೆಕೆಂಡ್ ಮದರ್. ಇವತ್ತು ಊಟಕ್ಕೆ ಏನಂತ ಗೊತ್ತಾ? ಇವತ್ತು ಊಟಕ್ಕೆ ಚಿಕನ್ ಮಾಡಿದ್ದೇನೆ, ಚಿಕನ್ ಚಿಲ್ಲಿ. ಅಣ್ಣ ಅಲ್ಲ, ನಾ ನಿನ್ನ ತಮ್ಮ ಅದೀನಿ ಅಕ್ಕ. ಓಕೆ ತಮ್ಮ, ಓಕೆ ಥ್ಯಾಂಕ್ ಯು. ನನಗೆ ತಮ್ಮ ಯಾರೂ ಇಲ್ಲ, ಅದರಲ್ಲೇನು ಬೇಜಾರಿಲ್ಲ. ನನಗೆ ತಮ್ಮ ಯಾರೂ ಇಲ್ಲ, ಅಣ್ಣ ಇದ್ದಾರೆ. ನಾಲ್ಲ, ನೀ ನನ್ನ ತಮ್ಮ ಅದೀನಿ ಅಕ್ಕು. ಓಕೆ ಥ್ಯಾಂಕ್ ಯು ಸೋ ಮಚ್.
ನನಗೂ ಬೇಕು ಚಿಕನು ಅಕ್ಕು. ಕೊಡ್ತೀನಿ, ಬನ್ನಿ ಬನ್ನಿ, ಚಿಕನ್ ಕೊಡುವ. ಉಂಟು, ಚಿಲ್ಲಿ ಮಾಡಿದ್ದೀನಿ ಇವತ್ತು, ಚಿಲ್ಲಿ ಚಿಕನ್ ಇವತ್ತು. ನಿನ್ನ ತಮ್ಮ, ಈಗ 20 ಇಯರ್ಸ್ ಅಕ್ಕ ವಯಸ್ಸು. ಓ ತುಂಬ ಚಿಕ್ಕವ ನನ್ನ ತಮ್ಮನೇ, ಮತ್ತೇನು ತಮ್ಮನೇ ಆಗಿ. ಹಾಂ, ನನ್ನ ತಮ್ಮನೇ ಮತ್ತೆಂತ, ತುಂಬ ಚಿಕ್ಕವ ನನ್ನಿಂದ. ನಿನ್ನ ತಮ್ಮ ಅಂತಿದ್ದಾರೆ. ಓಕೆ, ಥ್ಯಾಂಕ್ ಯು. ತಮ್ಮನೇ ನೀವು, ಆಯಿತಾ. ನನಗೆ ತಮ್ಮ ಯಾರೂ ಇಲ್ಲ, ಅದಕ್ಕೆ ನನಗೆ ಅಕ್ಕ ಬಾ ಬಿಜಾಪುರಕ್ಕೆ. ಅಕ್ಕೋ ಹೌದಾ, ನಾನು ಊರಿಗೆ ಬರೋದು ಇಲ್ಲ ತಮ್ಮ. ನಾನು ಎಂತ ಗೊತ್ತಾ, ನಾನು ಮುಂಬೈಯಲ್ಲಿರೋದು. ಊರಿಗೆ ಬರೋದೇ ಇಲ್ಲ ನಾನು. 1 ವರ್ಷ ಆಯಿತು, 1.5 ವರ್ಷ ಆಯಿತು ಊರಿಗೆ ಬಂದಿಲ್ಲ ನಾನು. ನಿನ್ನ ಮುದ್ದು ತಮ್ಮ, ನೀ ನನ್ನ ಪೆದ್ದು ಅಕ್ಕ. ಓಕೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಸನ್ವಿತಾ, ಸಾನು ನಾ ಕೈಪುದ ಬಾಯ್ ಒಂದು ಮುಚ್ಚಿ ಬಾಯ್. ಹಾಂ, ಏಜೆಸ್ ಅವರು ಬಂದರು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಏಜೆಸ್ ಅವರೇ. ಗುಡ್ ಮಾರ್ನಿಂಗ್ ಏಜೆಸ್ ಅವರೇ. ಯಾರು ಬಂದು ಲೈಕ್ ಕೊಟ್ಟು ಹೋದ್ರು, ಬಂದಿಲ್ಲ ಸುಮಾರು ಜನ, ಎಂತ ಗೊತ್ತಿಲ್ಲ. ಮೈ ವಿಲೇಜ್ ಅವರು ಕಾಫಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಿಸ್, ನಿಮಗೆ ಕಾಫಿ ಕೊಟ್ಟಿದ್ದಕ್ಕೆ. ನಾನು ಕಾಫಿ ಕುಡಿಯೋದಿಲ್ಲ, ಆದರೂ ನೀವು ಪ್ರೀತಿಯಿಂದ ಕೊಟ್ಟರಲ್ವಾ, ನಾವು ಕುಡಿಲೇಬೇಕಲ್ವಾ. ಸಿಸ್ಟರ್ ಟಿಫನ್ ಆಯಿಂದ? ಟಿಫನ್ ಆಯಿತು ನಂದು. ಚಪಾತಿ ಮಾಡಿದ್ದೆ, ಚಪಾತಿ. ನೀವು ಪ್ರೀತಿಯಿಂದ ಕಾಫಿ ಕೊಡುವಾಗ ನಾನು ಬೇಡ ಅನ್ನಲ್ಲ. ಕುಡಿಯುವ. ಅಕ್ಕ ಅಂದರೆ ನೀವು ನನಗೆ ಗಿಫ್ಟ್ ರಿಟರ್ನ್ ಮಾಡಿಲ್ಲ, ಚೆಕ್ ಮಾಡಿ, ತುಂಬ ದಿನ ಆಯಿತು. ಅಕ್ಕ ಯಾರು? ಅಕ್ಕ ಅಂದರೆ 2. ಅಕ್ಕ ಅವರ DC ಲೋಕೇಶ್ ಅವರು. ಇವತ್ತಿನಿಂದ ನಾನು ನಿನ್ನ ಒಂದೇ ತಾಯಿ ಮಕ್ಕಳು. ಅಕ್ಕು ನೀನು ಇವತ್ತಿನಿಂದ ನೀವು ಒಂದೇ ತಾಯಿ. ಓಕೆ, ಡನ್. ಥ್ಯಾಂಕ್ ಯು ಅಕ್ಕ. ನೀವು ಸಿಸ್ಸಲ್ಲ, ನೀವು DC ಲೋಕೇಶ್ ಅವರಲ್ವಾ? ನನ್ನ ಹೆಸರು ಅಂಕಿತ್ ಅಂತ. ಓಕೆ ತಮ್ಮ, ಓಕೆ ತಮ್ಮ. ನೀವು ಅಂಕಿತ್ ಅವರ? ಏನು ಜಾಬ್ ಮಾಡ್ತಿದ್ದೀರಾ ಅಂಕಿತ್ ಅವರೇ? ನೀವು ಜಾಬ್ ಮಾಡ್ತಿದ್ದೀರಾ? ಏನು ಮಾಡ್ತಿದ್ದೀರಿ? ವರ್ಕ ಅಲ್ಲ, ಕಾಲೇಜ್ಗೆ ಹೋಗ್ತಿದ್ದೀರಾ? ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಏಜೆಸ್ ಅವರೇ, ಥ್ಯಾಂಕ್ ಯು. ನನ್ನ ಹೆಸರು ಅಂಕಿತ್ ಅಂತ. ಹೌದಾ? ಲೈಕ್ ಡನ್ ಅಂತಿದ್ದಾರೆ ಏಜೆಸ್ ಅವರು. ಥ್ಯಾಂಕ್ ಯು ಸೋ ಮಚ್. ಬನ್ನಿ, ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಅಲ್ವಾ. ಯಾಕೆ, ಏನಾಯಿತು? ಅಲ್ಲಿಗೆ ಸ್ಟಾಪ್ ಆಯಿತು ಮೆಸೇಜ್ ಎಲ್ರದ್ದು. ಯಾಕೆ, ಏನಾಯಿತು? ಗೋಟು ಏಜೆಸ್ ಅವ್ರು ಎಲ್ಲಿ ಹೋಗಿದ್ದೀರಿ? ಇಲ್ಲ, ನೀವು ಯಾವ ಕಡೆ ಹೋದ್ರಿ? ನನ್ನ ಇವತ್ತು 5, 6, 7, 8 ಕಟ್ಟಾಗಿದೆ. ಇಲ್ಲಾಂದರೆ ಇವತ್ತು 800 ಆಗ್ತಿತ್ತು. ನಂದು 8 ಕಟ್ಟಾಗಿದೆ. ಯಾಕೆ, ಯಾರು ಇಲ್ಲ ಐಡಲ್ಲಿ? ಯಾಕೆ, ಏನಾಯಿತು? ಏಜಸ್ ಅವರಿದ್ದೀರಾ? ಅಕ್ಕ ಅಂದರೆ 2ನೇ ತಾಯಿ ಅವರಿದ್ದೀರಾ? ಏನಾಯ್ತಪ್ಪ?
ಯಾರು ಏನು ಅಂದಿಲ್ಲ, ಯಾಕೆ ಯಾಕೆ ಅಂತಿಲ್ಲ. ಬನ್ನಿ ಬನ್ನಿ ಸಪೋರ್ಟ್ ಮಾಡಿ ಅಲ್ವಾ. ಯಾಕೆ ನೀವು ಸಪೋರ್ಟ್ ಮಾಡಿದರೆ ನಮಗೆ ಖುಷಿ ಆಗುತ್ತೆ, ನೀವು ಯಾಕೆ ಸಪೋರ್ಟ್ ಮಾಡಲ್ಲ? ಸೂಪರ್ ಸೂಪರ್ ಅಂತಿದ್ದಾರೆ ಏಜಸ್ ಅವರು. ಓ ಮೆಸೇಜ್ ಅದು ಬಂದೇ ಇರಲಿಲ್ಲ, ಸಾರಿ. ಗಿಫ್ಟ್ ರಿಟರ್ನ್ ಅಂತಿದ್ದಾರೆ. ಜಾಬ್ ಹೋಗಬೇಕು ಮುದ್ದು ಅಕ್ಕ. ಹೌದಾ ಎಷ್ಟು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಾಲೇಜಿಗೆ ಜೊತೆ ಜಾಬ್ಗೆ ಲಾಂಗ್ ಬ್ಯಾಕ್ ಹೌದಾ ಸೂಪರ್ ಥ್ಯಾಂಕ್ ಯು ಸೋ ಮಚ್. ಎಲ್ಲಿಯಾ ನನ್ನ ಡಾರ್ಲಿಂಗ್ ಮಾಮು ಅಕ್ಕೋ? ಅವರು ಕೆಲ್ಸಕ್ಕೆ ಹೋಗಿದ್ದಾರೆ. ಕವಿತಾ ಅವರು, ಹಾಯ್ ಕವಿತಾ, ಬಂದು ಓಡಿ ಹೋದ್ರಿ ಅಲ್ವಾ ನೀವು ಕವಿತಾ? ಉಲ್ಲಾರು ಎಕಡೆ ಬಲ್ತಾರ ಸೀದಾ ಬತ್ತದು ಮೆಸೇಜ್ ಮಲ್ಪರ ಉಲ್ಲೆ ಪಂಡಿತ್ ಬಲ್ತದ್ನಿ ಸೀದಾ ಬತ್ತದು ಬರೋಡತ್ತ. ಏ ಕವಿತಾ ಅವರೇ, ಸ್ಟ್ರಕ್ ಆಗಿತ್ತು ಮೆಸೇಜ್, ಅದೇ ಬರ್ತಾ ಇರಲಿಲ್ಲ. ನಾನು ಎಂತ ಆಗಿದೆ ಅಂತ ನೋಡ್ತಾನೇ ಇರುದು. ಯಾಕೆ ಹಾಗೆ ಆಗುತ್ತಂತ ನನಗೆ ಗೊತ್ತಿಲ್ಲ ಈಗ. ಸೂಪರ್ ಅಲ್ಲಿದ್ದಾರೆ ನಮ್ಮ ಏಜಸ್ ಅವರು. ಥ್ಯಾಂಕ್ ಯು ಸೋ ಮಚ್ ಏಜಸ್ ಅವರೇ. ಮತ್ತು ಸುಮಾರು ಲೇಟ್ ಆಯ್ತು. ಯಾರು ಇದ್ದೀರಿ? ಐಡಲ್ ಇದ್ದೀರಾ? ಬಂದು ಸಪೋರ್ಟ್ ಮಾಡಿ ಅಲ್ವಾ. ಯಾಕೆ ಏನಾಯ್ತು? ಸನ್ಮಿತಾ ಕಾಯ್ಪದ ಬಾಯಿ ಮುಚ್ಚೆ. ಮೀನಿದ್ದಪ್ಪು ಗಂಜಿ ಬೇಯೊಂದುಂಡು ಬೊಕ್ಕ ಕೊರ್ಬೇಕು, ಬೇಯೊಂದುಂಡು ಗಂಜಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಎಂತಕ್ಕಪ್ಪ ಏನಾಗುತ್ತೆ ಈ ಮೊಬೈಲಿಗೆ ಅಂತ ನನಗಂತ ಅರ್ಥನೇ ಆಗಲ್ಲ. ಕ್ಯೂಟ್ ಹೆಂಗಲ್ಲ ಏಜಸ್ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ಕ್ಯೂಟ್ ಹೆಂಗಲ್ಲ ಅವರು ಬಂದಿದ್ದರು. ಲಕ್ಕಿ ಗ್ರಾಮರ್ ಅವರು ಬಂದರು. ನಿಮಗೆ ಬೇರೆ ಕೆಲಸ ಇಲ್ವಾ? ಲಕ್ಕಿ ಗ್ರಾಮರ್ ಅವರು, ಯಾರಿಗೆ ಬೇರೆ ಕೆಲಸ ಇಲ್ಲ ನಿನ್ಗಿಂತ ಕೆಲಸ ಉಂಟಾ ನಿಮ್ಮ ಹತ್ರ? ಇದ್ರೆ ಕೊಡು, ಮಾಡ್ತೀವಿ. ನಮಗೆ ಇಲ್ಲದಕ್ಕೆ ಇದನ್ನು ಮಾಡುದು ಉಂಟಾ ನಿನ್ನ ಹತ್ರ? ಲಕ್ಕಿ ಗ್ರಾಮರ್ ಅಂತೆ, ನಿಮಗೆ ಬೇರೆ ಕೆಲಸ ಇಲ್ವಾ ಅಂತೆ. ಕೆಲಸ ಇಲ್ಲ ಅಂತಾನೆ ಮಾಡುದಲ್ವಾ? ಇದ್ರೆ ಯಾರು ಮಾಡ್ತಾರೆ ಇದೆಲ್ಲ? ನಾನ್ಸೆನ್ಸ್ ಮಾತು. ಯಾರದು ಲಕ್ಕಿ ಗ್ರಾಮರ್ ಅವರು? ನೋಡ್ಲಿಕ್ಕಿದ್ರೆ ನೋಡಿ, ಇಲ್ಲ ಅಂದ್ರೆ ರೈಟ್ ಹೇಳಿ ಅಷ್ಟೇ. ಸಪೋರ್ಟ್ ಮಾಡ್ಲಿಕ್ಕಿದ್ರೆ ಮಾಡಿ, ಇಲ್ಲಾಂದ್ರೆ ರೈಟ್. ಲಕ್ಕಿ ಗ್ರಾಮರ್ ಅವರೇ, ನಿಮ್ಗೇನೆ ಅಂದಿದ್ದು ನಾನು, ಗೊತ್ತಾಯ್ತಾ? ಕೇಳಿಸ್ತಾ ಉಂಟಾ ನಿಮಗೆ? ಬೇರೆ ಕೆಲಸ ಇಲ್ವಾ ಅಂತಿದ್ದಾರೆ. ಯಾರಿಗೆ? ನನಗೆ ಅಂದಿದ್ದ? ಯಾರಿಗೆ ಅಂದಿದ್ದು ನೀವು? ಒಂದು ಮೆಸೇಜ್ ಹಾಕಿ ಓಡುವುದಲ್ಲ ಲಕ್ಕಿ ಗ್ರಾಮರ್ ಅವರೇ. ಹಾಕಿದ್ರೆ ಹಾಕಿ ಮೆಸೇಜು. ನಾವು ಹೆದರ್ಕೊಳ್ಳುವಂಥ ಅವರು ಅಲ್ಲ ನಾವು. ನೀವು ದೊಡ್ಡವರು ಇರ್ಬೋದು, ನಾವು ಬಡವರು, ಅದಕ್ಕೆ ನಾವು ಯೂಟ್ಯೂಬ್ ಮಾಡ್ತೀವಿ. ಏನಾಯಿತು? ನಿಮ್ಗೆ ಏನಾದರೂ ದುಡ್ಡು ಕೊಡಬೇಕಾ ಅದರಲ್ಲಿ? ಇಲ್ಲಲ್ವಾ? ನಿಮಗೆ ಜಾಯ್ನ್ ಆಗಲಿಕ್ಕೆ ಇದ್ರೆ ಆಗಿ, ಇಲ್ಲಾಂದರೆ ಹೋಗಿ ಅಷ್ಟೇ. ಹಾಂ, ಮೇಲೆಡ. ಏನಾಯಿತು? ಇಪ್ಪಡಿ ಏನಪ್ಪು ಅದೆಪ್ಪು ಇಂಚಿದಿಲ್ಲ. ಏಜಸ್ ಅವರೇ, ಒಂದು ಮೆಸೇಜ್ ಹಾಕಿ. ಮೆಸೇಜ್ ಬರ್ತಾ ಇಲ್ವಾ ಅಂತ ನೋಡ್ಬೇಕಲ್ವಾ? ನಿನ್ನೆಯಿಂದ ಸೆಟ್ಟಿಂಗ್ ಏನಾಗಿದೆ? ಒಬ್ರೊಬ್ರು ಬರ್ತಾರೆ,
ನಮ್ಮನ್ನು ಇದು ಮಾಡಲಿಕ್ಕೆ ನಾವು ಅದಕ್ಕೆಲ್ಲ ಹೆದರುವಂಥ ಜನ ಅಲ್ಲ. ಬಂದು ಹೋದ್ರು. ಯಾರದು ಲಕ್ಕಿ ಗ್ರಾಮರ್ ಅಂತ ನೋಡಬೇಕು ನನಗೆ. ನಿಮಗೆ ಕೆಲಸ ಇಲ್ವಾ? ನೀವು ಯಾಕೆ ಅದನ್ನು ಚಾನಲ್ ಓಪನ್ ಮಾಡಿ ಕೂತಿದ್ದು ಲಕ್ಕಿ ಗ್ರಾಮರ್ ಅವರೇ? ಯಾಕೆ ಆನ್ ಮಾಡಿ ಕೂತಿದ್ದು? ಬಂದ್ ಮಾಡಬೇಕಲ್ವಾ? ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ ಪ್ಲೀಸ್. ಬನ್ನಿ ಸಪೋರ್ಟ್ ಮಾಡಿ. ಯಾರು ಒಬ್ರು ಇದ್ದಾರೆ ಐಡಲ್ಲಿ, ಪ್ಲೀಸ್ ಬನ್ನಿ ಸಪೋರ್ಟ್ ಮಾಡಿ ಸಪೋರ್ಟು. ಏಜಸ್ ಅವರೇ ಇದ್ದೀರಾ? ಲಾಕ್ ಆಯ್ತಾ ಮೆಸೇಜು? ಏನಾಯ್ತು ಅಂತ ಗೊತ್ತಾಗಲ್ಲ. ರಂಗನಾಯಕ್ ಅವರು ಆಯ್ ಅಂತಿದ್ದಾರೆ. ಆಯ್ ರಂಗನಾಯಕ್ ಅವರೇ, ವೆಲ್ಕಮ್ ರಂಗನಾಯಕ್ ಅವರೇ. ಲೈಕ್ ಕೊಡಿ ಒಂದು. ಟ್ವೆಂಟಿ ಲೈಕ್. ಥ್ಯಾಂಕ್ ಯು ಸೋ ಮಚ್ ರಂಗನಾಯಕ್ ಅವರೇ. ಟಿಫನ್ ಆಯ್ತಾ ನಿಮ್ಮದು ರಂಗನಾಯಕ್ ಅವರೇ? ಟಿಫನ್ ಆಯ್ತಾ? ಗಂಟೆ ಆತಿಜಿ ಪೋಲೆ, ಗಂಟೆ ಆತಿಜಪ್ಪ ಚಡ್ಡಿ ಬಡ್ಲೆ ಒಂದು. ಯಾಕೆ ಏನು ಮೆಸೇಜ್ ಬರ್ತಾಯಿಲ್ಲ ಗೊತ್ತಾಗಲ್ಲ. ಏನಾಯ್ತಾ ನೋಡು. ಟೈಮು ಗಂಜಿ ಬೇಯುಂಡತ. ನಾನು ಬೂರಿಯಾರೇ दादा दादा ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ಬನ್ನಿ. ಯಾಕೆ ಏನು ಐಡಲ್ ಇದ್ದೀರಾ? ಬಂದು ಸಪೋರ್ಟ್ ಮಾಡಿ ಅಲ್ವಾ. 3 ಮೆಂಬರ್ಸ್ ಇದ್ದೀರಾ, ಯಾಕೆ ಏನಾಯ್ತು? ಮೆಸೇಜ್ ಏನು ಆದರೂ ಆಯ್ತಾ? ಕೌಶಿಕ್ ಭಂಡಾರಿ ಅವರು ಬಂದರು. ಹಾಯ್ ಹಾಯ್. ಎಚ್ ಅವರು ಬಂದರು. ಹಾಯ್ ಹಲೋ ಅಂತಿದ್ದಾರೆ.
ಹಾಯ್ ಹಾಯ್ ವೆಲ್ಕಮ್ ನಿಮಗೆ ಎಲ್ರಿಗೂ. ಒಂದು ಲೈಕ್ ಕೊಡಿ ಪ್ಲೀಸ್, ಒಂದು ಲೈಕ್ ಕೊಡಿ ಒಂದು. ಕೌಶಿಕ್ ಭಂಡಾರಿ ಅವರೇ ಆಯ್ತಾ ತಿಂಡಿ? ನಾನು ಕಾರ್ಗರ್ ಹೋಗ್ತಾ ಇದ್ದೀನಿ ರೀ. ಹೌದಾ, ಕಾರ್ಗರಿಗೆ? ಓ ಹೌದು, ಓಕೆ. ಹಾಯ್ ಅಂದ್ ಅವರ ಹಾಯ್ ಹೆಲೋ ಅಂತಿದ್ದಾರೆ. ಹಾಯ್ ಹೆಲೋ ಗುಡ್ ಮಾರ್ನಿಂಗ್. ಪನ್ವೇಲ್ ಸೈಡ್. ಹಾಂ ಪನ್ವೇಲ್ ಸೈಡಾ ಕಾರ್ಗರ್? ಹಾಂ ಹಾಂ, ತುಂಬ ದೂರ ಇದೆ ಅಂತ. ಹಾಯ್ ಸೂಪರ್ ಮೇಡಮ್ ಅಂತಿದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಕ್ಯಾ ಕೌಶಿಕ್ ಅವರೇ ತಿಂಡಿ ಆಯ್ತಾ? ವಾಶಿ? ಹಾಂ ನಮ್ಮದು ಈ ಕಡೆ ವಾಶಿ ತುಂಬ ದೂರ ಉಂಟು ನಮಗೆ. ಹತ್ರನೇ, ಸ್ವಲ್ಪ ದೂರ ಅಷ್ಟೇ. ಸೂಪರ್ ಮೇಡಮ್ ಅಂತಿದ್ದಾರೆ. ಹಾಯ್ ಅವರೇ, ಹಾಯ್ ಅವರೇ, ನಿಮ್ಮದು ಚಾನಲ್ ಇದೆಯಾ? ಇಲ್ಲ ಅಲ್ವಾ? ಒಂದು ಲೈಕ್ ಕೊಡಿ ಅವರೇ. ಹಾಗೆ ಕೌಶಿಕ್ ಅವರೇ ಒಂದು ಲೈಕ್ ಕೊಡಿ. ವಾಶಿ ಸೈಡ್ ಎಂಥದ್ದು ಮೆಸೇಜ್ ಬ್ಲಾಕ್ ಆಗ್ತದೆ. ಪುಟ್ಟ ಕೊಡ್ತೀನಿ ಅಂದನಲ್ವಾ ನಿನಗೆ, ನೀನು ಯಾಕೆ ಹಾಗೆ ಮಾಡೋದು? ಕೊಡ್ತೀನಿ, ನಿಲ್ಲು. ಪ್ಲೀಸ್ ಒಂದು ಲೈಕ್ ಕೊಡಿ. ಯಾಕೆ ಐಡಲ್ಲಿ ಬಂದು ಹೋಗ್ತೀರಿ? ಬಂದು ಸಪೋರ್ಟ್ ಮಾಡಿ ಅಲ್ವಾ. ಸನ್ವಿತಾ टीवी दा आवाज कम कर. ಅವನೊಬ್ಬ ಬಂದಲ್ಲ ಕೆಲಸ ಇಲ್ವಾ ನಾ ಫುಲ್ಲಾದ್ರಿ. ಹಾಯ್ ಅಕ್ಕ, ಯಾವೂರು? ಯಾವರ ಮೆಸೇಜ್ ನೋಡಿ ಮೇಡಮ್, ಯಾವರ ಮೆಸೇಜ್ ನೋಡಿ. ಲಕ್ಕಿ ಅವರ ಹಾಯ್, ಲಕ್ಕಿ ಅವರ ಮೆಸೇಜ್ ನೋಡಿ ಮೇಡಮ್. ಯಾರು ಲಕ್ಕಿ ಅವರು ಎಂತ ಅಂದರು? ಎಂತ ಕೆಲಸ ಇಲ್ವಾ ನಿಮ್ಗೆ ಅಂದರು. ಯಾರು ಲಕ್ಕಿ ಅಂತ ಗೊತ್ತಾಗಿಲ್ಲ ನಮಗೆ. ಹೌದು, ಯಾರದು ಲಕ್ಕಿ ಅಂದರೆ? ನಿಮಗೆ ಕೆಲಸ ಇಲ್ವಾ ಅಂದ್ರೆ ನನಗೆ ಎಷ್ಟು ಸಿಟ್ಟು ಬಂತಂದರೆ, ಅವರಿಗೆ ಕೆಲಸ ಇಲ್ವಾ ಆನ್ಲೈನ್ ಬರಲಿಕ್ಕೆ? ನಮಗೆ ಕೆಲಸ ಇಲ್ಲದ್ರೆ ತುಂಬಾ ಸಿಟ್ಟು ಬಂತು ನನಗೆ. ಯಾರಂತ ಗೊತ್ತಾಗಿಲ್ಲ ಅವರು. ಹಾಯ್ ಅವರೇ ಒಂದು ಲೈಕ್ ಕೊಡಿ. ನಾವು ಅದಕ್ಕೆಲ್ಲ ಕುಗ್ಗುವುದಿಲ್ಲ, ಅದಕ್ಕೆ ಏನು ಕುಗ್ಲಿಕ್ಕೆ ಏನಿಲ್ಲ, ಅದು ಬಿಟ್ಟಾಕಿ ಅದನ್ನೆಲ್ಲ. ಐ ಆಮ್ ಸ್ಟ್ರಾಂಗ್. ಕೆಲವರಿಗೆ ನೋಡ್ಲಿಕ್ಕೆ ಆಗಲ್ಲ, ಅಷ್ಟು ಹೊಟ್ಟೆ ಕಿಚ್ಚು ಇರುತ್ತೆ ಅಲ್ವಾ, ಅಂಥ ಮೆಸೇಜ್ ಹಾಕ್ತಾರೆ. ಹೊಟ್ಟೆ ಕಿಚ್ಚು ಇರುವವರ ಹಾಗೆ ಮೆಸೇಜ್ ಹಾಕೋದು, ಎಲ್ಲರೂ ಹಾಕಲ್ಲ ಹಾಗೆ. ನಮಗೆ ಆ ಥರ ಇಲ್ಲ. ನಮಗೆ ಒಬ್ಬರು ಒಳ್ಳೇದಾಗಬೇಕಂದ್ರೆ ತುಂಬಾ ಖುಷಿ. ಕೆಲವರಿಗೆ ಆಗಲ್ಲ. ಬಿ ಸ್ಟ್ರಾಂಗ್ ಮೇಡಮ್, ಸ್ಟ್ರಾಂಗ್. ಹಾಂ, ಅದು ಯಾರಂತ ಗೊತ್ತಿಲ್ಲ. ಲಕ್ಕಿ ಅವರು, ನೀವು ನೋಡಿದ್ದೀರ ಲಕ್ಕಿ ಅವರ ಮೆಸೇಜ್? ಹೊಸೊಬ್ರು ಬಂದರು ಅವರು. ನನಗೆ ಯಾರಂತ ನೋಡ್ಬೇಕು. ನನಗೆ ಕೆಲಸ ಇಲ್ವಾ ಅಂದರು. ಕೆಲಸ ಇಲ್ಲ, ನನಗೊಂದು ಗೌರ್ಮೆಂಟ್ ಕೆಲಸ ತೆಗೆದು ಕೊಡಲಿ ಅವರು, ಮಾಡ್ತೀನಿ ನಾನು. ಯಾರೇ ಆಗಲಿ ಅಷ್ಟೇ ಮಾತಾಡಬೇಕು. ಏನಾ ಕೊಡ್ತೀನಿ ಅಂದೇನಲ್ವಾ? ನೀವೇನಾ ಲಕ್ಕಿ ಅಂದ್ರೆ ಏನು ನಂಗೆ ಗೊತ್ತಿಲ್ಲ. ನೀವು ಅವ್ರ ಹೆಸರು ಎತ್ತಿದ್ರಲ್ವಾ, ಅದಕ್ಕೆ ಅಂದೆ. खराब मत करे शो. ಯಾರು ಐಡಲ್ ಇದ್ದೀರಾ? ಬಂದು ಸಪೋರ್ಟ್ ಮಾಡಿ. ಇವತ್ತು ಏನು ಯಾರು ಇಲ್ಲ ಅಂತ ಅನ್ಸುತ್ತೆ. ಓಕೆ ಇದ್ರೆ ಏನಾಯ್ತು? ಸ್ಟ್ರಾಂಗ್ ಇಲ್ಲ ಅಂದರೆ ಕೆಲವರು ಈ ಸುಕ್ಕಿ ಹಾಕುತ್ತಾರೆ.
ಸ್ಟ್ರಾಂಗ್ ಇರಬೇಕು. ನಾನು ಕೂಡ ಸೌಮ್ಯ ಚಿಟ್ಟಿ ಅವರು ಬಂದರು. ಹಾಯ್ ಸಿಸ್ಟರ್, ಗುಡ್ ಮಾರ್ನಿಂಗ್ ಸಿಸ್ಟರ್, ಗುಡ್ ಮಾರ್ನಿಂಗ್. ಒಂದು ಲೈಕ್ ಕೊಡಿ ಸೌಮ್ಯ ಚಿಟ್ಟಿ ಅವರೇ. ಲೈಕ್ ಡನ್ ಅಂತಿದ್ದಾರೆ. ಏಕೆ ಅಂತ ಗೊತ್ತಿಲ್ಲ, 19 ಲೈಕ್ ಬರ್ತಾ ಇದೆ, ಏನಂತ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸೌಮ್ಯ ಚಿಟ್ಟಿ ಅವರೇ, ಥ್ಯಾಂಕ್ ಯು ನಿಮಗೆ. ಟಿಫನ್ ಆಯ್ತಾ ಸಿಸ್ ನಿಮ್ಮದು? ಏನು ಟಿಫನ್ ಮಾಡಿದಿರಿ? ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಸೂಪರ್, ಥ್ಯಾಂಕ್ ಯು ಸೋ ಮಚ್. ಸೌಮ್ಯ ಅವರೇ, ನಿಂದು ಎಷ್ಟು ಗಂಟೆಗೆ ಇನ್ನೂ ಇದು ಇರುತ್ತೆ? ಸೂಪರ್ ಸೂಪರ್ ಸೂಪರ್, ಥ್ಯಾಂಕ್ ಯು. ಎಸ್ ಆಯಿತು ಸಿಸ್ಟರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೌಮ್ಯ ಅವರೇ. ಶೀಲಾ ಕುಮಾರ್ ಅವರು ಫುಡ್ ಅವರು ಬಂದರು. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಗ್ ಫ್ರೈಡ್ ರೈಸ್ ಸಿಸ್ಟರ್, ಹೌದಾ? ಸೌಮ್ಯ ಶೀಲಾ ಅವರೇ, ನಿಮಗೆ ಟಿಫನ್ ಆಯಿತಾ? ಗುಡ್ ಮಾರ್ನಿಂಗ್ ನಿಮಗೆ. ಏನು ಟಿಫನಿಗೆ ಇವತ್ತು ಸೌಮ್ಯ ಅವರೇ? ಸಂಜೆ 4:30ಗೆ ನಮ್ಮ ಮನೆಯಲ್ಲಿ ಲೈವ್ ಇರುತ್ತದೆ. ಎಲ್ಲ ಸ್ನೇಹಿತರು ಬನ್ನಿ. ಓಕೆ, ಬರ್ತೀನಿ, ನಾನು ಬರ್ತೀನಿ ಸೌಮ್ಯ ಅವರೇ, ನಾನು ಬರ್ತೀನಿ. ನನಗೆ ಸಪೋರ್ಟ್ ಮಾಡಿದವರಿಗೆ ನಾನು ಎಲ್ಲ ಹೋಗ್ತೀನಿ, ಕೆಲವರಿಗೆ ಹೋಗ್ತೀನಿ ನಾನು, ಅವ್ರು ಬರುದಿಲ್ಲ ನನ್ನಕ್ಕೆ. ಇನ್ನು ಕೈ ಅವರ ಅದ್ರಲ್ಲಿಗೆ ನಾನು ಕೂಡ ಹೋಗಲ್ಲ. ನಮಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವರಿಗೆ ಹೋಗ್ಬೇಕು. ಹಾಯ್ ಶ್ರೀಲಕ್ಕ, ನಮಸ್ತೆ. ಊರಿಂದ ಬಂದೆ ಅಂತಿದ್ದಾರೆ. ಶ್ರೀಲಕ್ಕ ಅವರಿದ್ದಾರೆ ನೋಡಿ, ಶ್ರೀಲಕ್ಕ ಮಾಡ್ತಿದ್ದಾರೆ ಅಲ್ಲ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಿಸ್, ಥ್ಯಾಂಕ್ ಯು ಸಿಸ್ ನಿಮಗೆ. ಥ್ಯಾಂಕ್ ಯು ಸೌಮ್ಯ ಅವರೇ, ಥ್ಯಾಂಕ್ ಯು ಸೌಮ್ಯ ಅವರೇ, ಥ್ಯಾಂಕ್ ಯು ಶಿವಕುಮಾರ್ ಅವರು. ಸೌಮ್ಯ ತಂಗಿ ಅಂತಿದ್ದಾರೆ ನೋಡಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೌಮ್ಯ ಅವರೇ, ಥ್ಯಾಂಕ್ ಯು ಸೌಮ್ಯ ಅವರೇ, ಥ್ಯಾಂಕ್ ಯು ಶಿವಕುಮಾರ್. ಇಲ್ಲ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಇಲ್ಲೇ ಇದ್ದೇನೆ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸ್ವಾತಿ ಗೌಡ ಅವರು ಬಂದರು. ಹಾಯ್ ಸಿಸ್, ಹಾಯ್, ವೆಲ್ಕಮ್ ಸಿಸ್, ಗುಡ್ ಮಾರ್ನಿಂಗ್. ನಿಮಗೆ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬಂದೇರಿ ಅಂತಿದ್ದಾರೆ. ಬಂದ್ರಾ? ಬನ್ನಿ. ಸೌಮ್ಯ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸೌಮ್ಯ ಅವರೇ, ಥ್ಯಾಂಕ್ ಯು. ಸ್ವಾತಿ ಅವರೇ, ತಿಂಡಿ ಆಯ್ತಾ ನಿಮ್ಮದು? ಏನು ತಿಂಡಿ ಇವತ್ತು ಮಾಡಿದ್ದೀರಿ? ಥ್ಯಾಂಕ್ ಯು ಸೋ ಮಚ್. ಡನ್. ದೋಸೆ ನಿಮಗೆ ಏನು? ನನಗೆ ಇದು
ದೇವರಗುಡ್ಡ ಅವರೇ ಸಂಜೆ ನನ್ನ ಲೈವಿಗೆ ಬನ್ನಿ ಅಂತಿದ್ದಾರೆ. ದೇವರಗುಡ್ಡ ಅವರು ಬಂದ್ರಾ? ಸೊ ನನಗೆ ಇದು ಯಾವುದು ಗೊತ್ತಾ, ಚಪಾತಿ. ಸೌಮ್ಯ ಸೂಪರ್ ಸಪೋರ್ಟ್ ಅಂತಿದ್ದಾರೆ, ಥ್ಯಾಂಕ್ ಯು ಸೊ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇವತ್ತು ಯಾರು ಇಲ್ಲ, ಸಂಡೇ ಅಲ್ವಾ, ಅದೇ ಏನು ಯಾರು ಇಲ್ಲ, ಎಲ್ಲರೂ ಇರ್ತಾರೆ. ಯಾರೋ ಬಂದ್ರು, ನಿಮ್ಗೆ ಕೆಲಸ ಇಲ್ವಾ ಅಂದ್ರು. ನನಗೆ ಸಿಟ್ಟು ಬಂತು, ನಿಮ್ಗೆ ಕೆಲಸ ಇಲ್ವಾ ಅಂದ್ರು ಯಾರು ಒಬ್ರು ಬಂದು. आवाज कम कर, टीवी का आवाज कम. ए टीवी का रिमोट लेके आ जा, उधर अल्पंडु. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಸೌಮ್ಯ ಚಿಟ್ಟಿ ಅವರೇ ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸೌಮ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್ ಸೌಮ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್. थैंक यू. आवाज कम कर, फैन पंखा चल गया, आवाज कम कर, पंखा चल गया. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೌಮ್ಯ ಅವರೇ, ಥ್ಯಾಂಕ್ ಯು ಸೌಮ್ಯ ಅವರೇ, ಥ್ಯಾಂಕ್ ಯು. ಸಂಜೆ ನೀವು ಅರ್ಧ ಗಂಟೆ ಬಂದು ಸಪೋರ್ಟ್ ಮಾಡಿ. ಓಕೆ, ಬರ್ತೀನಿ ಸಿಸ್. ಬೇಗ ಅಲ್ವಾ ನಿಮ್ಮದು? 4:30ಕ್ಕೆ ಸ್ಟಾರ್ಟ್ ಆಗುತ್ತೆ ಇವತ್ತು. ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೌದು, ಡೈಲಿ ಅದೇ ಟೈಮ್. ಓಕೆ ಬರ್ತೀನಿ. ಹಾಯ್ ಅಂತಿದ್ದಾರೆ, ಸೂಪರ್ ಅಂತೆ, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಬೇಗೊಂಡುಲ್ಲ ಕೊಡು, ಅಲ್ಲೊಂತ ಬರೀಲೊಂಡನ ಬರೀದಿತ್ತೆ ಬರೀದಿತ್ತೆ ಅಂದು ಲೈಟ್ ಪೂರ ಬಂದ್ ಮಲ್ತವಲ್ಲಪ್ಪು ಓಪನ್ ಇರ್ತೀವಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಸೌಮ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಲೈಟ್ ಬಿಡ್ತೆ, ಲೈಟ್ ಬಂದ್ ಮಾಡ್ಪ ಸಂಗೀತ ಓಪನ್ ಇರ್ತೀವಿ, ಲೈಟ್ ಬಂದ್ ಮಾಡ್ಬೋಲ್ಲ. ಅದೇ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ರಮ್ಯಾ ಸೌಮ್ಯ ಅವರು, ಥ್ಯಾಂಕ್ ಯು ಸೋ ಮಚ್. ರಪ್ಪ ಯಶೋ ಸನ್ವೀತ್ ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇಮೇಜ್ ಕಳಿಸಿದ್ರೆ ಇದು ಟೈಮ್ ಬರಲ್ಲ ಅಂತಾರೆ, ಹೌದಾ? ಗೊತ್ತಿಲ್ಲ ನನಗೆ ಯಾರೋ ಅಂದರು ಮೊನ್ನೆ, ಯಾರೋ ಒಂದು ಲೈವಿಗೆ ಹೋಗಿದ್ದಾಗ ಅಂದ್ರೆ ಇಮೇಜ್ ಕಳಿಸಿದ್ರೆ ಬರೋದಿಲ್ಲ ಟೈಮ್ ಅಂತ ಅಂದರು. ಹೌದಂತ ಗೊತ್ತಿಲ್ಲ ನನಗೂ ಕೂಡ. ಶೀಲಾ ಕುಮಾರ್ ಬ್ಲಾಗ್ಸ್ ಫುಡ್ ಅವರು ಹಾಯ್ ಅಂತಿದ್ದಾರೆ. ಮಕ್ಕಳು ಹಠ ಕಿರುತೆರೆ ಚಾನಲ್ ಏನಾಗುತ್ತೆ ಮಕ್ಕಳಿಗೆ? ಮಕ್ಕಳು ಹತ್ರ ಕಿರುಚಿದರೆ ಚಾನಲ್ ಬ್ಯಾನ್ ಆಗುತ್ತೆ ಮಕ್ಕಳಿಗೆ. ಹೌದಾ? ಇಲ್ಲಪ್ಪ, ಅವರು ಅಲ್ಲೋದಿಲ್ಲ. टीवी आवाज कम करना, कितना बार बोलने का? बंद कर, म्यूट कर, अभी बाद में कर, म्यूट कर. ಹೌದಾ?
ಯಾರಲ್ಲಿ ನಿಮಗೆ ಇದೆಲ್ಲ ಯೂಟ್ಯೂಬ್ ಅವರೇ ಕೊಟ್ಟಿರುವಂಥ ಇಮೋಜಿಗಳು ಸಿಸ್ಟರ್. ಯಾರೋ ಒಬ್ರೊಬ್ರು ಒಂದೊಂದು ಅಂತಾರೆ, ಒಬ್ರೊಬ್ರು ಒಂದೊಂದು ಅಂತಾರೆ, ಏನಂತ ಗೊತ್ತಿಲ್ಲ ಸಿಸ್. ಒಬ್ರೊಬ್ರು ಅಂತಾರೆ ಮಕ್ಕಳನ್ನು ತೋರಿಸ್ಬಾರ್ದು ಅಂತಿದ್ದಾರೆ ಅಂತಾರೆ. ಒಬ್ರೊಬ್ರು ಮಕ್ಕಳು ಇದ್ರೆ ಮಕ್ಕಳನ್ನೇ ತೋರಿಸಿ ವಿಡಿಯೋ ಮಾಡ್ತಾರೆ. ಅದು ಏನಂತಾನೆ ಯಾರು, ನಾನು ವಿಡಿಯೋ ಮಾಡ್ತಿದ್ದೀನಿ ಹಾಂ ಎಂತೆಂಥ ಹೌದಾ ಸುಳ್ಳ ಅದು ಏನಂತ ಯಾರಿಗೆ ಗೊತ್ತು. ತಿಂಡಿ ಆಯ್ತೇ? ತಿಂಡಿ ಆಯ್ತು ಅವಚ್ ಕಮ್ ಕರ್ನಾ. ಸೂಪರ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಗಿವ್ ಮೀ ರಿಮೋಟ್, ಗಿವ್ ಮೀ ರಿಮೋಟ್. ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಒಬ್ರೊಬ್ರು ಒಂದೊಂದು ಥರ ಮಾತಾಡ್ತಾರೆ, ಯಾವುದಂತ ಯಾರಿಗೆ ಗೊತ್ತು ಸಿಸ್ಟರ್. ನಾನು ಯಾರಿಗೋ ಏನು ಆ ಥರ ಹೇಳಿದೆ, ನನಗೊಂದು ಸಪೋರ್ಟ್ ಮಾಡಿದರೆ ಸಾಕು. ಹೌದು, ನಾನು ಒಬ್ಬರಿಗೆ ಮಾಡಿದೆ, ನೀವು ಇಮೇಜ್ ತಗೋಬೇಡಿ ಅಂತ ಯಾರೋ ಅಂದರು. ಇಮೇಜ್ ಹಾಕಿದರೆ ಅದು ಬರುವುದಿಲ್ಲ ಅಂತ ಅಂದರು. ಹೌದಾ ಅಂತ ನನಗೆ ಗೊತ್ತಿಲ್ಲ, ನನಗೆ ಅದೆಲ್ಲ ಗೊತ್ತಿಲ್ಲಪ್ಪ ದೇವ್ರೆ. ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹೌದಾ, ನಾನು ಮ್ಯೂಟ್ ಮಾಡ್ತೀನಿ. ಆದರೂ ಬೇಡಪ್ಪ, ಇಷ್ಟು ಕಷ್ಟಪಟ್ಟು ಇಷ್ಟರವರೆಗೆ ಬಂದಿದ್ದೀವಿ. ಸೂಪರ್ ಸೂಪರ್ ಸೂಪರ್. ಏನೇ ಆಯ್ತು ಅಂತಿದ್ದಾರೆ ಶಿವಕುಮಾರ್ ಅವರು. ನಿಮಗೆ ಊಟ ಮಾಡ್ಲಿಕ್ಕೆ ಅಂದ್ಬಿನಲ್ವಾ ನಾನು. ಸೂಪರ್ ಅಂತಿದ್ದಾರೆ, ಥ್ಯಾಂಕ್ ಸೋ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಸೌಮ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್. ರೂಪಾಸ್ ವರ್ಲ್ಡ್ ಅವ್ರು ಬಂದರು. ಹಾಯ್ ವೆಲ್ಕಮ್ ರೂಪಾಸ್ ಅವರೇ. ನಿಮ್ಮದು ಚಾನಲ್ಗೆ ನಿನ್ನೆ ಬಂದಿಲ್ಲ, ಸಾರಿ. ಕವಿತವರು ಸಿಸ್ಟರ್ ಯಾನ್ ಬತ್ತೆ ಇರದೆ ಪೋದು ಇತ್ತ ಪೋದು ಬರ್ತೀನಿ ಒಂಜಿ ಮೆಸೇಜ್ ಬಾಳಿಸಿದ ಪೋಯ್ದಿರುವರು. ರೂಪಾಸ್ ಅವರು ಗುಡ್ ಮಾರ್ನಿಂಗ್, ಹೋಗಲಿ ಬಿಡಿ ಅಂತಿದ್ದಾರೆ. ಶಿವಕುಮಾರ್ ಅವರು ಹಾಯ್ ಸಿಸ್ಟರ್. ರೂಪ ಟಿಫನ್ ಆಯ್ತಾ ಅಂತಿದ್ದಾರೆ. ಸೌಮ್ಯ ಅವರು ಲೈಕ್ ಡನ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ರೂಪಾಸ್ ಅವರೇ. ನಿನ್ನೆ ಬಂದಿಲ್ಲ, ಸಾರಿ. ನನ್ನ ಮಗನಿಗೆ ಸ್ವಲ್ಪ ಎಕ್ಸಾಮ್ ಇದೆ, ಮಂಡೇ ಇಂಗ್ಲೀಷ್ ಎಕ್ಸಾಮು. ಸ್ವಲ್ಪ ಹೆವಿ ಇದೆ ಓದಲಿಕ್ಕೆ, ಅದು ಚಿಕ್ಕ ಆದರೂ ಹೆವಿ ಇದೆ ಸ್ವಲ್ಪ. ಅವನಿಗೆ ಕಲಿಸೋದೇ ಆಯಿತು ನಂದು ನೈಟಲ್ಲಿ. ಹಾಯ್ ಸೌಮ್ಯ ಸಿಸ್ ಅಂತಿದ್ದಾರೆ. ಕವಿತಾ ಅವರು ಅಡಿಗೆ ಬೇಳೆ. ಸೌಮ್ಯ ಬಹು ಅಂತಿದ್ದಾರೆ. ತಿಂಡಿ ಆಯಿತು ಅಂತಿದ್ದಾರೆ ರೂಪೇಶ್ ಅವರು. ರೂಪಾಸ್ ವರ್ಲ್ಡ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಮ್ಯಾ ಅವರು ಥ್ಯಾಂಕ್ ಯು ಸೋ ಮಚ್. ಸೂಪರ್ ಅಂತಿದ್ದಾರೆ. ಅಡಿಗೆದ ಕೆಲಸನೇ ಅಂದೆ ಸೂಪರ್ ಅಂತಿದ್ದಾರೆ ರೂಪಾಸ್ ಅವರು. ಸೂಪರ್ ರೂಪಾಸ್ ಅವರು, ಥ್ಯಾಂಕ್ ಯು ಸೋ ಮಚ್ ರೂಪಾಸ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. ರೂಪಾಯಿ ಅವರೆಲ್ಲ ಬರ್ತಾರೆ ನಾವು ಸಪೋರ್ಟ್ ಮಾಡಿದರೆ ಹೋಗಿ. ಸೌಮ್ಯ ಅವರಿಗೆ ಕೆಲವರಿಗೆ ಸಪೋರ್ಟ್ ಮಾಡಿದಾಗ ಅವ್ರು ಬರುವುದೇ ಇಲ್ಲ ನಮಗೆ. ಸೂಪರ್ ಸಪೋರ್ಟ್ ಪೀಸ್ ಕ್ಲೀನಿಂಗ್. ಪೀಸ್ ಕ್ಲೀನಿಂಗ್ ಮಲ್ತೊಂದುಲ್ಲ ರೇ ಸೌಮ್ಯ ಅವರು. ಸೂಪರ್ ಸಪೋರ್ಟ್ ರೂಪಾಸ್ ಅವರು, ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್ ರೂಪಾಸ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಸೌಮ್ಯ ಅವರೇ. ನಾವು ಇಷ್ಟು ಜನ ಅಂತ ಅವರದ್ದು ಲೈವ್ಗೆ ಹೋಗ್ತಾನೆ ಇರಬೇಕು, ಆಗ ನಮಗೆ ಸ್ವಲ್ಪ ಎಲ್ಲರೂ ಬರ್ತಾರೆ. ಸೌಮ್ಯ ಚಿಟ್ಟಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಸೂಪರ್, ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ಸೋ ಮಚ್. ರೂಪಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಮ್ಯ ಅವರು ಕಾರುಣ್ಯ ಅವರು ಬಂದರು. ಕಾರುಣ್ಯ ಅವರೇ ಹಾಯ್ ವೆಲ್ಕಮ್. ನಿಮಗೆ ಲೈಕ್ ಡನ್ ಅಂತಿದ್ದಾರೆ ಕಾರುಣ್ಯ ಅವರು. ಥ್ಯಾಂಕ್ ಯು ಸೋ ಮಚ್ ಕಾರುಣ್ಯ ಅವರೇ. ರೂಪ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರೂಪ ಅವರು ಸೌಮ್ಯ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರೂಪ ಅವರು ಸೂಪರ್ ಸಪೋರ್ಟ್ ಅಲ್ಲಿ, ಸೌಮ್ಯ ಅವರು ಸೂಪರ್ ಸಪೋರ್ಟ್, ರೂಪ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರೂಪ ಅವರೇ. ನಿಮ್ಮದು ಇವತ್ತು 100% ನಾನು ನಿಮಗೆ ಜಾಯ್ನ್ ಆಗ್ತೀನಿ. ಸಾರಿ ನನಗೆ ನಿನ್ನೆ ಆಗಿಲ್ಲ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಸೌಮ್ಯ ಅವರು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಸೌಮ್ಯ ಅವರು. ಥ್ಯಾಂಕ್ ಯು ಸೌಮ್ಯ ಅವರೇ. ರೂಪಾಸ್ ಅವರು ಥ್ಯಾಂಕ್ ಯು ಸೋ ಮಚ್. ಸೋಫಾ ಮೇಲೆ ಎಂತ ಸೋಫಾ ಮೇಲೆ ಸೂಪರ್ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್ ಟೈಲರ್ ಅವರು ಬಂದರು. ಹಾಯ್ ಟೈಲರ್ ರೇ. ಸಾರಿ ಟೈಲರ್ ರೇ, ಇನಿ ಇರ್ನಾಗ ಜಾಯಿನ್ ಆಪೆ. ಇನಿ ಅಂದಲ್ಲ 1 ಗಂಟೆಗೆ ಜಾಯಿನ್ ಆಪೆ. ಇನಿ 1 ಗಂಟೆಗೆ ಜಾಯಿನ್ ಆಪೇನಿ. ಸೂಪರ್ ಸರ್ ಟೈಲರ್. ಥ್ಯಾಂಕ್ ಯು ಸೋ ಮಚ್ ಎಸ್ ಸರ್ ಟೈಲರ್ ಅವರು. ಥ್ಯಾಂಕ್ ಯು ಸೋ ಮಚ್ ಅವರು. ಸೌಮ್ಯ ಅವರು ಟೈಲರ್ ಅಣ್ಣ ಹಾಯ್ ಅಂತಿದ್ದಾರೆ. ಸೌಮ್ಯ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಎಸ್ ಸರ್ ಟೈಲರ್ ಅವರೇ. ಟೈಲರೇ, ನೀವು ನಮ್ಮ ಲೈವ್ಗೆ ಬಂದು ಸಪೋರ್ಟ್ ಮಾಡಿದರೆ ನಿಮ್ಮ ಲೈವ್ಗೆ ನಾನು ಬಂದು ಕೂಡ ಇನ್ನು ಮುಂದೆ ಸಪೋರ್ಟ್ ಮಾಡ್ತೀನಿ. ರೂಪಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕೋಸ್ಟಲ್ ವೈಬ್ಸ್ ಅವರು ಬಂದರು. ಹಾಯ್ ಸಿಸ್. ಹಾಯ್ ವೆಲ್ಕಮ್ ಸಿಸ್, ವೆಲ್ಕಮ್. ಆಯ್ತಾ ನಿಮ್ಮದು ತಿಂಡಿ? ಏನು ತಿಂಡಿ ಇವತ್ತು? ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಎಸ್ ಆರ್ ಟೈಲರ್ ಅವರೇ ಒಂದು ಲೈಕ್ ಕೊಡಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕೋಸ್ಟಲ್ ವೈಬ್ಸ್ ಅವರು ಎಸ್ ಆರ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಡನ್ ಸಿಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಸ್ ಆರ್ ಟೈಲರ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸೌಮ್ಯ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮಗೆ ಎಲ್ಲ. ನಾನು ಸಿಸ್ ಅಲ್ಲ ಬ್ರದರ್. ಓಕೆ ಬ್ರದರ್ ಸಾರಿ. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕಾಫಿ ಆಯಿತು. ಏನು ತಿಂಡಿ ಇವತ್ತು ಮಾಡಿದ್ದೀರಿ? ಕೋಸ್ಟಲ್ ವೈಫ್ಸ್ ಬ್ರದರ್ ಅವರೇ. ಸಂಜೆ 4:30ಕ್ಕೆ ನಮ್ಮ ಮನೆಯಲ್ಲಿ ಲೈವ್ ಇರುತ್ತದೆ. ಎಲ್ಲ ಸ್ನೇಹಿತರು ಬನ್ನಿ ಅಂತಿದ್ದಾರೆ. ಸೌಮ್ಯ ಅವ್ರದ್ದು 4:30ಕ್ಕೆ ಇದೆ. ಎಲ್ಲರೂ ಜಾಯಿನ್ ಆಗಿ ಹೋಗಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಕೋಸ್ಟಲ್ ವೈಫ್ಸ್ ಅವರು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಚಪಾತಿ ಸಿಸ್ ನನಗೂ ಕೂಡ ಅದೇ ಬ್ರದರ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೌಮ್ಯ ಅವ್ರದ್ದು 4:30ಕ್ಕೆ ಲೈವ್ ಇದೆ. ಎಲ್ಲರೂ ಜಾಯಿನ್ ಆಗಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. तो पढ़ाई करने का है, जल्दी करने का. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕೋಸ್ಟಲ್ ವೈಬ್ಸ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ ಸಿಸ್ಟರ್, ಬಾಯ್. ಸಂಜೆ 4:30ಕ್ಕೆ ಬನ್ನಿ. ಓಕೆ ಬರ್ತೀನಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಕೋಸ್ಟಲ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಬ್ರದರ್ ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಈಗ ಕೆಲಸ ಇದೆ. ಬಾಯ್ ಅಂತಿದ್ದಾರೆ. ಓಕೆ ಮತ್ತೆ ಬನ್ನಿ. ಓಕೆ ಬರ್ತೀನಿ ಮತ್ತೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಕೋಸ್ಟಲ್ ವೈಬ್ಸ್ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಂಜೆ 4:30ಕ್ಕೆ ಬರ್ತೀನಿ. ಓಕೆ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕೋಸ್ಟಲ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಥ್ಯಾಂಕ್ ಯು ಬ್ರದರ್. ನಿಮ್ಮ ಊರು ಯಾವುದು ಕೋಸ್ಟಲ್ ವೈಬ್ಸ್ ಅವರೇ? ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕೋಸ್ಟಲ್ ವೈಬ್ಸ್ ಅವರೇ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಥ್ಯಾಂಕ್ ಯು. ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ. ನೀವು ಎಲ್ಲಿಯವರು ವೈಬ್ಸ್ ಅವರೇ? ವೈಬ್ಸ್ ಉಡುಪಿ ಸಿಸ್. ನಮ್ಮದು ಕಾರ್ಕಳ. ನಾನು ಇರುವುದು ಮುಂಬೈ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕೋಸ್ಟಲ್ ವೈಬ್ಸ್ ಅವರು. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಪೋರ್ಟ್. ಥ್ಯಾಂಕ್ ಯು. ಓಕೆ ಅಂತಿದ್ದಾರೆ. ಸೌಮ್ಯ ಅಶೋಕ್ ರಂಗೋಲಿ ಅವರು ಬಂದರು. ಹಾಯ್ ಸೌಮ್ಯ ಅಶೋಕ್ ರಂಗೋಲಿ ಅವರೇ, ವೆಲ್ಕಮ್. ನಿಮಗೆ ವೆಲ್ಕಮ್. ಒಂದು ಲೈಕ್ ಕೊಡಿ ಪ್ಲೀಸ್. ಸೂಪರ್ ಸಪೋರ್ಟ್ ಇಲ್ಲಿದ್ದಾರೆ ಕೋಸ್ಟಲ್ ವೈಬ್ಸ್ ಅವರು. ಥ್ಯಾಂಕ್ ಯು ಸೋ ಮಚ್. ಸೌಮ್ಯ ಅವರು ಹಾಯ್ ಸಿಸ್ ಆ್ಯಂಡ್ ಆಲ್ ಅಂತಿದ್ದಾರೆ.
ಮಲ್ಟಿ ಅವರು ಬಂದರು. ಆಯ್ ಮಲ್ಟಿ ಅಕ್ಕ, ಮಲ್ಟಿ ಸಿಸ್, ಇವತ್ತು ನನಗೆ ಬರಲಿಕ್ಕೆ ಆಗಲಿಲ್ಲ ಸಿಸ್, ಸಾರಿ ಸಿಸ್, ನಾನು ನಾಳೆ ಬರ್ತೀನಿ, ಜಾಯ್ನ್ ಆಗ್ತೀನಿ, ಸಾರಿ ಇವತ್ತು ಬರಲಿಕ್ಕೆ ಆಗಲಿಲ್ಲ. ಹೇಗಿದ್ದೀರ್ಯಾ? ತುಳು ಬರುತ್ತದೆ ನಿಮಗೆ? ನನಗೆ ತುಳು ಬರುತ್ತೆ ವೈಬ್ಸ್ ಅವರೇ, ನನಗೆ ತುಳು, ನಾನು ತುಳು. ಕಾಸ್ಟಲ್ ಅವರೇ ಸಬ್ ಆಗಿ ಅಂತಿದ್ದಾರೆ. ಸೌಮ್ಯ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಲ್ಟಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಲ್ಟಿ ಅವರು ಸೂಪರ್ ಮಲ್ಟಿ ಅವರು ಇವತ್ತು ನೀವು ಮಾಡಿದಾ ಲೈವ್ ಮಾಡಿದ್ರಿ ಅದು ಬೆಳಿಗ್ಗೆ? ನಿನ್ನೆ ಬೇಜಾರಲ್ಲಿ ಇದ್ರಲ್ವಾ ತುಂಬ? ನನಗೆ ಇವತ್ತೊಂದು ಬೆಳಿಗ್ಗೆ ಆಗಲಿಲ್ಲ. ನಂದು ಹಸ್ಬೆಂಡ್ ಇವತ್ತು ಬೇಗ ಹೋದರು, ಬೇಗ ಎದ್ದು ಎಲ್ಲ ಕೆಲಸ ಮಾಡಿ ಕೊಡಬೇಕಿತ್ತು. ನಾವು ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿತ್ತು ಬೆಳಿಗ್ಗೆ, ಹಾಗೆ. ಹ್ಞೂ ಅಕ್ಕ ಮಾಡಿದೆ. ಇವತ್ತು ಬಂದ್ರೆ ಅವರು? ಮಧ್ಯಾಹ್ನ ಎಷ್ಟು ಗಂಟೆಗೆ ಇರುತ್ತೆ ನಿಮ್ಮದು? ಮಧ್ಯಾಹ್ನ ಸಂಜೆ? ಸ್ಲೋ ಆಯಿತು ಬೇಡಿ, ಸ್ಲೋ ಆಯಿತು ಬಿಡಿ. ಆಯಿತಾ? ಓಕೆ ಓಕೆ. ಸೌಮ್ಯ ಸಿಸ್, ನೀವು ಗಿಫ್ಟ್ ಕೊಟ್ಟು ಕಮೆಂಟ್ ಮಾಡಿ, ನಾನು ರಿಯಲಿ ಏಕಾಂಗಿ ಐ ಡಿಯಿಂದ ರಿಟರ್ನ್ ಮಾಡ್ತೀನಿ, ಇನ್ನೊಂದು ಐ ಡಿಯಿಂದ ರಿಟರ್ನ್ ಮಾಡ್ತಾರೆ. ಡು ನಾಟ್ ವರಿ ಅಂತಿದ್ದಾರೆ ನೋಡಿ. ಕನೆಕ್ಟ್ ಆಗಿ ಸೌಮ್ಯ ಅವರೇ, ಅವರು ರಿಟರ್ನ್ ಮಾಡ್ತಾರಂತೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಲ್ಟಿ ಹ್ಞೂ ಅಕ್ಕ ಅಂತಿದ್ದಾರೆ. ಓಕೆ, ಆಗಲಿ ಆಗನೇ ಆಗಬೇಕು. ಕೋಸ್ಟಲ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮಲ್ಟಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಧ್ಯಾಹ್ನ ಇದೆಯಾ ನಿಮ್ಮದು ಮಲ್ಟಿ ಅವರೇ? ಮಧ್ಯಾಹ್ನ ಎಷ್ಟು ಗಂಟೆಗಿದೆ? ಅನಿತಾ, ಮಧ್ಯಾಹ್ನ ಎಷ್ಟು ಗಂಟೆಗೆ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ದುಮ್ಮು ಹೃದಯದ ಧನ್ಯವಾದ ನಿಮಗೆ. ವೈಫ್ ಸರೇ ಮಲ್ಟಿ ಅವರೇ ನೋ ಅಕ್ಕ ಇಲ್ವಾ? ಒಂದೇ ನೈಟ್ ಮಾಡ್ತೀನಿ. ಎಷ್ಟು ಗಂಟೆಗೆ ಮಾಡ್ತೀನಿ ನೈಟ್? ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಫ್ರೀ ಸಿಕ್ಕಿದ್ರೆ ಮಾಡ್ತೀನಿ ಅಕ್ಕ. ಹೌದಾ? ನೈಟಾ? ಸಾರಿ ಇವತ್ತಾಗಿಲ್ಲ, ನಾಳೆ ಗ್ಯಾರಂಟಿ ಬರ್ತೀನಿ. ನಾನು ನೆನ್ಪು ಮಾಡಿಕೊಂಡೆ, ಏನು ಮಾಡೋದು? ಈ ಐ ಡಿಯಿಂದ ಬೇರೆ ಐ ಡಿಗೆ ಕೊಡಿ, ಅಷ್ಟಿದೆ ನಿಮ್ಮ ಬಳಿ. ಎಷ್ಟು ಇದೆ ನಿಮ್ಮ ಬಳಿ? ಎಷ್ಟಿದೆ ಅಂತೆ ನೋಡಿ. ನಿಮ್ಮ ಬಳಿ ಎಷ್ಟು ಐ ಡಿ ಇದೆ ಅಂತಿದ್ರು ಅವರು, ಸೌಮ್ಯ ಅವರು ವೈಫ್ಸ್ ಅವರಿಗೆ. ಫ್ರೀ ಸಿಕ್ಕಿದ್ದೇನೆ ಮಾಡ್ತೀನಿ ಅಕ್ಕ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಪರವಾಗಿಲ್ಲ ಅಕ್ಕ, ಬರ್ತೀನಿ ನಾಳೆ. ಸಾರಿ, ನನಗೆ ಇವತ್ತೊಂದು ಇಂಪಾರ್ಟೆಂಟ್ ಹೊರಗಡೆ ಹೋಗ್ಲಿಕ್ಕಿತ್ತು, ನಂದು ಟೆಸ್ಟಿಗೆ ಹೋಗ್ಲಿಕ್ಕಿತ್ತು ಸ್ವಲ್ಪ. ಆಲ್ರೆಡಿ ಕೊಟ್ಟಿದ್ದೀನಿ ಅಲ್ಲ ಅಂತಿದ್ದಾರೆ. ಸೂಪರ್ ಬೇರೆ ಐಡಿಯಾ ಅನಿಸ್ತಿದೆ, ಎಷ್ಟಿದೆ ಅಂತಿದೆ. ಬೇರೆ ಐ ಡಿ ಎಷ್ಟಿದೆ ಅಂತಿದ್ದಾರೆ ನೋಡಿ. ಸೂಪರ್ ಸಪೋರ್ಟ್. ಇವತ್ತು ನಾನು ಟೆಸ್ಟಿಗೆ ಹೋಗ್ಲಿಕ್ಕಿತ್ತು, ಅದಕ್ಕೆ ಹೋಗಿದ್ದೆ. ಬರುವಾಗ ಸ್ವಲ್ಪ ಲೇಟ್ ಆಯಿತು. ಅದು ನನಗೆ 9 ಗಂಟೆಗೆ ಬಂದ್ಲಿಕ್ಕೆ ಅಂದಿದ್ರು ಅವರು, ಮತ್ತೆ ಹೋಗಿ ಬಂದೆ. ಆವಾಜ್ ನೈ ಸನ್ವಿತ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಲ್ಟಿ ಅವರೇ. ಥ್ಯಾಂಕ್ ಯು. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮದು ಕೋಸ್ಟಲ್ ವೈಬ್ಸ್ ಅವರು. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಥ್ಯಾಂಕ್ ಯು ಬ್ರದರ್. ಇರೇಗ ತುಳು ಬರ್ಪುಂಡೆ ಇರೇಗ ಎಂಗೆ ಬರ್ಪುಂಡು ತುಳು. ಕೋಸ್ಟಲ್ ಬೇರೆ ಐ ಡಿ ಇದ್ದರೆ ಕೊಟ್ರೆ ನೀವು, ನಾನು ನನ್ನ ಬಳಿ ಬೇರೆ ಐ ಡಿ ಇದೆ ನೋಡಿ ಕೊಡುವೆ ಅಂತಿದ್ದಾರೆ ನೋಡಿ. ನೀವು ಕಾಣಕ ಜಲ್ದಿ ಸೆ. ಜಾಯ್ಸಪ್ಪ ಅವರು ಬಂದರು. ಆಯ್ತಾ ಟಿಫನ್ ಸಿಸ್ಟರ್? ಆಯಿತು, ನಿಮ್ದು ಆಯಿತಾ? ಜಾಯ್ಸಪ್ಪ ಅವರೇ ಒಂದು ಲೈಕ್ ಕೊಡಿ ಪ್ಲೀಸ್. ಗುಡ್ ಮಾರ್ನಿಂಗ್ ನಿಮಗೆ. ಶ್ರದ್ಧಾ ಜೈನ್ ಅವರು ಬಂದರು. ಆಯ್ ಸಚ್ಚು ಮ್ಯಾಮ್ ಅಂತಿದ್ದಾರೆ ನೋಡಿ. ಆಯ್ ಸಚ್ಚು ಮ್ಯಾಮ್ ಅಂತಿದ್ದಾರೆ. ಜಾಯ್ಸಪ್ಪ ಅವರೇ ತಿಂಡಿ ಆಯಿತಾ? ಶ್ರದ್ಧಾ ಅವರೇ ತಿಂಡಿ ಆಯಿತಾ? ನೈಸ್ ಲೈವ್ ಅಂತಿದ್ದಾರೆ ನಮ್ಮ ಮಲ್ಟಿ ಅವರು. ಥ್ಯಾಂಕ್ ಯು ಸೋ ಮಚ್ ಮಲ್ಟಿ ಅವರೇ. ಥ್ಯಾಂಕ್ ಯು. ಹಾಯ್ ಅರೀನಾ ಸಿಸ್ಟರ್ ಅಂತಿದ್ದಾರೆ. ಹಾಯ್ ಶ್ರದ್ಧಾ ಜೈನ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಹಾಂ ಓಕೆ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಶ್ರದ್ಧಾ ಜೈನ್ ಅವರು. ವಾವ್ ಅಂತಿದೆ. ಇವತ್ತು ಮಾಡಿದ್ರೆ ಶ್ರದ್ಧಾ ಜೈನ್ ಅವರೇ ನಿಮ್ಮದು ಲೈವ್ ಇತ್ತೆ ಇವತ್ತು? ನಾನು ಇವತ್ತು ಸ್ವಲ್ಪ ಹೊರಗಡೆ ಹೋಗಿದ್ದೆ,
ಜಾಯ್ನ್ ಆಗಿಲ್ಲ. ಎಷ್ಟು ಗಂಟೆಗೆ ಇರುತ್ತೆ ನಿಮ್ಮದು? ಶ್ರದ್ಧಾಜಿ ಜೈನ್ ಕೋಸ್ಟಲ್ ವೈಫ್ಸ್ ವಾವ್ ವಾವ್ ಅಂತಿದ್ದಾರೆ. ಸೂಪರ್ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸಚಿನ್ ಅಣ್ಣ ಅಂತಿದ್ದಾರೆ. ಸಚಿನ್ ಅಣ್ಣ ಅವರು ಶ್ರದ್ಧಾಜಿ ಜೈ ಅಂತಿದ್ದಾರೆ. ಶ್ರದ್ಧಾ ಜೈನ್ ಸಚಿನ್ ಅಣ್ಣ ಐ ವಾಂಟ್ ಟು ಆಸ್ಕ್ ಯು ಡು ನಾಟ್ ಮೈ ವೈ ಶ್ರದ್ಧಾಜಿ ಅಂತಿದ್ದಾರೆ ನೋಡಿ. ಐ ವಾಂಟ್ ಟು ಆಸ್ಕ್ ಮೀ ಸಮಿತ್ ಸಚಿನ್ ಅಣ್ಣ ಐ ಡಿಡ್ ಆಸ್ಕ್ ಅಕ್ಕ ಫಾರ್ ಒನ್ ಸ್ಪೀಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಿಂದು ಕೆ ರಾಜ್ ಅವರು ಬಂದರು. ಆಯ್ ಬಿಂದು ಕೆ ರಾಜ್ ಅವರೇ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ನಿಮಗೆ ಒಂದು ಲೈಕ್ ಕೊಡಿ. ಆಸ್ಕ್ ಅಕ್ಕ ಶ್ರದ್ಧಾಜಿ, ಆಸ್ಕ್ ಶ್ರದ್ಧಾಜಿ ಅಂತಿದ್ದಾರೆ. ಶ್ರದ್ಧಾ ಸಂಡೇ 10 PM 10 AM ಸಂಡೇ ಮಾತ್ರ ಇರುವುದಾ ಶ್ರದ್ಧಾ ಅವರೇ? ಲೈಕ್ ಡನ್ ಅಂತಿದ್ದಾರೆ ಬಿಂದು ಕೆ ಅವರು. ಥ್ಯಾಂಕ್ ಯು ಸೋ ಮಚ್ ಬಿಂದು ಕೆ ಅವರೇ. ನಿಮ್ಮದು ಊಟ ಆಯ್ತಾ ಇಲ್ಲ ಟಿಫನ್ ಆಯ್ತಾ? ಏನಾಯ್ತು ಇವಾಗ? 12 ಆಯ್ತು 40ಕ್ಕೆ. ಶ್ರದ್ಧಾ ಜೈನ್ ಅವರು ಐ ಕೆನಾಟ್ ಆಸ್ಕ್ ಫ್ರೀ ಸಚ್ಚು ಅಣ್ಣ ಅಂತಿದ್ದಾರೆ. ಓಕೆ ಓಕೆ ಅಂತಿದ್ದಾರೆ. ನ್ಯೂ ಮೆಂಬರ್ ಗಿಫ್ಟ್ ಕೊಡಿ, ನಾನು ರಿಟರ್ನ್ ಮಾಡ್ತೇನೆ ಅಂತಿದ್ದಾರೆ ಶ್ರದ್ಧಾ ಅವರು. ರಚನಾ ಕೊಪ್ಪರ್ ಅವರು ಬಂದರು. ಆಯ್ ರಚನಾ ಅವರೇ, ವೆಲ್ಕಮ್. ನಿಮಗೆ ವೆಲ್ಕಮ್. ಶ್ರದ್ಧಾ ಜೈನ್ ಅವರು ಪೆಟ್ ಅಂತಿದ್ದಾರೆ. ರಚನಾ ಅವರು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕೌಶಲ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನೈಸ್ ಅಂತಿದ್ದಾರೆ. ಶ್ರದ್ಧಾ ಜೈನ್ ನೈಸ್ ಅಂತಿದ್ದಾರೆ. ಯಾರೋ ಆರ್ಟ್ ಕೊಟ್ಟಿದ್ದಾರೆ. ರಚನಾ ಕೊಪ್ಪರ್ ಸೂಪರ್ ಅಂತಿದ್ದಾರೆ. ಕೌಶಲ್ ಅವರು ಸೂಪರ್ ಸೂಪರ್ ಸೂಪರ್. ಥ್ಯಾಂಕ್ ಯು ಸೋ ಮಚ್. ರಚನಾ ಅವರು ಅಂತಿದ್ದಾರೆ. ರಚನಾ ಕೊಪ್ಪರ್ ಅವರು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರಚನಾ ಅವರು ಸೂಪರ್ ಸೂಪರ್. ಥ್ಯಾಂಕ್ ಯು ಸೋ ಮಚ್. ಕೌಶಲ್ ಅವರು ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಬಿಂದು ಕೆ ಅವರು ಸೌಮ್ಯ ಅಶೋಕ್ ಪ್ಲೀಸ್ ರಿಟರ್ನ್ ಮಾಡಿ ಅಂತಿದ್ದಾರೆ. ರಚನಾ ಸಿಸ್ ನೈಸ್ ಅಂತಿದ್ದಾರೆ. ಕೌಶಲ್ ಅವರು ಸೂಪರ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಶ್ರದ್ಧಾ ಜೈನ್ ಆಯ್ ಸಿಸ್ಟರ್ ಅಂತಿದ್ದಾರೆ. ಹಾಯ್ ಶ್ರದ್ಧಾ ಅವರೇ. ಯಾರಿಗೆ? ನನ್ಗ ನೈಸ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಚನಾ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು. ಗುಡ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಶ್ರದ್ಧಾ ಅವರು. ಕೌಶಲ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೈಸ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಕೌಶಲ್ ಅವರು. ಥ್ಯಾಂಕ್ ಯು ಸೋ ಮಚ್. ರಚನಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೈಸ್ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಸಪೋರ್ಟ್ ಮಾಡಿ. ಒನ್ ಸೆಕೆಂಡ್. ಕೌಶಲ್ ಅವರೇ ಥ್ಯಾಂಕ್ ಯು ಸೋ ಮಚ್. ನಿಮಗೆ ರಚನಾ ಅವರೇ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ ಕೌಶಲ್ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಚನಾ ಅವರೇ. ಥ್ಯಾಂಕ್ ಯು ಸೋ ಮಚ್. ಸಂಗೀತ ಬಿಂದು ಕೆ ರಾಜ್ ಅವರು. ರಚನಾ ಸಿಸ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ರಚನಾ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ. ಬಿಂದು ಕೆ ರಾಜ್ ಅವರು ಕೊಡಿ ರಿಟರ್ನ್ ಸಪೋರ್ಟ್ ಅಂತಿದ್ದಾರೆ. ನಮ್ಮ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ ಕಾಸ್ಟಲ್ ವೈಫ್ಸ್ ಅವರು. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಅಂತಿದ್ದಾರೆ. ರಚನಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಕೋಶಲ್ ವೈಫ್ಸ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. 4 ಮೆಂಬರ್ಸ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಪ್ಲೀಸ್ ಬನ್ನಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕೋಶಲ್ ವೈಫ್ಸ್ ಅವರೇ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಪ್ಲೀಸ್ ಬನ್ನಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬ್ರದರ್. ನಿಮಗೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ನಿಮಗೆ ಥ್ಯಾಂಕ್ ಯು. ಬಿಂದು ಅವರೇ ನಿಮಗೆ ಈಗಾಗಲೇ ಕೊಟ್ಟಿದ್ದೇನೆ. ಸುಮಾರು ದಿನ ಆಗಿದೆ, ನೀವು ಅವತ್ತೇ ಕೊಟ್ಟಿದ್ದೀರಿ ಅಂತಿದ್ದಾರೆ ನೋಡಿ. ಬಿಂದು ಅವರಿಗೆ ಕೊಟ್ಟಿದ್ದಾರಂತೆ ರಚನಾ ಕೊಪ್ಪರ್ ಅವರು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಕೋಸ್ಟಲ್ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಚನಾ ಕೊಪ್ಪರ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕಷ್ಟಲ್ ಸರ್. ಥ್ಯಾಂಕ್ ಯು ಸೋ ಮಚ್ ರಚನಾ ಕೊಪ್ಪರ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಕೋಶ್ ಅವರೇ. ಥ್ಯಾಂಕ್ ಯು ಸೋ ಮಚ್. 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 ಯಶು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿಮಗೆ. ಥ್ಯಾಂಕ್ ಯು ಕೌಶಲ್ ವೈಬ್ಸ್ ಅವರೇ. ಬ್ರದರ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್. ನಿಮಗೆ ಯಾರೆಲ್ಲ ಐಡಲ್ ಇದ್ದೀರಾ, 4 ಮೆಂಬರ್ಸ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ ಪ್ಲೀಸ್. ಬಂದು ಸಪೋರ್ಟ್ ಮಾಡಿ. ಪ್ಲೀಸ್ ಬಂದು ಸಪೋರ್ಟ್ ಮಾಡಿ. ಐಡಲ್ ಇದ್ದೀರಾ ಯಾರೆಲ್ಲ ಪ್ಲೀಸ್ ಬಂದು ಸಪೋರ್ಟ್ ಮಾಡಿ. ಮಂದಿ ಕಪ್ಪಿ ಫೋರ್ ಮೆಂಬರ್ಸ್ ಇದ್ದೀರಾ ಐಡಲ್ಲಿ, ಸಪೋರ್ಟ್ ಮಾಡಿ ಪ್ಲೀಸ್. ಹಾಯ್ ಸೂಪರ್ ಅಂತಿದ್ದಾರೆ. ಹಾಯ್ ಸೂಪರ್. ಥ್ಯಾಂಕ್ ಯು ಸೋ ಮಚ್. ಒಂದು ಲೈಕ್ ಕೊಡಿ ಎಚ್ ಅವರೇ. ಗಿಫ್ಟ್ ಕೊಟ್ಟು ವಾಪಸ್ ತಗೋಬೇಡಿ. ಯಾರು ಇಷ್ಟ ಇದ್ರೆ ಕೊಡಿ, ಕೊಡೋದು ಬೇಡ. ನಾವು ಕೊಟ್ಟ ಮೇಲೆ ನೀವು ವಾಪಸ್ ತಗೊಳ್ಳೋದು ಹಾಗೆ ಮಾಡಬೇಡಿ. ಹೌದು ಹಾಗೆ ಯಾರು ಮಾಡಬೇಡಿ. ಅನ್ಸಬ್ಸ್ಕ್ರೈಬ್ ಮಾಡಬೇಕು ಯಾಕೆ? ಹಾಯ್ ಗುಡ್ ಮಾರ್ನಿಂಗ್ ಅಂತಿದ್ದಾರೆ. ಹಾಯ್ ರಾಜೇಂದ್ರ ದೇಸಾಯಿ ಅವರೇ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ನಿಮಗೆ. ಗುಡ್ ಮಾರ್ನಿಂಗ್ ನಿಮಗೆ. ಏನು ತಿಂಡಿ ಮಾಡಿದ್ರಿ ಇವತ್ತು? ಟಿಫನ್ ಆಯ್ತಾ ನಿಮ್ಮದು? ಯಾರ್ದು ಅನ್ಸಬ್ ಮಾಡಬೇಕು? ಸೂಪರ್ ಅಂದಿದ್ದಾರೆ ರಚನಾ ಅವರು. ಥ್ಯಾಂಕ್ ಯು ಸೋ ಮಚ್. ಸೂಪರ್ ನೈಸ್ ಅಂತಿದ್ದಾರೆ. ಹಾಯ್ ಅವರೇ, ಹೆಚ್ಚವರೇ. ನಿಮ್ಮದು ಚಾನಲ್ ಇದೆಯಾ ನಿಮ್ಮದು? ಸೂಪರ್ ಅಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. 6 ಮೆಂಬರ್ಸ್ ಇದ್ದೀರಾ ಐಡಲ್ಲಿ. ಬನ್ನಿ ಸಪೋರ್ಟ್ ಮಾಡಿ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಅಂತ ರಾಜೇಂದ್ರ ಅವರು. ತಿಂಡಿ ಆಯಿತು, ಚಪಾತಿ ಅಂತಿದ್ದಾರೆ. ನನಗೂ ಕೂಡ ಚಪಾತಿಯೇ ಇವತ್ತು. 4 ಮೆಂಬರ್ಸ್ ಇದ್ದಾರೆ. ನಮ್ಮದು ಚಾನಲ್ ಇದೆ ಅಲ್ಲ, ನಿಮಗೆ ಬ್ಲೂ ಕೊಡಲಿಕ್ಕೆ ಚಾನಲ್ ಇದೆಯಾ ಅಂದಿದ್ದು. ಆಲ್ ಇನ್ ಒನ್. ಐ ಲೈಕ್ ಡನ್ ಅಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಆಲ್ ಇನ್ ಒನ್ ಅವರೇ. ನೈಸ್. ಥ್ಯಾಂಕ್ ಯು ಸೋ ಮಚ್ ಆಲ್ ಇನ್ ಒನ್ ಅವರೇ. ಇವತ್ತಿನಿಂದ ಎಲ್ರಿಗೂ ಜಾಯಿನ್ ಆಗ್ತೀನಿ ನಾನು. ನಿನ್ನೆ ತನಕ ತುಂಬ ಬಿಸಿ ಇದ್ದೇನೆ. 1 ವಾರ ಮಗನಿಗೆ ಎಕ್ಸಾಮ್ ಇದೆ.
ಎಕ್ಸಾಮಿಗೆ ಇದೆ. ಸಾರಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಆಲಿನ್ ಮನ್ ಅವರೇ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಾಜೇಂದ್ರ ದೇಸಾಯಿ ಅವರು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. 7 ಮೆಂಬರ್ಸ್ ಇದ್ದೀರಾ ಐಡಲ್ಲಿ, ಬಂದು ಸಪೋರ್ಟ್ ಮಾಡಿ ಪ್ಲೀಸ್. ಬನ್ನಿ ಸಪೋರ್ಟಲ್ಲಿ. ನೈಸ್ ಅಂತಿದ್ದಾರೆ. ಆಲಿನ್ ಒನ್ ಅವರೇ ಥ್ಯಾಂಕ್ ಯು ಸೋ ಮಚ್. ಸನಿತಾ ಓಯ್ ಅಮ್ಮ ಬೇಗುನ್ಲೆ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನಮ್ಮದು ಚಾನಲ್ ಇದೆ TV9 ಅಂತ ಹೆಸರು. ಹೌದಾ, ಅದು ಟಿವಿಯಲ್ಲಿರುವುದೇನಾ TV9? ಯಾರು ಅಂತ ಗೊತ್ತಿಲ್ಲ, ನೀವು ಹೊಸಬ್ರು ನನಗೆ. ಆಗ ಮೆಸೇಜ್ ಹಾಕಿದ್ದು ನೀವೆಲ್ಲ, ನಿಮಗೆ ಕೆಲಸ ಇಲ್ವಾ ಅಂತ ನೀವೇ ಹಾಕಿದ್ದ ಯಾರು? ಮತ್ತೆ ನಿಮಗೆ ಗೊತ್ತಾಯ್ತು ಅದು. ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೀವೇ ಹಾಕಿದ್ದ ಅವರೇ? ನಿಮ್ಗೇನು ಕೆಲಸ ಇಲ್ವಾ ಅಂತ? ಯಾರೇ ಲೈಡಲ್ಲಿ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಪ್ಲೀಸ್. ಬನ್ನಿ. ಐಡಲ್ ಇರಬೇಡಿ. ಫೈವ್ ಮೆಂಬರ್ಸ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ ಅಲ್ವಾ? ಯಾಕೆ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ ರಾಜೇಂದ್ರ ಬ್ರದರ್ ಅವರು. ಥ್ಯಾಂಕ್ ಯು ಸೋ ಮಚ್ ರಾಜೇಂದ್ರ ಅಣ್ಣ. ಥ್ಯಾಂಕ್ ಯು ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಬಿಂದು ಅವರಿಗೆ ಗಿಫ್ಟ್ ಕೊಟ್ಟಿದ್ದೀನಿ, ರಿಟರ್ನ್ ಮಾಡಿ ಅಂದರು. ಆದರೆ ನನಗೆ ಸೇಮ್ ನಂಬರ್ ಇದೆ. ಬಿಂದು ಅವರು 3ನೇ ಬಾರಿ ಇದು ಗಿಫ್ಟ್ ಕೊಡಲು. ಅದು ಯಾಕೆ ಅವರು ಹಾಗೆ ಮಾಡ್ತಾರೆ ಬಿಂದು ಅವರು? ಹಾಯ್ ಸಪೋರ್ಟ್ ಮಾಡಿ ಅಂತಿದ್ದಾರೆ. ನೋಡಿ ರಾಜೇಂದ್ರ ದೇಸಾಯಿ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ, ಕನೆಕ್ಟ್ ಆಗಿ. ಅದೇ ಯಾಕೆ 3 ಬಾರಿ ಕೇಳ್ತಾರೆ? ಯಾರದು? ಅದು ಅನ್ಲೆಸ್ ಮಾಡಿ ಅನ್ಸಬ್ ಮಾಡಿದ್ರೆ ನಾ ನಂದು ಇವತ್ತು 8 ಅನ್ಸಬ್ ಆಗಿದೆ. ಯಾರಂತ ಗೊತ್ತಿಲ್ಲ. ಎಷ್ಟು ಕಷ್ಟಪಡ್ತೀವಿ ನಾವು, ಅದು ನಮ್ಗೆ ಮಾತ್ರ ಗೊತ್ತಲ್ವಾ? ಹಾಗೆ ಮಾಡಬಾರ್ದು ಯಾರು. ನಮಗೂ ಕೆಲಸ ಇಲ್ವಂತ ನಾವು ಎಲ್ಲರ ಹತ್ರ ಗಿಫ್ಟ್ ಕೊಡಿ ಅಂತ ಕೇಳೋದು. ನಮಗೆ ಎಷ್ಟು ಕಷ್ಟಪಟ್ಟು ಮಾಡ್ತೀವಿ ಅಂತಾರೆ, ನಮಗೇನು ಗೊತ್ತದು. ನಾನೇ ಅಂದರೆ ಯಾರು ನೀವು ಅಂತ ನೀವೇ ಮಾಡಿದಂತ ಗೊತ್ತಾಯ್ತು ನನಗೆ. ಸೂಪರ್. ನೀವು ಯಾರು? ಅವರೇ. ರಚನಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಚನಾ ಅವರೇ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇರಬೇಕು ಸಿಸ್. ಹೌದು, ಆಗ ಆ ಥರ ಇರಬಾರ್ದು. ಯಾರು ಯಾವ ಥರ ಮಾಡಬಾರ್ದು. ಎಲ್ಲರೂ ಪಾಪ ಎಷ್ಟು ಕಷ್ಟಪಟ್ಟು ಮಾಡ್ತಾರೆ. ನಂದು 8 ಎಳಸಾಗಿದೆ ಸಿಸ್. ಇವತ್ತು ತುಂಬ ಬೇಜಾರಾಯಿತು ನನಗೆ. ಕಷ್ಟಪಟ್ಟು ನನಗೆ ಕೆಲಸದ ನಡುವೆ ಹೋಗಿ ಮಾಡ್ತೀನಿ ನಾನು. ಅದು ಹಾಗೆ ಮಾಡಬಾರ್ದು. ರೇವತಿ ಅವರು ಬಂದರು. ರೇವತಿ ಸೀಸ್ ಐ ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್ ರೇವತಿ. ತಿಂಡಿ ಆಂಡೆ ಇರ್ನಾದಾದ ತಿಂಡಿ. ಹೊರಗೆ ಬಾ ಯಶು. ತಿಂಡಿ ಎಂತ ಇವತ್ತು ರೇವತಿ ಅವರೇ? 8 ಮೆಂಬರ್ಸ್ ಇದ್ದೀರಾ, ಯಾಕೆ ಮೆಸೇಜ್ ಮಾಡಲ್ಲ? ನಮ್ಮ ಮೇಲೆ ಕೋಪವಾ? ಬನ್ನಿ. 8 ಮೆಂಬರ್ಸ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ ಅಲ್ವಾ? ಆಂಡಿಯೇ ದೋಸೆ ಅಂದೆ ಇಂಕ್ ಚಪಾತಿ. ಯಾವಾಗಲೂ ಲೈವ್ನಲ್ಲಿ ಗಿಫ್ಟ್ ಅಂತ ಕೇಳ್ತಾರೆ. ಅದು
ಅವರೇ ಆಲ್ರೆಡಿ ಕೊಟ್ಟು 2 ನಿಮಿಷಕ್ಕೆ 2 ವೀಕ್ಸ್ ಆಗಿದೆ. ಹೌದಾ, ಅದೇ ಯಾಕೆ ಅವ್ರು ಹಾಗೆ ಮಾಡ್ತಾರಂತ ನಾನು ಅನ್ನೋದು. ಯಾಕೆ ಮಾಡ್ತಾರೆ ಹಾಗೆ ಅವರು? ಜಾಯ್ಸ್ ಆಫ್ ಮಲೆನಾಡು ಅವರು ಬಂದರು. ಸುಮ್ಮನೆ ಸಬ್ಬ ಆದರೆ ಲೆಸ್ ಆಗುತ್ತೆ ಸಿಸ್ಟರ್. ವಿಡಿಯೋ ನೋಡಿ ಕಮೆಂಟ್ ಮಾಡಿದರೆ ಮಾತ್ರ. ಹೌದೌದು, ವಿಡಿಯೋ ನೋಡಿ ಕಮೆಂಟ್ ಮಾಡಬೇಕು. ಒಬ್ಬೊಬ್ಬರು ಹಾಗೆ ಮಾಡೋದೇ ಇಲ್ಲ. ನಂದು 8 ಲೆಸ್ ಆಗಿದೆ. ತುಂಬ ಬೇಜಾರಾಯಿತು ನನಗೆ. ಅದು ಯಾಕೆ ಹಾಗಾಯಿತು ಅಂತ ಗೊತ್ತಾಗಿಲ್ಲ. ರಾಧ ಮಲ್ತೊಂದುಲ್ಲಾರು ಯಾನು ಚಿಕನ್ ಕಜಿಪು ಮಲ್ತೊಂದುಲ್ಲ. ಚಿಕನ್ ಕಜಿಪು, ಚಿಕನ್ ಚಿಲ್ಲಿ, ಚಿಕನ್ ಚಿಲ್ಲಿ ಆ್ಯಂಡ್ ರೇವತಿ ಸಿಸ್ ವಿಡಿಯೋ ಹಾಕಿಲ್ವಾ? ಇಲ್ಲ, ಅವ್ರದ್ದು ಸಪೋರ್ಟ್ ಐ ಡಿ ನೋಡಿ. ರೇವತಿ ಸಿಸ್ದು ಸಪೋರ್ಟ್ ಐ ಡಿ ಅವ್ರ ಹತ್ರ ಸಪೋರ್ಟ್ ಕೊಡ್ತಾರಾ ಕೇಳಿ. ಇಲ್ಲ ಅಂದರೆ ಇಲ್ಲ ಅಂದು ರೇವತಿ ಅಕ್ಕ. ಲೆಸ್ ಆಗಿದೆ, ಕಂಗ್ರ್ಯಾಚುಲೇಷನ್. ನಿಮ್ಮಂಥವ್ರು ಇದ್ರೇ ಲೆಸ್ ಆಗೋದು. ಕಂಗ್ರ್ಯಾಚುಲೇಷನ್ ಅಂತ ಮಾತಾಡ್ತೀರಲ್ವ ನೀವು. 8 ಲೆಸ್ ಆಗಿದೆ, ಕಂಗ್ರ್ಯಾಚುಲೇಷನ್ ಅಂತೆ ನೋಡಿ. ಸೂಪರ್. ಗೆಲ್ಲುವೆ ಒಂದು ದಿನ. ಎಷ್ಟು ಬೇಕಾದರೆ ಲೆಸ್ ಆಗಲಿ, ಡೋಂಟ್ ಕೇರ್. ಗೆಲ್ಲುವೆ ಒಂದು ದಿನ. ರೇವತಿ ಸಿಸ್ ಸಪೋರ್ಟ್ ಮಾಡಿ ಅಂತಿದ್ದಾರೆ. ಎಷ್ಟು ಬೇಕಾದರೆ ಲೆಸ್ ಆಗಲಿ, ಅದಕ್ಕೆ ಹೆದರಿಕೆ ಏನಿಲ್ಲ. 20 ಲೆಸ್ ಆಗಿದೆ ಒಂದಿನ, 25 ಲೆಸ್ ಆಗಿದೆ ಒಂದಿನ. ಅದಕ್ಕೆ ಹೆದರುವುದಿಲ್ಲ. ಓದದ್ದು ಹೋಗುತ್ತೆ, ಬಂದದ್ದು ಬರುತ್ತೆ ಅಷ್ಟೇ. ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ ಅಂತಿದ್ದಾರೆ ನೋಡಿ ಲೆಸ್ ಆಗಿದ್ದಕ್ಕೆ. ಯಾರು ಅವರಂತ ಗೊತ್ತಿಲ್ಲ, ಹೊಸೊಬ್ರು ಯಾರು. ಅಷ್ಟು ದ್ವೇಷ ನಮ್ಮ ಮೇಲೆ. ನಿಮ್ದೇನಾದರೂ ಚಿನ್ನ ಏನೋ ಕದ್ದಿದ್ದೀನ ನಾನು? ಇಲ್ಲ ಅಲ್ವಾ? ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಕದ್ದಿದ್ದೀನ ನಾನು? ವಿ ಸ್ಟ್ರಾಂಗ್ ಮೇಡಮ್, ಸ್ಟ್ರಾಂಗ್. ಐ ಆಮ್ ಸ್ಟ್ರಾಂಗ್. ಸೂಪರ್ ಸಪೋರ್ಟು. ನಿಮ್ದೇನಾದರೂ ಕದ್ದಿದ್ದೀನ? ಕಂಗ್ರ್ಯಾಚುಲೇಷನ್ ಅಂತಿದ್ರಲ್ವಾ, ಅದಕ್ಕೆ. ಇಲ್ಲ ಅಲ್ವಾ? ನಾವು ಕಷ್ಟಪಟ್ಟು ಮಾಡಿದ್ದು, ಅದು ಒಂದು ಸಲ ಫಲ ಸಿಗುತ್ತೆ ನಮಗೆ ಅದರದ್ದು. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ರಾಜೇಂದ್ರ ದೇಸಾಯಿ ಅವರೇ, ರಚನ್ ಅವರೇ. ಸೂಪರ್. ಎಷ್ಟು ಬೇಕಾದ್ರೆ ಲೆಸ್ ಅನ್ಲೆಸ್ ಆಗಲಿ, ಒಂದಿನ ಯೂಟ್ಯೂಬರ್ ಆಗ್ತೀನಿ ನಾನು. ಸೂಪರ್, ಥ್ಯಾಂಕ್ ಯು ಸೋ ಮಚ್. ನೀವು ಯಾರಂತ ಗೊತ್ತಾಗಿಲ್ಲ ನನಗೆ ಹೆಚ್ಚವರು. ನೀವೇ ಆಗ ಮೆಸೇಜ್ ಮಾಡಿದ್ದಲ್ವಾ. ಆಶಾ ಕನ್ನಡ ಬ್ಲಾಗ್ಸ್ ಅವರು ಬಂದರು. ಹಾಯ್ ಸಿಸ್ಟರ್, ಹಾಯ್, ವೆಲ್ಕಮ್ ಸಿಸ್ಟರ್, ವೆಲ್ಕಮ್. ನಿಮಗೆ ಒಂದು ಲೈಕ್ ಕೊಡಿ ಸಿಸ್ಟರ್. ಊಟ ಆಯ್ತಾ ನಿಮ್ಮದು? ಟಿಫನ್ ಆಯಿತು ಸಿಸ್, ನಿಮ್ದಾಯ್ತಾ? ನೀವು ಆಲ್ ದ ಬೆಸ್ಟು ಮಾಡೋದು ನೀವೇ ಅನ್ನೋದು ನೀವೇ, ಎಲ್ಲವೂ ನಿಮ್ಮದೇ ಅಲ್ವಾ ಹೆಚ್ಚವರೇ. ಟಿಫನ್ ಆಯಿತು ಸಿಸ್, ನಿಮ್ದಾಯ್ತಾ? ಲೈಕ್ ಡನ್ ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್ ಆಶಾ ಅವರೇ, ಥ್ಯಾಂಕ್ ಯು. ನಿಮಗೆ ಬ್ಲೂ ಕೊಟ್ಟೆ ನೋಡಿ, ಯಾರಿಗೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಹೋಗಿ. ಆಲ್ ದ ಬೆಸ್ಟ್ ಅನ್ನೋದು ನೀವೇ, ಕಟ್ಟಾಗಿದ್ದಾಗೆ ಕಂಗ್ರ್ಯಾಚುಲೇಷನ್ ಅನ್ನೋದು ನೀವೇ. ಎಲ್ಲದಕ್ಕೂ ನಿಮ್ಮದೇ ಉತ್ತರನೇ ಆನ್ಸರ್ ಅಲ್ವಾ. ಆಶಾ ಕನ್ನಡ ಅವರು 1 ಗಂಟೆಗೆ ಲೈವ್ ಇದೆ, ಬನ್ನಿ ಬ್ರದರ್ ಸಿಸ್ಟರ್. ಓಕೆ, ನನಗೆ ಸಪೋರ್ಟ್ ಮಾಡಿದವರಿಗೆ ನಾನು ಬಂದು ಸಪೋರ್ಟ್ ಮಾಡ್ತೀನಿ. ಒಮ್ಮೊಮ್ಮೆ ಬ್ಯುಸಿ ಇರುವಾಗ ಆಗಲ್ಲ, ಇಲ್ಲಾಂದರೆ ಬಂದು ಸಪೋರ್ಟ್ ಮಾಡ್ತೀನಿ ನಾನು. ಸೂಪರ್ ಸಪೋರ್ಟು. ಬಿಂದುಕೆ ಚಾನಲ್ ಹಾಯ್ ಅಂತಿದ್ದಾರೆ. ಬಿಂದುಕೆ ಅವರೇ, ನಿಮಗೆ ಅವರು ರಚನಾ ಅವರು ಕೊಟ್ಟಿದ್ದಾರಂತೆ, ಆಲ್ರೆಡಿ 2-3 ಸರಿ ಕೊಟ್ಟಿದ್ದಾರಂತೆ. ನಿಮಗೆ ಬಂದಿಲ್ವ ಅವ್ರದ್ದು ಗಿಫ್ಟ್? ರಚನಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಹಾಯ್ ಅಂತ ಆಶಾ ಶೀಶ್ ಅಂತಿದ್ದಾರೆ. ಹಾಯ್, ಬೆಸ್ಟ್ ಆಫ್ ಲಕ್ ಅಂತಿದ್ದಾರೆ. ನೀರು ಹಿಡ್ಕೊಂಡು ಬಂದಿತ್ತೆ ಮೂಲು. ಯಪ್ಪೋ ಭಾರಿ ಖುಷಿ. ನಾನು ಲೈವ್ ಚಾಲ್ ಮಲ್ದೆ ಅಂಚದು ಆಯ್ತು ಸೀಸ್ ಅಂತಿದ್ದಾರೆ. ಹಾಂ, ಚಡ್ಡಿ ಬಚ್ಚಿ ಪುನಃ ಸ್ವಲ್ಪ ಎಕ್ಕಾಡು ಮಾಡ್ಕೊತ್ತೆ. ತಿರ್ತಿರ್ಕೊಂಡು ಬಿಡಿ, ಇಲ್ಲೂ ತುಂಬ ಮಾಡಿದ್ದೀನಿ. ತಿರ್ತಿರು ಮಾಡಿ ಇಲ್ಲೂ ತುಂಬ ಆಯ್ತು. ಮಾಡ್ಕೊಡ್ತೀನಿ
ಚೆಂಟದ ದೊಡ್ಡಪ್ಪ ಚೆಂಟು ದಾರ್ಮಲ ದೊಡ್ಡಪ್ಪ ಬನ್ನಿ ಕಾಣೊಂದಿತ್ತೆ ಕೋಡೆ ಸೂಪರ್ ಸಪೋರ್ಟ್ ಆಸೆ ಅವರು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ 1 ಗಂಟೆಗೆ ಬರ್ತೀನಿ ನೀವು ನಮಗೆ ಸಪೋರ್ಟ್ ಮಾಡಿ ನಾವು ಸ್ವಲ್ಪ ಮ್ಯೂಟಲ್ಲಿ ಇರ್ತೀನಿ ಬರ್ತೀನಿ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬೇಗೋನಿಯಾ ನೀನು ತಿಂಡಿ ತಿಂದಾರೆ ಇದು ತಿಂಡಿ ತಿಂದು ಬರ್ತೀನಾ ಅಣ್ಣ ಇರ್ಲೇತಾ ಬೆಚ್ಚ ಬೆಚ್ಚ ಉಪ್ಪುಂಟು ಹೌದಾನೆ गाने बोल 15 घंटे आइए हाँ जपून गाने आम्ही उनपुन लेट आहे त्यांच्या बकोडे बडा मुली टाइम सरिया तू नोट रड्ड ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ರಚನಾ ಅವರೇ ಥ್ಯಾಂಕ್ ಯು ಸೋ ಮಚ್ ನೈಸ್ ಅಂತಿದ್ದಾರೆ ಥ್ಯಾಂಕ್ ಯು ಗುಡ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ರಚನಾ ಅವರೇ ಥ್ಯಾಂಕ್ ಯು 1 ಗಂಟೆಗೆ ಓಕೆ ಬೆಸ್ಟ್ ಅಂತಿದ್ದಾರೆ ಹೆಚ್ಚವರೇ ಇದ್ದೀರಾ ನೀವು ಎಷ್ಟು ಬಂದು ಬರ್ತಾರ ಬೇಗೂನು ಇನ್ನೊಂದು ಗಂಗಿದ್ದಾರೆ ದಿಕ್ಕಿನ ಕಮ್ಮಿ ಜಿಲ್ಲಲ್ಲಿ ಫುಲ್ ಅಂಡಂಗತ್ತೆ ಈ ಗಂಡಿಗೆ ಏಕೆ ಮಿತ್ರಗಳ ರೂಪಾಯಿ ಪೂರ ಕನ್ಯಾ ಎಷ್ಟು ಮಾಡ್ತಾರೆ ಚಪಾತಿನ ಒಂದು ಚಪಾತಿ ಇದೆಯಾ ಒಂದು ಚಪಾತಿ ಇದೆ ಕೋರಿ ದೋಸೆ ಇವೆಲ್ಲ ಪೂರ ಅಡ್ಕ
ಥ್ಯಾಂಕ್ ಯು ಸೋ ಮಚ್. ಸಾರಿ ಬಂದೆ. ಯು ಕೆ ಹುಡುಗ ಬಂದರು. ಬರಲ್ಲ ಆಶಾ ಅಂತಿದ್ದಾರೆ ಯು ಕೆ ಹುಡುಗ. ನಾನು ನಿನ್ನೆ ಲೈವಿಗೆ ಬರುದು ಬಿಟ್ಟಿದ್ದೀನಿ ಅಂತಿದ್ದಾರೆ ರಾಜೇಂದ್ರ ಅವರು. ಆಶಾ ಕನ್ನಡ ಡನ್ ಅಂತಿದ್ದಾರೆ ನೋಡಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ರಾಜೇಂದ್ರ ಅವರು. ಆಯ್ ಅಂತಿದ್ದಾರೆ. ನೋಡು ಯಾಸ ಅವರೇ, ನಿಮಗೆ ಅವರು ಕೊಟ್ಟಿದ್ದಾರಂತೆ. ಇವರು ಯು ಕೆ ಹುಡುಗ ಬಂದರು ನೋಡಿ. ಎಲ್ರು ಒಂದು ಲೈಕ್ ಕೊಡಿ ಪ್ಲೀಸ್. ಯು ಕೆ ಹುಡುಗ ಅವರೇ ಒಂದು ಲೈಕ್ ಕೊಡಿ ಅಂತಿದ್ದಾರೆ ರಾಜೇಂದ್ರ ಅವರು. ಥ್ಯಾಂಕ್ ಯು ಸೋ ಮಚ್. ಬಂದೆ ಯಾರೆಲ್ಲ ಇಡಲಿದ್ದೀರಾ ಬಂದು ಸಪೋರ್ಟ್ ಮಾಡಿ ಪ್ಲೀಸ್. ಬನ್ನಿ ಸಪೋರ್ಟ್ ಮಾಡಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ರಾಜೇಂದ್ರ ಅವರು. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಥ್ಯಾಂಕ್ ಯು ಸೋ ಮಚ್ ರಾಜೇಂದ್ರ ಬ್ರದರ್. ಥ್ಯಾಂಕ್ ಯು ಸೋ ಮಚ್. ಯು ಕೆ ಹುಡುಗ ಅವರೇ ಬಂದ್ರ. 33 ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಡಿ ಪ್ಲೀಸ್. ಅಣ್ಣ ಮೆಲ್ಲ ಹೋಯ್ತು ಬರ್ತೀನಿ. ಅಮ್ಮ ಯು ಕೆ ಬಂದ್ರಿ ಹೇಳಿ. ರಾಜೇಂದ್ರ ಬಾಯ್ ಸಿಸ್ ಅಂತಿದ್ದಾರೆ. ಬಾಯ್ ಬ್ರದರ್. ಯು ಕೆ ಅವರೇ ಒಂದು ಲೈಕ್ ಕೊಡಿ. ಅಡಿಗೆ ಏನು ಮಾಡ್ತೀರಿ ಮೇಡಮ್? ಚಿಕನ್ ಚಿಲ್ಲಿ ಇವತ್ತು. ಚಿಕನ್ ಚಿಲ್ಲಿ ಇವತ್ತು ಮಾಡಿದೆ. ಚಿಕನ್ ಚಿಲ್ಲಿ ಮಾಡಿದೆ. 5 ಮೆಂಬರ್ಸ್ ಇದ್ದೀರಾ ಐಡಲ್ಲಿ. ಪ್ಲೀಸ್ ಬಂದು ಸಪೋರ್ಟ್ ಮಾಡಿ. ಯಾಕೆ ಐಡಲ್ ಇರ್ತೀರಾ? ಬರ್ತೀರಾ? ಐಡಲ್ ಇರಬೇಡಿ, ಬಂದು ಸಪೋರ್ಟ್ ಮಾಡಿ ಅಲ್ವಾ. ಸರಿ ಮೇಡಮ್, ಮತ್ತೆ ಸಿಗೋಣ. ಟೇಕ್ ಕೇರ್. ಬಾಯ್. ಸಾರಿ. ಯಾರೆಲ್ಲ ಐಡಲ್ ಇದ್ದೀರಾ ಒಂದು ಸಪೋರ್ಟ್ ಮಾಡಿ ಪ್ಲೀಸ್. ಸ್ವಿಚ್ ಆಫ್ ಆಗಿತ್ತು, ಅದೇ ಚಾನಲ್ ಬಂತು ನನಗೆ. ಥ್ಯಾಂಕ್ ಯು ಯೂಟ್ಯೂಬ್ ಅವರೇ.
ಐಡಲ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ ಪ್ಲೀಸ್, ಬಂದು ಸಪೋರ್ಟ್ ಮಾಡಿ. ಟೂ ಮೆಂಬರ್ಸ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ ಪ್ಲೀಸ್, ಬಂದು ಸಪೋರ್ಟ್ ಯುವರ್ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮೀ ಪ್ಲೀಸ್. BSR ಅವರು ಬಂದರು. ಹಾಯ್ ಸಿಸ್ಟರ್, ಹಾಯ್, ವೆಲ್ಕಮ್ ಸಿಸ್ಟರ್, ಬ್ರದರ್ ವೆಲ್ಕಮ್. ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲ್ ಇವತ್ತು? ಆಶಾ ಕನ್ನಡ ಗಿಫ್ಟ್ ಇವಂಕಿ ವಂದಿ ಅಂತಿದ್ದಾರೆ, ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಂಡೆ ಅವರೇ, ಥ್ಯಾಂಕ್ ಯು. ನೆಟ್ವರ್ಕ್ ಇಲ್ವಾ ಸಿಸ್ಟರ್? ಎಂತಂತ ಗೊತ್ತಿಲ್ಲ, ಬಂದಾಗುತ್ತೆ ಚಾಲಾಗುತ್ತೆ. BSR ಅವರು BSR ಅಂತಾರೆ ಸಂಡೆ ಅವರು, ಸೂಪರ್ 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 ಸಪೋರ್ಟಲ್ಲಿದ್ದಾರೆ. ಆಯ್ ಸೂಪರ್. UK ಕೋಪನ ಅಂತಿದ್ದಾರೆ ಆಶಾ ಅವರು. ಆಶಾ UK ಅವರು ಹೋದ್ರು ಏನೋ ಸಂಡೇ ಬನ್ನಿ ಲೈವಿಗೆ ಎಂದು. ಎಷ್ಟು ಗಂಟೆಗೆ ಸಂಡೇ ಅವರೇ ನಿಮ್ಮದು? ಎಷ್ಟು ಟೈಮ್ ಇರುತ್ತೆ? UK ಅವರು ಬಂದರು ನೋಡಿ. UK ಅವರೇ ಅಂತಿದ್ದಾರೆ ನೋಡಿ ಆಶಾ ಅವರು. ಎಲ್ಲಿ ಇದ್ದೀರಿ UK ಅವರೇ? ನಿಮ್ಮ ಕೇಳ್ತಿದ್ದಾರೆ ಆಶಾ ಅವರು ನೋಡಿ. ಇದ್ದಾರೆ ನೋಡಿ, ಇದ್ದಾರೆ. ನಾನು ಎಲ್ಲಿ ಹೋದ್ರು ಅಂತ ಅಂದ್ಕೊಂಡೆ. 2 PM ಓಕೆ, ಬರ್ತೀನಿ ಸಿಸ್. ನನಗೆ ಸಪೋರ್ಟ್ ಮಾಡುವಾಗ ನಾನು ನಿಮ್ಮ ಲೈವ್ಗೆ ಜಾಯಿನ್ ಆಗ್ತೀನಿ. ಇವತ್ತು 100% ಆಗ್ತೀನಿ. ನನಗೆ ಸಪೋರ್ಟ್ ಮಾಡಿದವರಿಗೆ ಇನ್ನು ಮುಂದೆ ನಾನು ಕೂಡ ಹೋಗಿ ಸಪೋರ್ಟ್ ಮಾಡಬೇಕು ಅಂತ ಇದ್ದೀನಿ. 1,000 ಗಂಟೆ ಲೈವ್ ಇದೆ, ಬನ್ನಿ ಬ್ರದರ್ ಸಿಸ್ಟರ್. ನಿಮಗೆ ಒಂದಕ್ಕೆ ಅಲ್ವಾ? ಓಕೆ, ಸೂಪರ್ ಸಪೋರ್ಟ್ ಹೌದು ಇದ್ದಾರೆ. ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಡನ್ ಅಂತಿದ್ದಾರೆ. ಸಂಡೇ ಪಂಡೆ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಆಶಾ ಅವರು ಸಂಡೇ ಪಂಡೆ ಸಿಸ್ಟರ್ ಗಿಫ್ಟ್ ಡನ್ ಅಂತಿದ್ದಾರೆ. ಊಟ ಆಯ್ತಾ ಅಂತಿದ್ದಾರೆ ಸಂಡೇ ಅವರು. 1 ಗಂಟೆಗೆ ಲೈವ್ ಇದೆ ಬನ್ನಿ ಅಂತಿದ್ದಾರೆ ಆಶಾ ಅವರು. ಸೂಪರ್ ಅಂತಿದ್ದಾರೆ ಆಶಾ ಅವರು. ಥ್ಯಾಂಕ್ ಯು ಸೋ ಮಚ್. 4 ಮೆಂಬರ್ಸ್ ಇದ್ದೀರಾ, ಬಂದು ಐಡಲ್ ಇರಬೇಡಿ, ಸಪೋರ್ಟ್ ಮಾಡಿ ಬನ್ನಿ, ಮೆಸೇಜ್ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಓಕೆ BSR ರಿಟರ್ನ್ ಚೇಷ್ಟಾ ಅಂತಿದ್ದಾರೆ. ಸಂಡೇ ಪಂಡೆ ಅವರು ಕೊಡ್ತಾರಂತೆ BSR ಅವರೇ ನಿಮಗೆ. ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಂಡೇ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಂಡೇ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಅಂತಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೂಪರ್ ಅಂತಿದ್ದಾರೆ ಆಶಾ ಅವರು. ಥ್ಯಾಂಕ್ ಯು ಸೋ ಮಚ್ ಆಶಾ ಅವರೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸಂಡೇ ಅವರು. ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಂಡೇ ಅವರೇ. ಆಶಾ ಅವರೇ ಥ್ಯಾಂಕ್ ಯು ಸೋ ಮಚ್. ಸೂಪರ್. ನಮಗೆ ಯಾರು ಹೆಲ್ಪ್ ಮಾಡ್ತಾರೆ ಅವರಿಗೆ ನಾವು ಹೋಗ್ಬೇಕು. ಒಮ್ಮೊಮ್ಮೆ ಬ್ಯುಸಿ ಇರ್ತೀವಿ, ಹಾಗೆ ಆಗಲ್ಲ. ಬ್ಯುಸಿ ಇಲ್ಲದಿದ್ದಾಗ ನಾವು ಬರ್ತೀವಿ. ಈಗ
ಇವತ್ತು ಇದ್ದೀನಿ, ಬರ್ತೀನಿ. ಆದರೂ ಮೊಬೈಲ್ ಚಾಲು ಮಾಡ್ಕೊಂಡು ಇರ್ತೀನಿ. ಸೂಪರ್ 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 ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಂಡೆ ಅವರೇ, ಥ್ಯಾಂಕ್ ಯು. ನಂದು ಇವತ್ತು 8 ಲೆಸ್ ಆಗಿದೆ ಸಂಡೆ ಅವರೇ. ನಿಮ್ಮದು ಲೆಸ್ ಆಗಿದೆ ಇವತ್ತು ಸಂಡೆ ಅವರೇ, ಸಂಡೆ ಪಂಡೆ ಅವರೇ. ನನ್ನ 8 ಲೆಸ್ ಆಗಿದೆ. ಹೈಡಲ್ಲಿ ಇರಬೇಡಿ, ಬನ್ನಿ ಸಪೋರ್ಟ್ ಮಾಡಿ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟಲ್ಲಿದ್ದಾರೆ ಸಂಧ್ಯಾ ಅವರು, ಥ್ಯಾಂಕ್ ಯು ಸೋ ಮಚ್. 3 ಮೆಂಬರ್ಸ್ ಇದ್ದೀರಾ, ಯಾಕೆ ಆ್ಯಡಲ್ಲಿದ್ದೀರಾ? ಬಂದು ಸಪೋರ್ಟ್ ಮಾಡಿ ಅಲ್ವಾ, ನೋಡ್ತಾ ಇರಬೇಡಿ ಪ್ಲೀಸ್, ಸಪೋರ್ಟ್ ಮಾಡಿ. ಸಂಡೇ ಅವರು BS ಸರ್ ಡನ್ ಅಂತಿದ್ದಾರೆ. ಸಂಡೇ ಅವರು ಸೂಪರ್. ಸಂಡೇ ಅವರೇ ನಂದು ಇವತ್ತು 3 ಲೆಸ್ ಆಗಿದೆ, 3 ಅಲ್ಲ 8 ಲೆಸ್ ಆಗಿದೆ. ಯಾರ್ದು ಅಂತ ಗೊತ್ತಿಲ್ಲ, ನಿನ್ನೆ ತಗೊಂಡ ಗಿಫ್ಟ್ ಎಲ್ಲ ಲೆಸ್ ಇವತ್ತು, ಯಾಕಂತ ಗೊತ್ತಿಲ್ಲ. ಒಬ್ರೊಬ್ರು ವಿಡಿಯೋ ನೋಡುದಿಲ್ಲ, ಮಾಡಬಾರ್ದು ಅವರು. ಸೂಪರ್ ಅಂತಿದ್ದಾರೆ ಸಂಡೇ ಅವರು, ಥ್ಯಾಂಕ್ ಯು ಸೋ ಮಚ್ ಸಂಡೇ ಅವರೇ, ಥ್ಯಾಂಕ್ ಯು. ಸೂಪರ್ ಸೂಪರ್ ಅಂತಿದ್ದಾರೆ. ಸೂಪರ್ ಸೂಪರ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. BS ಸರ್ ಅವರೇ ಡನ್ ಅಂತಿದ್ದಾರೆ ನೋಡಿ. ಸೂಪರ್ ಸೂಪರ್ ಇದ್ದಾರೆ ಸಂಡೇ ಅವರು, ಥ್ಯಾಂಕ್ ಯು ಸೋ ಮಚ್ ಸಂಡೇ ಅವರೇ, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಇವತ್ತು ಸಂಡೇ ಅವರದ್ದು 1K ಸೆಲೆಬ್ರೇಷನ್ ಇದೆಯಾ ನಿಮ್ಮ ಚಾನಲಲ್ಲಿ? ನಾವೆಲ್ಲ ಬರ್ತೀವಿ ಅಲ್ವಾ, ಅದಕ್ಕೆ. ಯಾರೋ ಒಬ್ರು ಬಂದರು ಸಂಡೇ ಅವರೇ ಇವತ್ತು. ನಿಮಗೆ ಕೆಲಸ ಇಲ್ವಾ? ಬಂದೆ ಬಂದೆ ಬಂದೆ. అంచెలు ఉండవు ఇంటిలే సూపర్ నెట్ ఉందా నెట్లో ఉందా ಇಲ್ಲ ಸೋಮು ಮಾತ್ರ ಅಂಚಾದ್ರೂ ತಿನ್ಕೊಂಡು ಇಲ್ಲ ನೀರು ಹಾಕ್ಬಿಟ್ಟಿಲ್ಲ ದೊಡ್ಡ ಪಟ್ಟಿಲ್ಲ ಅಲ್ಲ ಅಗ್ಯಾವಳಿ ಎಂತ ದುಡ್ಡು ಕೊಡೋದು ತಿನ್ನಿಲ್ಲ ಟೇಸ್ಟ್ ಬಂದು ಅಂಚ ಬಂದು ಟೇಸ್ಟ್ ಬಂದಿದ್ದು. ಯಾರೆಲ್ಲ ಐಡಿಯಲ್ಲಿ ಇದ್ದೀರಾ ಒಂದು ಸಪೋರ್ಟ್ ಮಾಡಿ. ಐಡಿಯಲ್ಲಿ ಇರಬೇಡಿ, ಯಾಕೆ ಐಡಿಯಲ್ಲಿ ಇರ್ತೀರಿ? ಬೇಗ 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 ಬನ್ನಿ, ಮೆಸೇಜ್ ಮಾಡಿ. ಅವಾಗಲೂ ಐಸ್ ಕ್ರೀಮಿಂದ ಅಭ್ಯಾಸ ಆತಂದಿ ಅಲ್ಲಿ. ಒಂದು ಸ್ವಲ್ಪ ಆಯ್ತು ಹೋಜಾಯಿನ ಅಂಗಡಿ ಸ್ವಲ್ಪ ಗೊತ್ತಲ್ಲ ಇದು ಸಾಕು ಟೇಸ್ಟ್లో ఉండదు ఒక కంపెనీ కదా ఆడుతుంది
ತಿನ್ನೆ ನೀರು ಹಾಕುತ್ತೆ ತಿನ್ನ ಜುಮ್ಮಲೆ ಜುಮ್ಮಲೆ ಹಾ ಜುಮ್ಮಲೆ ಅಂಚ ತಿಂತಲ್ಲ ಅಂಚ ಅಂಚ ಯಾಕೆ ರೂಪಾಯಿ ಒಳ್ಳೆತಾ ಅಲ್ಪ 10 ರೂಪಾಯಿದ ಚೂರು ಇಡ್ಡಿದ್ದಿ ಹೌದು ಅಲ್ಪ ಉಂಟು 10 ರೂಪಾಯಿದ ಇಡ್ಡಿದ್ದಿ ಹೌದು ನಿಮ್ಮ ಶಾಲೆ ಆಮೇಲೆ ಗೋಡವಂತೆ ಕಬ್ಬಡತ್ತೆ ಇಂಚೆನೆ ಬೇದ ರುಚಿ ಜಾವು ಚೂರ ಟೇಸ್ಟ್ ಹೆಚ್ಚಿ ಖಾಲಿ ಸಕ್ಕರೆ ಮಾತ್ರ ಸೀಟ ಒಂದು ಸೋಕುಡು ರಂಗಿನ ಲೋಕ ಅವರು ಬಂದರು. ಹಾಯ್ ಹಾಯ್ ಯೇಸುಸಾನ್ ಬ್ಲಾಗ್ಸ್ ಅವರು ಸೂಪರ್ ಸಪೋರ್ಟರ್ ಇಲ್ಲಿದ್ದಾರೆ. ಯೇಸುಸಾನ್ ಬ್ಲಾಗ್ಸ್ ಅವರೇ ಐಸ್ ಕ್ರೀಮ್ ತಿನ್ನೊಂದಿಲ್ಲ ಎಂಕುಲು. ರಂಗಿನ ಲೋಕ ಅವರೇ ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್ ನಿಮಗೆ. ಯೇಸುಸಾನ್ ಬ್ಲಾಗ್ಸ್ ಅವರೇ ಮೆಸೇಜ್ ಮಾಡ್ತಾ ಇರಿ. ಯೇಸುಸಾನ್ ಬ್ಲಾಗ್ಸ್ ಅವರೇ ಸೂಪರ್ ಸೂಪರ್ ಅಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ ಇದ್ದೀರಾ ಒಂದು ಸಪೋರ್ಟ್ ಮಾಡಿ. ಐಸ್ ಕ್ರೀಮ್ ಆಡದ ದೊಡ್ಡಪ್ಪ ಮತ್ತಿದ್ದು ನಾನೈತೆ ಪಪ್ಪಡ್ಕೇನ್ರಿ ಅಜ್ಜಿ ಐಸ್ ಕ್ರೀಮು ಕೆಂಡ ನನ್ನ ಪಪ್ಪ ಹೆಂಗೆ ಐಸ್ ಕ್ರೀಮ್ ಮಾಡ್ಬನ್ರಿ ಅಜ್ಜಿ. ಸಂಡೇ ಅವರು ಸೂಪರ್ ಸಪೋರ್ಟಲ್ಲಿ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ವಿಧಾನ್ಯ ಉಳಸೋದು ಜರ ಗೊತ್ತಾ ನೀರು ಮಾಡ್ಕೊಂಡು ಅವಿಲ್ಲ ಮಾರೆ ಎಂಕಲ್ಲ ಈಗ ಕೋರಿ ಮಾಡ್ತಾರೆ ಕೋಡನೆ ಕನೆಕ್ಟ್ ಯಶು ಅಂತಿದ್ದಾರೆ ನೋಡಿ, ಅವ್ರದ್ದು ಸಪೋರ್ಟ್ ಐಡಿ ಯಶು ಅವ್ರದ್ದು. ಯೇಸುಸಾನ್ ಬ್ಲಾಗ್ಸ್ ಅವರೇ ಒಂದು 50 ಮೆಸೇಜ್ ಹಾಕಿ. ಯೇಸುಸಾನ್ ಅವರೇ ಕನೆಕ್ಟ್ ಆಗಿ ಅಂತಿದ್ದಾರೆ ಯೇಸುಸಾನ್ ಬ್ಲಾಗ್ಸ್ ಅವರಿಗೆ.
ಏ ಏ ಫೋರ್ ಮೆಂಬರ್ಸ್ ಇದ್ದೀರಾ, ಬಂದು ಸಪೋರ್ಟ್ ಮಾಡಿ ಬನ್ನಿ. ರಬ್ಬಾನಿ ರಾಯಚೂರು ಅವರು ಬಂದರು. ಆಯ್ ವೆಲ್ಕಮ್ ವೆಲ್ಕಮ್, ನಿಮಗೆ ವೆಲ್ಕಮ್. ಗುಡ್ ಮಾರ್ನಿಂಗ್ ನಿಮಗೆ. ರಬ್ಬಾನಿ ರಾಯಚೂರು ಅವರು, ರಬ್ಬಾನಿ ರಾಯಚೂರು. ಒಂದು ಲೈಕ್ ಕೊಡಿ. ಓ ಅಣ್ಣ ಓಲ್ಲಾರಿ ಇರು ಯಾನುಲ್ಲ ಇರು ಅಲ್ಪೋಲ್ಲಾರು ಎಂತಿನ ಮೀನ್ ತಿನ್ಮನನ್ನ ಲೈಕ್ ಥ್ಯಾಂಕ್ ಯು ಅನ್ನೆ ದಾನೆ ಮಸ್ತ್ ದಿನ ಇರಕ್ಕ ಅನ್ನೆ ದಾನೆ ಮಸ್ತ್ ದಿನ ಆಯ್ ಬೊಕ್ಕ ಹುಷಾರಿಜ್ಜ ಹೂವಿ ದಾನೆ ಅನ್ನೆ ಬೈಜ್ಜರು ನಿನ್ನು ಇನ್ನಿವರ ಕಾಲೆ ಎನ್ನಿಯೇ ಇರೆಗ್ ದಾನೆ ಅಂದೆ ದಾದೆ ಹುಷಾರಿಜ್ಜಿ. ರಬಿನಾ ಸಿಸ್ಟರ್ ಪಿನ್ ಮಾಡಿ, ನ್ಯೂ ಚಾನಲ್ ಸಿಸ್ಟರ್. ಹೌದಾ, ನ್ಯೂ ಚಾನಲಾ? ನನಗೆ ಕನೆಕ್ಟ್ ಆಗಿ ನೀವು ಕೂಡ. ನಾನು ನಿಮಗೆ ಇದು ಪ್ರೀತಿ ಕುಮಾರ್ ಸಿಸ್ ಬಂದರು. ಹಾಯ್ ಸಿಸ್, ಹಾಯ್, ವೆಲ್ಕಮ್ ಸಿಸ್, ವೆಲ್ಕಮ್. ರಬಿನಾ ಹಾಂ ರಬ್ಬಾನಿ ರಾಯಚೂರು ಅವರೇ, ನನಗೂ ಕೂಡ ಕನೆಕ್ಟ್ ಆಗಿ ನೀವು ಮೆಸೇಜ್ ಹಾಕಿ. ನ್ಯೂ ಮೆಂಬರ್ ಕನೆಕ್ಟ್ ಆಗಿ ಅಂತಿದ್ದಾರೆ ನೋಡಿ, ಪಿನ್ ಹಿಡಿದ್ದಾರೆ ನ್ಯೂ ಮೆಂಬರ್, ಕನೆಕ್ಟ್ ಆಗಿ ಅವರಿಗೆ. ದಾದ ಮಲ್ತೆ ಏನು ಕಂಟೆಂಟ್ ಅನ್ನ ಈರು ಎನ್ನು ನೀ ಮಾತ್ರ ಒಂತೆ ವಿಡಿಯೋ ತೂಲೆ ತೂತೆ ಮುರನಿ ಕಂಟೆಂಟ್ ಅನ್ನ ಬೈದು ಪಾಡ್ತಾರೆ ಇವರು ವಿಡಿಯೋ. ನನಗೆ ಯಾರಾದ್ರೂ ಕನೆಕ್ಟ್ ಆಗಿ ಪ್ಲೀಸ್ ಅಂತಿದ್ದಾರೆ ಕಂಟೆಂಟ್ ಸರ್ಕಲ್ ಅವರು. ರಬಿನ್ ಅವರೇ ನೋಡಿ, ಕಂಟೆಂಟ್ ಬ್ರದರ್ ಇದ್ದಾರೆ ನೋಡಿ, ಪ್ರೀತಿ ಅವರಿದ್ದಾರೆ, ರಬ್ಬಾನಿ ಅವರೇ, ಅವ್ರಿಗೆ ಕನೆಕ್ಟ್ ಆಗಿ. BMHS ಮೆಲೋಡಿ ಅವರು ಇದ್ದಾರೆ ನೋಡಿ. ರಬಿನಾ ರಾಯಚೂರು ಅವರೇ, ನನ್ನ ಚಾನಲ್ ನೋಡಿ ಕಮೆಂಟ್ ಮಾಡಿ, ಗಿಫ್ಟ್ ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ. ವಾವ್ ಅಂತಿದ್ದಾರೆ. ದುಂಬುದನೆ ತೂತು ಜಾರಿ ಇರು ತೂತೆ ಪೂರ ತೂತುಜಿ ದುಂಬು ಪಿರಾವುದ ತೂತುಜಿ ಅನ್ ಏನಪ್ಪ ದುಂಬು ಯಾನ್ ನಯ ಹೊಸತ್ ವಿಡಿಯೋಕ್ಕೆ ಪಾಡುವಾರ ಗಾತೊಂದುಲ್ಲೆ
ಓಕೆ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರವೀನಾ ಅವರು. BMHS ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ರಬ್ಬಾನಿ ರಾಯಚೂರ್ ಅವರು ಕಂಟೆಂಟ್ ಅವೇನಿ ಏರ್ ತೂಪಿನಿ ಅವೆಲ್ಲ ತೂಡ ಎಂಟಾನೆ ಗೊತ್ತಿ ಪಸತ್ ಬಾಡ್ಬಾರಂದು ಏನು ಕಾಪು ತೂಪೆ ಅವೇ ನೀನು ಕೊಂಚ ವಿಡಿಯೋ ಅನ್ನಲ್ಲಿ ತೂದು ಮೆಸೇಜ್ ಮಲ್ಪೆ ಬರೀ ಮೀನೇ ತಿಂದು ತಿನ್ಕೊಂಡು ಜಿ ಮೀನ್ ತಿನ್ಬುಜಿ ವಾರಡೊಂದು 2 ಸರ್ತಿ ಮೀನು ಎನ್ನ ಜೋಕ್ಲೆ ಮೀನು ಇಷ್ಟ ಕೋರಿ ಇನ್ಬುಜಿ ಅಂಕೋಲ್ ಕ್ಯೂಟ್ ಎಂಕ್ಲೇಗ್ಲ ಒಂತೆ ಎಂಕ್ಲೇಗ್ಲ ಎಲ್ಪು ಮಲ್ಪಲೆ ಅಕ್ಕ ಮಲ್ಪುಗ ನಾ ಎಂಕ್ಲ ಈರು ಮೋನೋ ಆತನಾರ ಎಂಕಲ್ ಕರ್ಮ ಇತ್ತೆ ಪುಟ್ಟದು ಬತ್ತಿನಾಗಳು ಗೊತ್ತಂಡ ಈರು ಮೋನೋ ಆತಾರ ಎಂಕಲ್ನ ಮುರಣಿ ಜೂ ಐನಿ ಚಾನಲ್. ಓಕೆ ಎನ್ನ ವಿಡಿಯೋ ತೂಲೆ ಯಾನ್ ಈರ್ನ ತುಂಬದ ವಿಡಿಯೋ ತೂಪೆ ಈರು ಡೈಲಿ ಪಾಡ್ಲೆತ್ತ ಡೈಲಿ ದಾಯಿ ಪಾಡು ಸರ್ ವಿಡಿಯೋ 144 ಗಿಫ್ಟ್ ಕೊಡ್ತೀನಿ ರವೀನಾ ಅವರೇ ಅಂತಿದ್ದಾರೆ. ರಬ್ಬಾನಿ ಅವರೇ ಓಕೆ ಥ್ಯಾಂಕ್ ಯು ಅಂತಿದ್ದಾರೆ ರಾಯಚೂರ್ ಅವರು. ಈರ ಡೈಲಿ ಯೂಸ್ ವಿಡಿಯೋ ಪಾಡೋಡತ್ತೆ ರಬ್ಬಾನಿ ಅವರೇ ಒಂದು ನನಗೆ ಲೈಕ್ ಕೊಡಿ. ಇಜ್ಜಿ ಮೋನು ಅವಂದೆ ಮೋನೆ ತೋಜಾ ಪಯರು ಆ ಒಂದು ಇಜ್ಜಿ ಅಂದ ಇರ್ ಮೋನೆ ಆತನಾರ ಮಾರ್ರೆ ಇರೆಗ್ ದುಡ್ಡು ಬರ್ಬು ಜೇರೆಗಿತ್ತೆ. BHMS ಗಿಫ್ಟ್ ಕೊಡಿ ಅಂತಿದ್ದಾರೆ ಪ್ರೀತಿ ಕುಮಾರ್ ಅವರು. ಯಾರೆಲ್ಲ ಒಂದು ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಡಿ 40 ಆದ್ರೂ ಆಗ್ಲಿ ಮತ್ತೆ ಹೋಗ್ತೀನಿ ನಾನು. ರಬೀನಾ ರಾಯಚೂರು ಸೂಪರ್ ಅಂತಿದ್ದಾರೆ. ಕಂಟೆ ಎಂಕಲ ಜನ ಇಜ್ಜಿ ವಿಡಿಯೋ ಮಲ್ಪರೆ ಅಂದೆ ಅವೇ ಈರು ಡ್ರೈವಿಂಗ್ ಡಿಪ್ಪಾರ ತಂಚಾದಿದೆ ಆಬ್ಜಿ ಜನ ಬೋಡಿ ಚಿಂದಲ್ಲ ಎಂಕಲ ಏರ್ಲಿಜ್ಜಿ ಒಂಜಿ ಕೈ ಮಾತ್ರ ಒಂಜಿ ಕೈ ಎನ್ನ ಒಂಜಿ ಕೈ ಕೆಲಸ ಒಂಜಿ ಕೈ ವಿಡಿಯೋ ಅನ್ನೆಗ್ಲ ನಮ್ಮಲ್ಲ ಅಂತೀರಿ ಎನ್ನ ಹಸ್ಬೆಂಡ್ ಮಲ್ಪಜೇರಿ ಅರೆಗ ಬೇಲೆಡ್ ವಿಸಿಟ್ ಬೇರ ഞാൻ അവയെ തുപ്പണോ ದೂರ ಪೋತೇರು ಸುದ್ದಿಜ್ಜಿ ವಿಡಿಯೋ ಎಲ್ಲ ಬರ್ಜೇರು ಎಂಕಕ್ಕೆ ತಾನೆ ಗೊತ್ತು ಇರ್ನ ಓಲ್ಡ್ ವಿಡಿಯೋ ತೋಡು ಏ ಟಿವಿ ವಿಡಿಯೋ ಪಾಡ್ಲೆ ಇರ್ನ 4 ಸಾವಿರ ವಾಚ್ ಅವರ ಆತಂಡು ಏತಂಜಿ ಎಡ್ಡೆ ನಮ್ಮನ್ನ 4 ಸಾವಿರ ವಾಚ್ ಅವರ ನನಗೆ ಎಂಕುಲು ದಾದ ಏತು ಪ್ರಯತ್ನ ಮಲ್ಪರುಂಡದ ಅನ್ನ ಎರೆಗು 39 like done. ಇರ್ನಲ್ಲ ದುಂಬುದ ದಿಂಚಿ ತೂಪೇಯನ್ ಅವಂದೇ ಯಾಲ ತುವಂದುಲ್ಲ ಈರ್ ವಿಡಿಯೋ ಪಾಡು ಜರತ್ತ ಅಂತ ಕೋಡೆ ಬಕ್ಕ ಮುರಾಣಿಂದಿ ಬೈ ಜರತ್ತ ದಾನೆ ನೀನ್ ಇಂಕ್ ದಾನೆ ಗೊತ್ತೀರ್ನ ಪಿರದ ವಿಡಿಯೋ ತು ಓಡುಂದು ಇತ್ತೆ ಏತ್ ಆಂಡು ವಾಚವರ ಎನ್ನೆ ಇಂಚಿನೇ ಪಂಡದಾಲ ಒಂದಿಜಿ ഇരുന്നൂറ്റെടുല്ലേ 230 30 ಅಶ್ಬತ್ ಓರ್ಮ 4 ಸಾವಿರ ನನಗೆ ಐನಾಪೇನ ದೇವರೇ ಗೊತ್ತು. ಸರಿ ಜಿ ಅಂದೆ ದಾದ ಆದಿತ್ತು ನೈಸ್ ಅಂತಿದ್ದಾರೆ ವಾವ್ ಅಂತಿದ್ದಾರೆ ನಮ್ಮ ರಬ್ಬಾನಿ ರಾಯಚೂರ್ ಅವರು. ಚೂರು ಅರ್ಥಾಂಡು ಅತ್ತೆ ಸುಮಾರು ಅರ್ಥಾಂಡು ಸುಮಾರು ಅರ್ಥಾಂಡತೆ ಅಂದ್ ನಾನು ಒಂತೆ ಸುಮಾರು ಅರ್ಥ ಆಂಡಿತೆ ಎನ್ನ ಎಗ್ದಿನ ಸಪೋರ್ಟ್ ಅಂಚ ಪ್ರೀತಿ ಕುಮಾರಿ 662 ಗಿಫ್ಟ್ ಕೊಟ್ಟೆ ರಿಟರ್ನ್ ಮಾಡಿ ಚಾನಲ್ ನೋಡಿ ಕಮೆಂಟ್ ಮಾಡಿ ಆಮೇಲೆ ಗಿಫ್ಟ್ ಕೊಡಿ ಅಂತಿದ್ದಾರೆ. ಸುಮಾರು ಆಗ್ತೀನಿ ಎಂಚಿನೇ ಸುಮಾರು 200 ರೂಪಾಯಿ ಸುಮಾರು ಅವು
ಇರ್ನೂದು ಓಲು ಸುಮಾರು ಅಪ್ಪನಿ ಮೂಜಿ ಸಾವಿರ ಆತಂದ ಸುಮಾರು ಆತಂದ ಇರ್ನೂದು ಬತ್ತೊಂದು ನೋಡಿ ए आवाज नहीं आने का आवाज नहीं आने का ಅಡ್ಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ ಬನ್ನಿ ಬನ್ನಿ ಜನರೇ ಬನ್ನಿ ಗಂಟೆ ಎಷ್ಟಾಯ್ತು ಜನರೇ ಗಂಟೆ 1 ಆಯ್ತು ನಂಗೆ ಇವತ್ತು ಓಕೆ ಓಕೆ ನಾನು ಇನ್ನೊಂದು ಮತ್ತೆ ಸಿಗ್ತೀನಿ ಎಲ್ರಿಗೂ ಬಾಯ್ ರಿಟರ್ನ್ ಮಾಡ್ತೀನಿ ವಿಡಿಯೋ ನೋಡಿ ಕಮೆಂಟ್ ಮಾಡ್ತೀನಿ ಅಂತಿದ್ದಾರೆ ಬ್ಲಾಕ್ ಮಲ್ಪೆ ಚಾನಲ್ ಬಕ್ಕ ಅರೆ ನೋಡಿ ಹಾಕೊಳ್ತೇನೆ ಸಣ್ಣ ಕಮೆಂಟ್ ವಿಡಿಯೋ ರಿಲೇಟೆಡ್ ಹಾಕಿಲ್ಲ ಅಂದರೆ ಲೆಸ್ ಆಗುತ್ತೆ ಹೌದು ಓಕೆ ಪ್ರೀತಿ ಕುಮಾರ್ ಅಂತಿದ್ದಾರೆ ಸಾರಿ ನಾನು ಮ್ಯೂಟಲ್ಲಿ ಇರ್ತೀನಿ ನೀವು ಸಪೋರ್ಟ್ ಮಾಡಿ ಮ್ಯೂಟಲ್ಲಿ ಇರ್ತೀನಿ ನಾನು ಒಂದು 20 ನಿಮಿಷ ಇರ್ತೀನಿ ಮ್ಯೂಟಲ್ಲಿ Malvat like done. Thank you so much. Thank you. What's that?
ಓಕೆ ಬಾಯ್ ಬಾಯ್ ಎಲ್ರಿಗೂ ಬಾಯ್ ಬಾಯ್, ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್ ಎಲ್ರಿಗೂ ಬಾಯ್.